ಮಾಡಿ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಹರೇ ಕೃಷ್ಣ ಮಾತಾಜಿ. ರೀನಾ ಮಾತಾಜಿ ಅವರು ಬಂದಿದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿ. ಹರೇ ರೀನಾ ಕೃಷ್ಣ. ಮಾತಾಜಿ ಅವರು ಹಾ ಬಂದಿದ್ದಾರೆ. ಬಂದಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಮಾಡ್ತಾ ಅವ್ರಿಗೆ ಇದ್ದಾರೆ. ಹೋಸ್ಟ್ ಮಾಡಿ. ಓಕೆ ಸರಿ ಓಕೆ, ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕೀರ್ತನೆ ಆಯ್ತು. ನನಗೆ ಸ್ವಲ್ಪ ಅದು ಅವರು ಲೈವ್ ಇದುವಕ್ಕೆ ಅವರಿಗೆ ಕಾಲ್ ಮಾಡ್ಲಿಕ್ಕೆ ಅವ್ರು ಪಿಕ್ ಮಾಡ್ತಾ ಇಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀ ರಾಧಾ ಗೋವಿಂದ ಕುಳೈ ಗೋಡಿಕೆರೆ ಮಂಗಳೂರು ಇವರು ಆಯೋಜಿಸಿರುವ ಭಕ್ತಿ ಶಾಸ್ತ್ರಿ ಘಟಕ 2 ಈ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹಾಗೂ ಮಂದಿರದ ಹಿರಿಯ ವೈಷ್ಣವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಂದಿರದ ಅಧ್ಯಕ್ಷರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ರಾಧಾ ಗೋವಿಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗೌರನಿತಾ ಇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನರಸಿಂಹದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಜಗದ್ಗುರು ಶೀಲ ಪ್ರಪಾದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭಿಸೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ.
ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಈ ಒಂದು ತರಗತಿಗೆ ಸ್ವಾಗತ. ಹಾಗೂ ಇವತ್ತು ನಾವು 3ನೇ ದಿನದ ತರಗತಿಗೆ ಘಟಕ ಭಾಗ 2ರಲ್ಲಿ ಕಾಲಿಟ್ಟಿದ್ದೇವೆ. ಸೊ ನಾವು ಈ ತರಗತಿಯನ್ನು ಶುರು ಮಾಡುವ ಮೊದಲು ನಾವು ಹಿಂದಿನ ತರಗತಿಯಲ್ಲಿ ಏನೆಲ್ಲ ನೋಡಿದಿವೆ ಅಂತ ನೋಡೋಣ. ಸೊ ಭಗವಂತನಿಗೆ ಶರಣಾಗುವ ಮತ್ತು ಶರಣಾಗದ 4 ಬಗೆಯ ವ್ಯಕ್ತಿಗಳನ್ನ ನೋಡಿದ್ದೀವಿ ನಾವು. ಭಗವಂತನಿಗೆ ಶರಣಾಗುವವರು ಅಂದ್ರೆ ಸುಕೃತಿನ, ಮತ್ತೆ ಭಗವಂತನಿಗೆ ಶರಣಾಗದವರು ದುಷ್ಕೃತಿನ, ಹಾಗೆ ಇವರನ್ನೆಲ್ಲ ನೋಡಿದ್ವಿ. ಇವರಲ್ಲಿ ಸುಕೃತಿನದಲ್ಲಿ 4 ಮಂದಿಯಲ್ಲಿ ಭಗವಂತನಿಗೆ ಜ್ಞಾನಿಗಳು, ಯಾರು ಭಗವಂತನನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಅವರ ಬಗ್ಗೆ ಭಗವಂತನಿಗೆ ತುಂಬಾ ಪ್ರಿಯರು ಅಂತೆಲ್ಲ ಭಗವಂತ ಹೇಳುವಂಥದ್ದು. ಅಂದ್ರೆ ಯಾಕೆಂದ್ರೆ ಈ ಆರ್ತರು, ಜಿಜ್ಞಾಸುಗಳು ಮತ್ತೆ ಅರ್ಥಾರ್ಥಿಗಳು, ಈ ಬಾಕಿ ಮೂವರೇನು ಅವರು ಏನಿದ್ರು ಈ ಒಂದು ಏನಾದ್ರೂ ಒಂದು ಭೌತಿಕ ಇಚ್ಛೆಗಳಿಗಾಗಿ ಭಗವಂತನ ಬಳಿ ಬರುವುದು ಮತ್ತೆ ಅವರಿಗೆ ಶರಣಾಗುವಂಥದ್ದು. ಆದ್ರೆ ಜ್ಞಾನಿಗಳೇನಂತ ಹೇಳಿದ್ರೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ತಿಳಿಯಲು ಅವರು ಭಗವಂತನಿಗೆ ಶರಣಾಗ್ತಾರೆ. ಸೊ ಆದ್ರಿಂದ ಭಗವಂತನಿಗೆ ಅವರನ್ನು ಕಂಡ್ರೆ ತುಂಬಾ ಪ್ರೀತಿ. ಹಾಗೆ ನಾವು ನೋಡಿದ್ವಿ ಈ ಒಂದು ದೇವತಾ ಆರಾಧಕರು ಏಕೆ ಕಡಿಮೆ ಬುದ್ಧಿವಂತರಾಗಿದ್ದಾರೆ ಅಂತ ಹೇಳಿ ನೋಡಿದ್ವಿ. ಏಕೆ ಅಂತ ಹೇಳಿದ್ರೆ ಅವರು ಈ ದೇವತಾ ಆರಾಧಕರು ಅವರನ್ನು ಪೂಜಿಸೋರು ಹೇಗೆ ಅಂತ ಹೇಳಿ, ನಾವು ನಿಜವಾಗಿ ನಾವು ಮರದ ಬೇರಿಗೆ ಒಂದು ನೀರು ಎರೆಯುವಂಥದ್ದು, ಅವರು ಮರದ ಒಂದು ಕೊಂಬೆ ಅಥವಾ ಎಲೆ ಈ ತರ ಎರೆಯುವಂಥದ್ದು. ನಿಜವಾಗಿ ಬೇರಿಗೆ ಒಂದು ನೀರೆರೆದ್ರೆ ನಮ್ಗೆ ಸಂಪೂರ್ಣವಾದ ಒಂದು ಫಲವನ್ನು ಸಿಕ್ಕುತ್ತದೆ, ಮತ್ತೆ ಶಾಶ್ವತವಾದ ಫಲ ಸಿಕ್ಕುತ್ತೆ. ಅದೇ ನಾವು ಅನೇಕ ಒಂದು ಉದಾಹರಣೆಗಳನ್ನು ನೋಡಿದ್ವಿ. ಹೇಗೆ ಈ ಒಂದು ಹಿರಣ್ಯಕಶಿಪು ಬ್ರಹ್ಮನನ್ನು ಪೂಜಿಸಿ ಹೇಗೆ ಅವರು ತುಂಬಾ ಒಂದು ಶಾಶ್ವತವಾದ ಫಲವನ್ನು ತೆಗೆದುಕೊಳ್ಳಿಲ್ಲ. ಅವರಿಗೆ ಮತ್ತೆ ಅವರ ಪ್ರಾಣವನ್ನು ಉಳಿಸ್ಲಿಕ್ಕೂ ಸಮೇತ ಅವರಿಗೆ ಬಹಳ ಕಷ್ಟ ಆಗಿಬಿಡ್ತದೆ. ಸೊ ಅದು ಶಾಶ್ವತ ಅಲ್ಲ. ದೇವತೆಗಳ ಒಂದು ಆರಾಧಕರ, ನಾವು ಯಾವಾಗ ದೇವತೆಗಳ ಆರಾಧನೆ ಮಾಡ್ತೇವೆ ಆಗ ಆ ಫಲವು ಶಾಶ್ವತ ಅಲ್ಲ. ಅದೇ ನಾವು ಧ್ರುವ ಮಹಾರಾಜನ್ ನೋಡ್ತೇವೆ. ಭಗವಾನ್ ವಿಷ್ಣುವಿನ ಅವನು ಪ್ರಾರ್ಥನೆ ಮಾಡ್ತೇನೆ, ಅವನಿಗೆ ಶಾಶ್ವತವಾದ ಒಂದು ಧ್ರುವ ಲೋಕವನ್ನೇ ವಿಷ್ಣು ಕರುಣಿಸಿಕೊಡ್ತಾರೆ. ಸೊ ನಾವು ಶಾಶ್ವತ ಈ ಒಂದು ಕೃಷ್ಣನ ಭಕ್ತಿ ಮಾಡಿದ್ರೆ ಹೇಗೆ ನಮ್ಗೆ ಶಾಶ್ವತ ಫಲ ಸಿಕ್ಕುತ್ತೆ ಅಂತೇಳಿ ನಾವು ನೋಡಿದ್ವಿ. ಹಾಗೆ ಶ್ರೀಲ ಪ್ರಭುಪಾದರ ಮತ್ತು ನಿತ್ಯಾನಂದ ಇದಲ್ಲ, ಒಂದ್ ನಿಮಿಷ ಒಂದು ಮತ್ತೆ ನೋಡೋಣ. ಸೊ ಇವತ್ತಿನ ಶ್ರೀಲ ಪ್ರಭುಪಾದರು ಮತ್ತು ನಿತ್ಯಾನಂದ ಪ್ರಭುಗಳ ಭಾವ ನಾವು ನೋಡಿದ್ವಿ. ಹೇಗೆ ಶ್ರೀಲ ಪ್ರಭುಪಾದರು ಒಂದು ಅಮೆರಿಕ ದೇಶಕ್ಕೆ ಹೋಗಿ ಯಾವ ರೀತಿ ಅಂದ್ರೆ ಹೇಳಿದ್ರೆ ಆ ಪರಿಸ್ಥಿತಿ ಅಮೆರಿಕ ದೇಶದಲ್ಲಿ ಆಗ ಹಿಪ್ಪಿಗಳು, ಆಗ ಅಮೆರಿಕ ಮತ್ತು ವಿಯೆಟ್ನಾಂ ಯುದ್ಧ ನಡೆದಿರ್ತದೆ. ಆ ಯುದ್ಧದ ಟೈಮಲ್ಲಿ ಅಮೆರಿಕದ ಗವರ್ಮೆಂಟ್ ಎಷ್ಟು ಒಂದು ಕಠಿಣವಾದ ಒಂದು ಕ್ರಮವನ್ನು ಕೈಗೊಂಡಿರ್ತದೆ. ಇದರಿಂದ ಅಲ್ಲಿ ನವ ಯುವಕರೆಲ್ಲ ತುಂಬಾ ಸಿಟ್ಟಿಗೆದ್ದವರು, ತುಂಬಾ ಗಲಾಟೆ ಮಾಡ್ತಾರೆ. ಅವರು ಗಲಾಟೆ ಮಾಡಿಕೊಂಡು ಅವರು ಹಿಪ್ಪಿಗಳಾಗಿ ಅವರು ಆಕ್ಟ್ ಮಾಡ್ತಾರೆ. ಅಂದ್ರೆ ಅವರು ಹೇಗೆ ಅವರ ದೇಹ ಸ್ಥಿತಿ ಯಾವ ರೀತಿ ಇದೆ ಅಂತಲೇ ಅವರಿಗೆ ಗೊತ್ತಿಲ್ಲ. ಅಂತ ಒಂದು ಸಮಯದಲ್ಲಿ ಪ್ರಭುಪಾದರು ತಮ್ಮ ಭಕ್ತಿಯ ಬಗ್ಗೆ ಅವರ ಗುರುಗಳ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ರವರ ಒಂದು ಆದೇಶದ ಪ್ರಕಾರ ಪಾಶ್ಚಾತ್ಯ ದೇಶಕ್ಕೆ ನೀನು ಈ ಒಂದು ಭಗವದ್ಗೀತೆಯನ್ನು ಹಂಚಬೇಕು, ಭಕ್ತಿಯ ಒಂದು ಚೈತನ್ಯ ಪ್ರಭುಗಳ ಒಂದು ಈ ಒಂದು ಹರಿನಾಮವನ್ನು ಹಂಚಬೇಕು ಅಂದ್ಬೇಡ, ಅವರ ಆದೇಶದ ಮೇರೆಗೆ ಅವರು ಅಮೆರಿಕಕ್ಕೆ ಹೋಗುವಂಥದ್ದು. ಆಗ ಅಂತ ಪರಿಸ್ಥಿತಿ ಅಂದ್ರೆ ನಾವಿಲ್ಲಿ ಏನ್ ನೋಡ್ಬೋದು, ದುಷ್ಕೃತಿನ ಅಲ್ಲಿ ನರಾಧಮರ ಹಾಗೆ ಆ ಒಂದು ಹಿಪ್ಪಿಗಳು ವರ್ತಿಸ್ತಿದ್ರು. ಅವರ ಒಂದು ಆ ನರಾಧಮರ ಮಧ್ಯೆ ಇದ್ದುಕೊಂಡು ಅವರನ್ನು ಹೇಗೆ ಒಂದು ಭಕ್ತಿ ಪಥಕ್ಕೆ ತಂದ್ರು ಅಂತೇಳಿ ನಾವು ನೋಡಿದ್ವಿ. ಹೇಗೆ ಅಂತ ಹೇಳಿದ್ರೆ ಅವರ ಎಷ್ಟು ಕಠಿಣವಾಗಿ ಅವರನ್ನು ತರಬೇಕಾದ್ರೆ ತುಂಬಾ ಕಠಿಣ ಶ್ರಮ ಪಟ್ಟದ್ದು ನಾವು ನೋಡಿದ್ವಿ. ಅವರು ಇಂಡಿವಿಜುವಲ್ ಅಂದ್ರೆ ಏಕಪಾತ್ರಾಭಿನಯ ಅಂತ ಹೇಳ್ತೇವೆ, ಆ ರೀತಿಯಲ್ಲಿ ಪ್ರಭುಪಾದರಲ್ಲಿ ಒಂದು
ಆ ಒಂದು ಸಮಸ್ಯೆಯನ್ನು ಎದುರಿಸಿ ಅವರನ್ನು ಭಕ್ತಿ ಪಥಕ್ಕೆ ತಂದು ಅನೇಕ ಮಂದಿ ಶಿಷ್ಯರನ್ನು ಮಾಡಿದ್ರು, ಮತ್ತೆ ಅನೇಕ ಒಂದು ದೇವಸ್ಥಾನಗಳನ್ನು ಅವರು ಮಾಡಿದ್ದು ನಾವು ಕಂಡಿದ್ದೇವೆ. ಸೊ ಅವರ ಒಂದು ಭಾವ ಯಾವ ರೀತಿ ಅಂದ್ರೆ ನರಾಧಮರನ್ನು ಕೂಡ ಶುದ್ಧ ಭಕ್ತರ ಸಂಘದಿಂದ ಯಾವ ರೀತಿ ಭಕ್ತಿಗೆ ತರಬಹುದು ಅಂತೇಳಿ ನಾವು ನೋಡಿದ್ದೆ. ಹಾಗೆ ನಿತ್ಯಾನಂದ ಪ್ರಭುಗಳ ಬಗ್ಗೆ ಸಹ ನಮಗೆ ಗೊತ್ತಿದೆ, ಚೈತನ್ಯ ಪ್ರಭುಗಳ ಜೊತೆಗಿರುವಂತವರು. ಸೊ ಅವರು ಸಾಗೇನೆ ಈ ಒಂದು ಜಗಾಯಿ ಮದಯೆಯನ್ನು ಯಾವ ರೀತಿ ಒಂದು ಅಂತ ಒಂದು ತುಂಬಾ ಕೆಳಮಟ್ಟದ ಇದ್ರಲ್ಲಿ ಇದ್ದಂತವರು, ಒಂದ್ ನಿಮಿಷ, ಕೆಳಮಟ್ಟದ ಸ್ಥಿತಿಯಲ್ಲಿ ಇದ್ದಂತವರು, ಅಂತವರನ್ನು ಕೂಡ ಅವರು ಒಂದು ಭಕ್ತಿ ಎಂಬುದು ಏನು ಚೈತನ್ಯ ಪ್ರಭುಗಳ ಒಂದು ಆ ಮಹಾಮಂತ್ರವನ್ನು ಯಾವ ರೀತಿ ಅವರು ಜಪಿಸಿದ್ರಂತ ನಮ್ಗೆ ತಿಳಿದಿದೆ. ಸೊ ಅದು ಆ ಒಂದು ನರಾಧಮರನ್ನು ಅಂತ ಅಂದ್ರೆ ಈ ಒಂದು ಯಾರೆಲ್ಲ ದುಷ್ಕೃತಿನ ಇದ್ದಾರೆ ಅಂತವರನ್ನು ಕೂಡ ಒಂದು ಭಕ್ತಿಗೆ ತರಬಹುದು ಅಂತೇಳಿ ಯಾರ ಶುದ್ಧ ಭಕ್ತರ ಸಂಘದಿಂದ ಇದೆಲ್ಲ ಆಗ್ತದೆ ಅಂತೇಳಿ ನಾವು ತಿಳಿದ್ವಿ. ಕೃಷ್ಣನ್ ಹೇಗೆ ಆಂತರಿಕ ಶಕ್ತಿಯಿಂದ ಆವರಿಸಲ್ಪಟ್ಟಿದ್ದಾನೆ ಅಂತ ನಾವು ನೋಡಿದ್ವಿ. ಶುದ್ಧ ಕೃಷ್ಣನ ಒಂದು ಮೈಯಿಂದ ಹೊರಬರುವಂತಹ ಒಂದು ಪ್ರಭೆ, ಅದು ಕಠಿಣವಾದ ಒಂದು ಶಾಖ ಅಂದ್ರೆ ಪ್ರಭೆ, ಬೆಳಕು. ಆ ಪ್ರಭೆ ಅಂತ ಹೇಳಿದ್ರೆ ಅದು ಯೋಗಮಯ ಶಕ್ತಿ, ಕೃಷ್ಣನದೇ ಶಕ್ತಿ, ಅದು ಯೋಗಮಯ. ಆ ಕೃಷ್ಣನನ್ನು ನೋಡ್ಬೇಕಾದ್ರೆ ಆ ಯೋಗಮಯ ಫುಲ್ಲು ಆವರಿಸಿಕೊಂಡಿರ್ತದೆ. ಯಾರಿಗೆ ಅದು ಅವನು ಕಾಣಿಸುದಿಲ್ಲ ಅಂತ ಹೇಳಿ, ಯಾರು ನಿರಾಕಾರವಾದಿಗಳಿರ್ತಾರೆ, ಭಗವಂತನಿಗೆ ರೂಪವೇ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅವರಿಗೆ ಕೃಷ್ಣ ಕಾಣಿಸುದಿಲ್ಲ. ಯಾಕೆಂದ್ರೆ ಯೋಗಮಯ ಖಂಡಿತ ಆ ಪರದೆಯನ್ನು ಸರಿಸುವುದೇ ಇಲ್ಲ. ಆದ್ರೆ ಭಗವಂತನ ಪರಿಶುದ್ಧ ಭಕ್ತರವರು ಏನ್ ಮಾಡ್ತಾರೆ, ಅವರು ಭಗವಂತನ ಪರಿಶುದ್ಧ ಭಕ್ತರಿಗೆ ಕೃಷ್ಣ ತಂತಾನೆ ಆ ಒಂದು ಯೋಗಮಯ ಪರದೆಯನ್ನು ಆಚೆ ಸರಿಸ್ತಾನೆ, ಮತ್ತೆ ಅವರಿಗೆ ದರ್ಶನವನ್ನು ನೀಡ್ತಾನೆ. ಹಾಗೆ ಕೃಷ್ಣನ ಆಂತರಿಕ ಶಕ್ತಿಯಿಂದ ಅವನು ಯಾವ ರೀತಿ ಆವರಿಸಲ್ಪಟ್ಟಿದ್ದಾನೆ ಅಂತ ನಾವು ನೋಡಿದ್ವಿ. ಕೃಷ್ಣ ಭಕ್ತಿ ಅಭ್ಯಾಸಕ್ಕೆ ಪುಣ್ಯ ಕರ್ಮಣ ಅಂಶ ನಾವು ನೋಡಿದ್ವಿ. ಯಾವ ರೀತಿ ಅಂದ್ರೆ ಭಗವಂತನ ಒಂದು ಭಕ್ತಿಯ ಒಂದು ಅಭ್ಯಾಸಕ್ಕೆ ಪುಣ್ಯ ಕರ್ಮಣಂ ಅಂದ್ರೆ ಪುಣ್ಯವಾದ ಕೆಲಸ ಅಂದ್ರೆ ನಾವು ಈಗ ಇದು ಕರ್ಮಕಾಂಡದ ಕೆಲಸವನ್ನು ಮಾಡ್ಕೊಂಡು ನಾವು ಸ್ವರ್ಗಕ್ಕೆ, ಆ ರೀತಿ ಅಲ್ಲ, ಭಕ್ತಿ ಪುಣ್ಯ, ಭಗವಂತನ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಭಗವಂತನ ಒಂದು ಆ ಒಂದು ಕೀರ್ತನೆಯನ್ನು ಕೇಳುವಂಥದ್ದು, ಮತ್ತೆ ಭಗವಂತನ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಎಲ್ಲಾ ಭಕ್ತಿ ಸೇವೆಗಳನ್ನು ಭಕ್ತಿ ಸೇವೆಯ ಚಟುವಟಿಕೆಯಲ್ಲಿ ತೊಡೆಯುವಂಥದ್ದು, ಭಕ್ತಿ ಪುಣ್ಯವನ್ನು ಜಾಸ್ತಿ ಮಾಡುದು. ಆ ಬಗ್ಗೆ ನಾವು ನೋಡಿದ್ವಿ, ಹೇಗೆ ಭಗವಂತನ ಬಳಿಗೆ ಹೋಗ್ಬೋದು ಈ ಪುಣ್ಯ ಕರ್ಮದಿಂದ ಅಂತೇಳಿ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಇದೆ, ಇವತ್ತು ಅರ್ಜುನ ವಿಚಾರಿಸ್ತಾನೆ 7 ವಿಷಯಗಳ ಬಗ್ಗೆ ಇವತ್ತಿನ ಒಂದು ಅಧ್ಯಾಯವಾಗಿದೆ. ಭಗವತ್ ಪ್ರಾಪ್ತಿ ಅಂದ್ರೆ ಅದಕ್ಕೆ ಅಕ್ಷರ ಬ್ರಹ್ಮಯೋಗ ಅಂತೇಳಿ ಸಹ ಹೇಳ್ತಾರೆ. ಒಂದು ನಿಮಿಷ, ಇಲ್ಲಿ ಅರ್ಜುನನ ಪ್ರಶ್ನೆ ಇರ್ತದೆ, ಒಟ್ಟಿಗೆ 8 ಪ್ರಶ್ನೆಗಳಿರ್ತದೆ. ಅರ್ಜುನ ಕೇಳ್ತಾನೆ, ಬ್ರಹ್ಮನ್ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಅಧಿಭೂತ ಅಂತ ಹೇಳಿದ್ರೆ ಈ ಒಂದು ಐಹಿಕ ಅಭಿವ್ಯಕ್ತಿ. ಸೊ ಅಧಿಭೂತ ಅಂದ್ರೆ ಏನು, ಅಧಿದೈವ ಅಂದ್ರೆ ದೇವತೆಗಳ ಬಗ್ಗೆ ವಿಚಾರಿಸ್ತಾನೆ ಅವನು. ಅಧಿಯಜ್ಞ ಅಂದ್ರೆ ಯಜ್ಞದ ಒಂದು ಅಧಿಪತಿ ಅಂತ ಹೇಳ್ತೇವೆ, ಯಜ್ಞದ ಅಧಿಪತಿ ಅಥವಾ ಯಜ್ಞದ ಮುಖ್ಯಸ್ಥ ಅಥವಾ ಯಜ್ಞದ ಪ್ರಭು ಅಂತ ಹೇಳ್ತೇವೆ. ಸೊ ಅದು ಅಧಿಯಜ್ಞ, ಅದು ಯಾರು ಅಂತ ಕೇಳುವಂಥದ್ದು. ಮತ್ತೆ ಅವರು ಈ ಒಂದು ದೇಹದಲ್ಲಿ ಈ ಒಂದು ಪರಮಾತ್ಮ ಯಾವ ರೀತಿ ವಾಸಿಸ್ತಾನೆ, ಹೇಗೆ ಇರ್ತಾನೆ, ಮತ್ತೆ ಪ್ರಯಾಣ ಕಾಲದಲ್ಲಿ ಅಂತ ಹೇಳಿದ್ರೆ ಅಂತ್ಯಕಾಲದಲ್ಲಿ ಒಂದು ಭಗವಂತನ ನಾಮಸ್ಮರಣೆ ಯಾವ ರೀತಿ ಮಾಡುದು ಅಂತೇಳಿ ಇಂದಿನ 7.20 ಮತ್ತು 7.30 ಅಲ್ಲಿ ಸ್ವಲ್ಪ ಉಲ್ಲೇಖಿಸ್ತಾರೆ. ಸೊ ಇಲ್ಲಿ ಭಗವಂತ ಅದೇ ಪ್ರಶ್ನೆ, ಇದು ಅರ್ಜುನ ಭಗವಂತನಲ್ಲಿ ಈ ಪ್ರಶ್ನೆಯನ್ನು ಕೇಳುವಂಥದ್ದು. ಅಲ್ಲಿ ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಇದಕ್ಕೆ 8.1 ಭಗವಂತ ವಿಚಾರಿಸ್ತಾನೆ. ಮತ್ತೆ 8.3 ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಅಲ್ಲಿ ಬ್ರಹ್ಮ ಅಂದ್ರೆ ಬ್ರಹ್ಮ ಜೀವ. ಸೊ ಜೀವ ಮತ್ತೆ ಬ್ರಹ್ಮ ಅಂತೇಳಿ 2, ಒಂದು ಜೀವಕ್ಕೆ ಹೇಳ್ತಾರೆ ಬ್ರಹ್ಮ ಅಂತ, ಇನ್ನೊಂದು ಪರಬ್ರಹ್ಮನ್. ಸೊ ಜೀವ ಬ್ರಹ್ಮನ್ ಮತ್ತೆ ಪರಬ್ರಹ್ಮನ್ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಸೊ ಪರಬ್ರಹ್ಮ ಅಂದ್ರೆ ದೇವೋತ್ತಮ ಪರಮಪುರುಷ. ಈ ಬ್ರಹ್ಮ ಜೀವ ಅಂದ್ರೆ ನಾವು ಇದು ಮನುಷ್ಯ ಜೀವಿಗಳು. ಸೊ ಇಲ್ಲಿ ಏನಂದ್ರೆ ಈಗ ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋದು, ಚತುರ್ಮುಖ ಬ್ರಹ್ಮ, ಈಗ ನಮ್ಮ ಭೌತಿಕ ಲೋಕವನ್ನು ಆಳುವವರು ಚತುರ್ಮುಖ ಬ್ರಹ್ಮ. ಸೊ ಈ ಚತುರ್ಮುಖ
ಚತುರ್ಮುಖ ಬ್ರಹ್ಮ ಕೂಡ ಜೀವಿ. ಈಗ ಎಲ್ಲರೂ ಭಗವಂತನ ವಿಭಿನ್ನಾಂಶಗಳು. ಈ ಭೌತಿಕ ಲೋಕದಲ್ಲಿ ಇರುವಂತವರು ಎಲ್ಲ ಜೀವಿಗಳೇ. ಸೊ ಈ ಜೀವ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಹೇಳಿ ತೆಗೆದುಕೊಳ್ಳುವ ಇಲ್ಲಿ. ಇದುವರೂ ಕೂಡ ಭಗವಂತನ ವಿಭಿನ್ನಾಂಶ. ಆದ್ರೆ ಚತುರ್ಮುಖ ಬ್ರಹ್ಮ ಹೇಗೆ ನಮಗಿಂತ ಉನ್ನತ, ನಾವು ಕೂಡ ಜೀವಿಗಳು, ಬ್ರಹ್ಮನು ಕೂಡ ಜೀವಿಯೇ. ಆದ್ರೆ ನಾವು ಬ್ರಹ್ಮನಾಗೆ ಒಂದು ಜೀವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಈ ಎಲ್ಲಾ ಜೀವಿಗಳಿಗಿಂತ ಉನ್ನತವಾದ ಜೀವಿ. ಮತ್ತೆ ಅವನು ಭಗವಂತನು ನೇಮಿಸಿರೋ ಒಂದು ಉನ್ನತ ಲೋಕದಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಯಾವ ರೀತಿ ತಿಳ್ಕೊಳ್ಬೇಕಂದ್ರೆ, ಜೀವಿ ಬ್ರಹ್ಮನು ಕೂಡ ಜೀವಿಯೇ, ಆದ್ರೆ ನಾವು ಬ್ರಹ್ಮನ ಸ್ಥಾನಕ್ಕೆ ನಾವು ಅರ್ಹತೆಯನ್ನು ಪಡೆದಿಲ್ಲ ಅಂತೇಳಿ ತಿಳ್ಕೊಳ್ಬೇಕು. ಹಾಗೇನೆ ದೇವತೆಗಳು ಕೂಡ ಇದ್ದಾವೆ ಈ ಒಂದು ಭೌತಿಕ ಲೋಕದಲ್ಲಿ. ಸೊ ದೇವತೆಗಳು ಕೂಡ ಪುಣ್ಯ ಜೀವಿಗಳು. ನಾವು ದೇವತೆಗಳು ಜೀವಿಗಳು ಅಂತ ಹೇಳಿ ದೇವತೆಗಳ ಒಂದು ಸಮಾನಕ್ಕೆ ನಾವು ಎಂದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ದೇವತೆಗಳು ಪುಣ್ಯ ಜೀವಿ, ಭಗವಂತನೇ ನೇಮಿಸಿರುವ ಇಂಥ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟು ಭಗವಂತ ನೇಮಿಸಿರುವಂತದ್ದು. ಸೊ ನಾವು ಕೂಡ ಆ ದೇವತೆಗಳಿಗೆ ಇದು ಸಮಾನ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಬ್ರಹ್ಮನಲ್ಲಿ ಇರುವಂತಹ ಒಂದು ಗುಣಗಳು ಇಲ್ಲ, ದೇವತೆಗಳಲ್ಲಿ ಇರುವಂತದ್ದು. ಹೇಳ್ತಾರೆ ಆಚಾರ್ಯರು, ದೇವತೆಗಳು ಈ ಒಂದು ಭೌತಿಕ ಲೋಕದ ಉನ್ನತ ಲೋಕದಲ್ಲಿ ಇರುವಂತಹ ಜೀವಿಗಳೆಲ್ಲ ಭಗವಂತನ ಒಂದು ಕೇಳುವ ಮಕ್ಕಳು ಅಂತ ಹೇಳ್ತಾರೆ. ಆದ್ರೆ ನಾವಿಲ್ಲಿ ಈ ಒಂದು ಭೌತಿಕ ಲೋಕದಲ್ಲಿ ಭಗವಂತನ ಒಂದು ಪೂರ್ತಿಯಾಗಿ ಭಗವಂತನಿಗೆ ಪೂರ್ತಿ ಶರಣಾಗತರಾಗಿರುವುದಿಲ್ಲ. ಮತ್ತೆ ನಾವು ಭಗವಂತನ ಎಲ್ಲಾ ವಿಷಯಗಳನ್ನು ಪಾಲಿಸ್ಲಿಕ್ಕೆ ನಮ್ಮಿಂದ ತುಂಬಾ ಕಠಿಣ ಆಗುವಂತದ್ದು. ಒಂದು ಸರಿಯಾಗಿ ನಾವೊಂದು ಈ ಒಂದು ಭೌತಿಕ ಲೋಕದಲ್ಲಿ ನಮ್ಮ ಹತ್ರ ಒಂದು 5 ನಿಮಿಷ ತುಂಬಾ ದೃಢ ಮನಸ್ಸಿನಿಂದ ನಾವೊಂದು ಭಗವಂತನ ನಾಮ ಹೇಳಲಿಕ್ಕೆ ಕೂತ್ಕೊಂಡಿದ್ರೆ ನಮ್ಗೆ ಎಲ್ಲಾ ಆಲೋಚನೆಗಳು ಬರುವಂತದ್ದು. ಆದ್ರೆ ಭಗವಂತನ ಈ ಒಂದು ಉನ್ನತ ಜೀವಿಗಳು ಹಾಗೆಲ್ಲ ಭಗವಂತನಿಗೆ ಸದಾ ಸೇವೆಯನ್ನು ಮಾಡ್ತಾ ಇರ್ತಾರೆ. ಸೊ ದೇವತೆಗಳು ಕೂಡ ಪುಣ್ಯ ಜೀವಿಗಳು. ಆದ್ರೆ ಇವರೆಲ್ಲರೂ ನಮಗಿಂತ ಒಂದು ಹೆಚ್ಚಿನ ಪುಣ್ಯವನ್ನು ಸಂಪಾದಿಸಿ ಅವರವರ ಲೋಕದಲ್ಲಿ ಭಗವಂತನ ಸೇವೆ ಮಾಡ್ಕೊಂಡು ಇದ್ದಾರೆ ಅಂತೇಳಿ ನಾವು ತಿಳ್ಕೊಬಹುದು. ಅವರು ಊರ್ಧ್ವ ಲೋಕದಲ್ಲಿ ಅಥವಾ ಕೆಲವರು ದೇವತೆಗಳು ಅವರವರ ಲೋಕದಲ್ಲಿ ಇರ್ತಾರೆ, ಕೆಲವರು ಸ್ವರ್ಗ ಲೋಕದಲ್ಲಿ ಇರುವಂತದ್ದು. ಹೀಗೆ ಆ ಇದ್ರಲ್ಲಿ ಇರ್ತಾರೆ. ಅದೇ ರೀತಿ ಬ್ರಹ್ಮ ನಮ್ಗಿಂತ ಹೆಚ್ಚಿನ ಗುಣಗಳನ್ನು ನೋಡ್ತೇವೆ. ಈಗ ನಾವು ನೋಡ್ತೀವಿ ಹಲವಾರು ಈ ಒಂದು ಬ್ರಹ್ಮನಿಗೆ 50 ಗುಣಗಳಂತ ನಾವು ನೋಡಿದೀವಿ. ಮತ್ತೆ ನಾವು ಕೇಳಿದೀವಿ ಹಿಂದೆ ಅನೇಕ ಒಂದು ತರಗತಿಗಳಲ್ಲಿ. ಸೊ ಶಿವನು ಕೂಡ ಶಿವನಿಗೆ ಇರುವಂತದ್ದು 55 ಗುಣಗಳು, ವಿಷ್ಣುವಿಗೆ 60 ಗುಣಗಳಿದೆ. ಹಾಗೆ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ 64 ಗುಣಗಳು ನಮ್ಗೆ ತಿಳಿದಿವೆ. ಸೊ 4 ಗುಣಗಳು ಹೆಚ್ಚಾಗಿದೆ ದೇವೋತ್ತಮ ಪರಮಪುರುಷನಿಗೆ. ಅದು ಯಾವುದೆಲ್ಲ ಅಂದ್ರೆ, ಒಂದು ಲೀಲಾ ಮಾಧುರ್ಯ, ಒಂದು ವೇಣು ಮಾಧುರ್ಯ, ಒಂದು ಭಕ್ತ ಮಾಧುರ್ಯ, ಮತ್ತೊಂದು ರೂಪ ಮಾಧುರ್ಯ. ಭಕ್ತ ಮಾಧುರ್ಯ ಅಥವಾ ಪ್ರೇಮ ಮಾಧುರ್ಯ. ಯಾಕೆ ಭಕ್ತ ಮಾಧುರ್ಯ ಅಂತ ದೇವೋತ್ತಮ ಪರಮಪುರುಷನಿಗೆ ಹೇಳ್ತಾರೆ ಅಂದ್ರೆ, ಭಗವಂತನಿಗೆ ಆ ಭಕ್ತರನ್ನು ಕಂಡ್ರೆ ಅತೀವ ಪ್ರೇಮ. ಅವರು ಬೇರೆ ಯಾವ ಪ್ರೀತಿಗೆ ಸಹ ಭಕ್ತರು ಎಷ್ಟು ಅವನನ್ನು ಸ್ತುತಿಸ್ತಾರೆ, ಎಷ್ಟು ಪೂಜೆ ಮಾಡ್ತಾರೆ, ಎಷ್ಟು ಅವನ ಭಕ್ತಿ ಮಾಡ್ತಾರೆ, ಎಷ್ಟು ಅವನನ್ನು ಪ್ರೀತಿ ಪೂರ್ವಕವಾಗಿ ಅವನನ್ನು ಸ್ತುತಿಸ್ತಾರೆ. ಅವರಿಗೆ ಅಂತ ಪ್ರೇಮದಲ್ಲಿ ಇರೋದಕ್ಕೆ ಅವನಿಗೆ ಭಕ್ತ ಮಾಧುರ್ಯ. ಅಂತ ಭಕ್ತರು ಭಗವಂತನಿಗೆ ತುಂಬಾ ಪ್ರೀತಿ, ಅದಕ್ಕೆ ಅವನಿಗೆ ಪ್ರೇಮ ಮಾಧುರ್ಯ ಅಥವಾ ಭಕ್ತ ಮಾಧುರ್ಯ ಅಂತೇಳಿ ಹೇಳುವಂತದ್ದು. ಸೊ ಈ ಒಂದು ಈಗ ನಾವು ತಿಳ್ಕೊಳ್ಬಹುದು, ನಮ್ಮ ಹತ್ರ ಏನು ನಾವು ಬ್ರಹ್ಮನೂ ಜೀವಿ, ನಾವೂ ಜೀವಿ, ನಮ್ಮ ಹತ್ರ ಬ್ರಹ್ಮನ 50 ಗುಣ ಇದೆಯಾ ಅಂತೇಳಿ ತಿಳ್ಕೊಳ್ಬಹುದು. ಮತ್ತು ನಮ್ಮಲ್ಲಿ 50 ಗುಣ ಇರ್ಲಿಕ್ಕೆ ತುಂಬಾ ಕಷ್ಟಪಡ. ನಮ್ಮ ಹತ್ರ ಒಂದು ಸಾಮಾನ್ಯವಾಗಿ ಒಂದು ನಾರ್ಮಲ್ ಗುಣ ಒಂದು ಪರಿಶುದ್ಧವಾಗಿ ಪಡಿಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ನಮ್ಗೆ. ಈ ಬೆಳಿಗ್ಗೆ ನಾವು ಸತ್ವಗುಣದಲ್ಲಿದ್ರೆ ಮಧ್ಯಾಹ್ನ ಆಗುವಾಗ ನಾವು ಯಾವುದೋ ಒಂದು ಸ್ವಲ್ಪ ಹೊತ್ತಾದ ರಜೋಗುಣ, ಮತ್ತೆ ಪುನಃ ಸಾಯಂಕಾಲ ತಮೋಗುಣ, ಈ ತರ ನಮ್ಮ ಗುಣಗಳು ಭೌತಿಕದಲ್ಲಿ ಇರುವಾಗ ಚೇಂಜ್ ಆಗ್ತಾನೆ ಇರ್ತದೆ. ಹಾಗೆ ಬೇರೆ ಬೇರೆ ನಮ್ಮಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ ಇದೆಲ್ಲವೂ ಇರ್ತದೆ. ಸೊ ನಮ್ಮ ಹತ್ರ ಆ ಒಂದು ಬ್ರಹ್ಮನ 50 ಗುಣಗಳಲ್ಲಿ ಎಷ್ಟೋ ಗುಣಗಳು ನಮ್ಮ ಹತ್ರ ಒಂದು ಕಾಣದೇ ಇರ್ಬೋದು, ಅಥವಾ ಅದು ನಮ್ಮ ಹತ್ರ ಇಲ್ಲದೆ ಇರ್ಬೋದು ಅಂತ ಹೇಳ್ಬೋದು. ಸೊ ಒಬ್ಬ ಮನುಷ್ಯನಲ್ಲಿ ಒಬ್ಬ ಮನುಷ್ಯ ಆ ಒಂದು ಬ್ರಹ್ಮ ಎಂಬುದು ಅದೊಂದು ದೇವತೆ ಅಲ್ಲ, ಬ್ರಹ್ಮ ಎಂಬುದು ಒಂದು ಪದವಿ. ಹೇಗೆ ಈ ಒಂದು ಭೌತಿಕ ಲೋಕದಲ್ಲಿ ನಾವು ಪ್ರಧಾನ ಮಂತ್ರಿ ಅಂತೇಳಿ ಹೇಳ್ತೇವೆ ಅಥವಾ ಮುಖ್ಯಮಂತ್ರಿ, ಆ ರೀತಿಯ ಪದವಿ. ಸೊ ಈ ಒಂದು ಯಾವಾಗ ಬ್ರಹ್ಮ ಪದವಿ ಭಗವಂತ ಕೊಡ್ತಾನೆ ಅಂತ ಹೇಳಿದ್ರೆ, ಆ ಬ್ರಹ್ಮನ ಪದವಿಗೆ ಅರ್ಹತೆ ಇದ್ರೆ ಮಾತ್ರ ಕೊಡುವಂಥದ್ದು. ಹಾಗೆ ನಾವು ಆ ಗುಣಗಳಲ್ಲಿ ನಮ್ಮ ಹತ್ರ ಬ್ರಹ್ಮನ ಗುಣಗಳು ಇಲ್ಲವೇ ಇಲ್ಲ ಅಂತೇಳಿ ನಾವು ಖಡಾಖಂಡಿತವಾಗಿ ಹೇಳ್ಬೋದು. ಯಾಕಂದ್ರೆ ಯಾವಾಗ 50 ಗುಣಗಳು ಬರುತ್ತದ ಒಂದು ಜೀವಿಯಲ್ಲಿ, ಆಗ ದೇವೋತ್ತಮ ಪರಮಪುರುಷ ಕೃಷ್ಣನೇ ಆ ಒಂದು ಬ್ರಹ್ಮ ಪದವಿಗೆ ಆ ಜೀವಿಯನ್ನು ಏರಿಸ್ತಾನೆ ಅಂತೇಳಿ ನಾವು ತಿಳ್ಕೊಳ್ಳುವುದು. ಮತ್ತೆ ಬ್ರಹ್ಮ ಭಗವಂತನ ನೇರ ಸಂಪರ್ಕದಲ್ಲಿ ಇರುವ
ಇರುವಂತದ್ದು. ಮತ್ತೆ ಏನು ಅವನಿಗೆ ಬ್ರಹ್ಮದೇವರಿಗೆ ಬ್ರಹ್ಮಾಜಿಗೆ ಯಾವ ರೀತಿಯ ಒಂದು ಕೆಲಸವನ್ನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಭಗವಂತ ಸೃಷ್ಟಿ ಮಾಡುವ ಕೆಲಸವನ್ನು ನೋಡಿ. ಭಗವಂತ ನಾವು ಬ್ರಹ್ಮ ಜೀವಿ ಅಂತೇಳಿ ಸಾಮಾನ್ಯ ಅಂತ ಅನಿಸ್ಲೇಬಾರ್ದು. ಯಾಕೆಂದ್ರೆ ಬ್ರಹ್ಮನಿಗೆ ಒಂದು ಸೃಷ್ಟಿ ಮಾಡುವ ಕಾರ್ಯವನ್ನು ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಉನ್ನತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಬ್ರಹ್ಮ ತುಂಬಾ ಉನ್ನತ ಜೀವಿ, ಮತ್ತೆ ಅವನು ಭಗವಂತನ ಭಕ್ತ, ಶುದ್ಧ ಭಕ್ತ ಅಂತೇಳಿ ಹೇಳ್ಬೋದು. ಪರಬ್ರಹ್ಮ ಅಂತ ಹೇಳಿದ್ರೆ ದೇವೋತ್ತಮ ಪರಮಪುರುಷ. ಹೇಗೆ ಒಂದು ಜೀವ, ಈಗ ನಾವು ಹೇಳಿದ್ರೆ ಒಂದು ಜೀವ, ಈಗ ಬ್ರಹ್ಮ ಇದ್ದಾರೆ, ಈ ಬ್ರಹ್ಮನ ಒಂದು ಪದವಿ ತನಕ ಮಾತ್ರ. ಅವರು ಯಾವತ್ತು ಪರಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವೋತ್ತಮ ಪರಮಪುರುಷ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈಗ ನಾವು ಸಾಮಾನ್ಯ ಜೀವಿಗಳು, ನಮಗೆ ಬ್ರಹ್ಮನ ಪದವಿಗೆ ಇರ್ಲಿಕ್ಕೆ ತುಂಬಾ ಕಷ್ಟ ಇದೆ, ನಾವದು ನಮ್ಗೆ ಸಾಧ್ಯವೇ ಇಲ್ಲ ಅಂತ. ಹಾಗೆ ಬ್ರಹ್ಮನಿಗೂ ಕೂಡ ಪರಬ್ರಹ್ಮನ ಪದವಿ ಗಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಬ್ರಹ್ಮವೇ ಬೇರೆ, ಪರಬ್ರಹ್ಮ ಅಂದ್ರೆ ದೇವೋತ್ತಮ ಪರಪುರುಷ. ಸೊ ಇದು ನಾವೀಗ ಒಂದು ಇದಕ್ಕೆ ಕನ್ಕ್ಲೂಷನ್ಗೆ ಬರ್ಬೋದೇನಂದ್ರೆ, ನಮ್ಗೆ ಬ್ರಹ್ಮದ ಪದವಿ ಸಿಗುವುದು ಕಷ್ಟ, ಪರಬ್ರಹ್ಮನಂತೂ ಅದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಒಬ್ಬನೇ ಒಬ್ಬ ಪರಬ್ರಹ್ಮ, ದೇವೋತ್ತಮ ಪರಮಪುರುಷ ಅಂತೇಳಿ ನಾವು ತಿಳ್ಕೊಳ್ಬಹುದು. ನೆಕ್ಸ್ಟ್ ಅಧ್ಯಾತ್ಮ ಅಂತ ಹೇಳಿದ್ರೆ, ಈ ಒಂದು ಅಧ್ಯಾತ್ಮ ಅಂದ್ರೆ ಸ್ವಯಂ ಸ್ವಭಾವದ ಸೇವೆ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಈ ಒಂದು ಅಧ್ಯಾತ್ಮ ಅಂತ ಹೇಳಿದ್ರೆ, ಈಗ ಒಂದು ದೇಹ ಅಥವಾ ಆತ್ಮ, ಈ ಭೌತಿಕ ದೇಹ, ಈಗ ಭೌತಿಕ ದೇಹ ಇದೆ, ಇದಕ್ಕೆಲ್ಲ ಎಂತ ವ್ಯಾಧಿಗಳು ಯಾವತ್ತು ಬರ್ತಾನೆ ಇರ್ತದೆ. ಮತ್ತೆ ನಾವು ಯಾವತ್ತು ನೋಡಿದ್ರು ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿ, ಈ ಒಂದು ಚಕ್ರಕ್ಕೆ ಈ ಭೌತಿಕ ಲೋಕದಲ್ಲಿ ಸಿಕ್ಕಿಹಾಕಿಸಿಕೊಳ್ತಾ ಇದ್ದೇವೆ. ಮತ್ತೆ 3 ಕ್ಲೇಶಗಳು ಬರುವಂತದ್ದು, ಅಧಿಭೌತಿಕ, ಅಧಿದೈವಿಕ ಮತ್ತು ಆಧ್ಯಾತ್ಮಿಕ ಕ್ಲೇಶಗಳು ಬರುವಂತದ್ದು. ಯಾಕಂದ್ರೆ ಇದು ಭೌತಿಕ ಲೋಕದಲ್ಲಿ ನಾವು ಇಲ್ಲಿ ಬಂದ ನಂತರ ಇದೆಲ್ಲ ಬರುವಂತದ್ದೇ ಅಂತೇಳಿ ನಮಗೆ ತಿಳಿದಿರ್ತದೆ. ಸೊ ಮತ್ತೆ ಇಲ್ಲಿ ಭಗವಂತನೊಡನೆ ಈ ಒಂದು ಭಗವಂತನ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಭಗವಂತನಿಗೆ ಮತ್ತು ನಮ್ಗೆ ಯಾವ ಸಂಬಂಧ ಅಂತ ಹೇಳುವಂಥದ್ದು. ಮತ್ತೆ ನಾವು ಇದಕ್ಕಿಂತ ಈ ಭೌತಿಕ ಲೋಕಕ್ಕೆ ಬರುವ ಮೊದಲು ನಾವು ಎಲ್ಲಿದ್ದೆವು? ಭಗವಂತನ ಬಳಿ ಇದ್ದೇವೆ, ಅಲ್ಲಿ ನಾವು ಅವನ ಜೊತೆ ಇದ್ದವರು. ನಾವು ಅಲ್ಲಿಂದ ಯಾಕೆ ಬಂದೆವು? ನಾವು ಅಲ್ಲಿ ಇಲ್ಲಿ ಈ ಲೋಕಕ್ಕೆ, ಭೌತಿಕ ಲೋಕಕ್ಕೆ ಬರ್ಬೇಕಾದ್ರೆ ಆ ಲೋಕದಲ್ಲಿ ಅಂತ ಕೆಲಸವನ್ನು ಏನ್ ಮಾಡಿದೆವು, ಅಲ್ಲಿಂದ ಬೇರ್ಪಟ್ಟು ಈಚೆ ಬರ್ಲಿಕ್ಕೆ ಕಾರಣ ಏನು, ಇಂಥದ್ದೆಲ್ಲ ತಿಳ್ಕೊಳ್ಳುವಂಥದ್ದು. ಸೊ ಪುನಃ ಇಲ್ಲಿ ನಾವು ಬಂದಿದ್ದೇವೆ, ಮತ್ತೆ ಇಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಪುನಃ ಮೊದಲು ನಾವು ಭಗವಂತನ ಜೊತೆಯಲ್ಲೇ ಇದ್ದವರು, ಮತ್ತೆ ಅಲ್ಲಿಗೆ ಹೇಗೆ ಹೋಗುವುದು ಅಂತ ಹೇಳುವಂಥದ್ದು, ಮತ್ತೆ ತಿಳಿಯುವಂಥದ್ದು. ಮತ್ತೆ ನಾವು ಬಂದಿದ್ದೇವೆ, ನಮ್ಮದು ನಿಜವಾದ ಒಂದು ಸಹಜ ಸ್ವರೂಪ ಏನು ಈ ಒಂದು ಜೀವಿಗಳದ್ದು ಅಂತೇಳಿ ನಾವು ತಿಳ್ಕೊಳ್ಬೇಕು. ನಮ್ಮದು ನಿಜವಾದ ಒಂದು ಜೀವಿಯ ಸ್ವರೂಪ ಏನಂತೇಳಿ, ನಾವು ಭಗವಂತನ ಒಂದು ನಿತ್ಯ ಸೇವಕರು ಅಂತೇಳಿ ನಮ್ಗೆ ಗೊತ್ತಿದೆ. ಸೊ ನಾವೆಲ್ಲರೂ ಈಗ ಕೃಷ್ಣನ ಸೇವಕರು. ಈ ಭೌತಿಕದಲ್ಲಿ ಮಾಯಾಶಕ್ತಿಗೆ ಒಳಪಟ್ಟು ಏನ್ ಮಾಡಿದ್ದೇವೆ, ನಾವು ಒಡೆಯರಾಗಿ ಇಲ್ಲಿ ವರ್ತಿಸ್ತಾ ಇದ್ದೇವೆ. ಎಲ್ಲ ನಮ್ಗೆ ಯಾವತ್ತಾದ್ರೂ ಸೇವಕರಾಗಿ ಅಥವಾ ಒಂದು ಅಟೆಂಡರ್ ಅಂತ ಹೇಳಿ ನಾವು ಹೇಳಿದ್ರೆ ನಮಗೆ ಮನಸ್ಸಿಗೆ ತುಂಬಾ ನೋವಾಗುವಂಥದ್ದು. ಆದ್ರೆ ಇಲ್ಲಿ ನಿಜವಾಗಿ ನಾವು ಇರುವಂತದ್ದೇ ಭಗವಂತನ ಸೇವೆ ಮಾಡ್ಲಿಕ್ಕೆ. ಯಾವುದೇ ಭಗವಂತನ ಸೇವೆ ಮಾಡುವಂಥದ್ದು, ಭಗವಂತನ ಭಕ್ತರ ಸೇವೆ ಮಾಡುವಂಥದ್ದು. ಸೊ ಇದೆಲ್ಲವನ್ನು ಈ ಒಂದು ಅಧ್ಯಾತ್ಮ ಇದರಲ್ಲಿ ತಿಳಿಯುವಂಥದ್ದು. ಕರ್ಮ ದೇಹವನ್ನು ಅಭಿವೃದ್ಧಿಪಡಿಸುವ ಚಟುವಟಿಕೆ, ಮತ್ತೆ ವೈದಿಕ ತ್ಯಾಗದ ಪ್ರಕ್ರಿಯೆ ಅಂತೆಲ್ಲ ತಿಳಿಸ್ತಾರೆ. ಸೊ ನಾವು ಈ ಒಂದು ಕರ್ಮ ಅಂತ ಹೇಳಿದ್ರೆ ಒಂದು ಏನಂದ್ರೆ ನಾವು ಮಾಡುವ ಚಟುವಟಿಕೆಗಳು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ನಾವು ಮಾಡಿದ ಕರ್ಮ, ಒಂದು ನಾವು ಮಾಡುವ ನಿತ್ಯ ಕರ್ಮಗಳು ಅಂದ್ರೆ ನಾವು ಮಾಡುವ ಚಟುವಟಿಕೆಗಳು, ಇನ್ನೊಂದು ನಾವು ಮಾಡುವ ಚಟುವಟಿಕೆಗಳು ಮಾಡ್ತೇವೆ, ನಿತ್ಯವಾಗಿ ಕೆಲಸವನ್ನು ಮಾಡ್ತೇವೆ, ಆ ಕೆಲಸದಿಂದ ಬರುವ ಫಲಗಳು ಉಂಟಲ್ಲ, ಅದನ್ನು ಕರ್ಮ ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ನಾವು ಈಗ ಎಲ್ಲದಕ್ಕೂ ನಾವು ನೋಡಿದ್ವಿ ಹಿಂದೆ ಭಗವದ್ಗೀತೆ ತರಗತಿಯಲ್ಲಿ, ಪ್ರತಿಯೊಂದು ಕರ್ಮವನ್ನು ಮಾಡಿದರೆ ಕರ್ಮ ಫಲವನ್ನು ಅನುಭವಿಸಲೇಬೇಕಾಗ್ತದೆ. ಯಾಕಂದ್ರೆ ಈ ಒಂದು ನ್ಯೂಟನ್ನ 3ನೇ ನಿಯಮ ಹೇಗೆ ಅಂತಾರೆ, ಪ್ರತಿಯೊಂದು ಒಂದು ಕ್ರಿಯೆಗೂ ಅದಕ್ಕೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಹಾಗೆ ನಾವು ಏನೇ ಕರ್ಮ ಮಾಡ್ಲಿ ಅದಕ್ಕೆ ಒಂದು ಪಾಪದ ಪುಣ್ಯ ಇರ್ತದೆ ಅಥವಾ ಪುಣ್ಯ ಕೆಲಸದ ಪುಣ್ಯ ಇರ್ತದೆ. ನಮ್ಗೂ ಈ ಎರಡೂ ಇದ್ರೂನು ನಮ್ಗೆ ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ಇಲ್ಲಿ ಏನು ಈ ದೇಹ ನಮ್ಗೆ ಹಾಗಂತೇಳಿ ನಾವು ಅಯ್ಯೋ ಕರ್ಮಫಲ ಅಂಟುತ್ತದೆ ನಮ್ಗೆ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುತ್ತಾ? ಇಲ್ಲ, ಸಾಧ್ಯವೇ ಇಲ್ಲ. ನಾವು ಕೆಲಸವನ್ನು ಮಾಡ್ಲೇಬೇಕು. ಭಗವಂತ ಹೇಳ್ತಾನೆ, ನಿಗದಿತ ಕರ್ತವ್ಯವನ್ನು ನಾವು ಮಾಡ್ಲೇಬೇಕು. ಸೊ ಯಾಕೆ ಮಾಡ್ಬೇಕು? ನಮ್ಮ
ದೇಹ ಸುಸ್ಥಿತಿಯಲ್ಲಿಡಲು, ಮತ್ತೆ ನಾವೀಗ ಕೃಷ್ಣ ಪ್ರಜ್ಞೆಯಲ್ಲಿದ್ದೇವೆ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಮಾಡ್ಲು ಕೂಡ ನಮ್ಗೆ ಚೆನ್ನಾಗಿ ನಮ್ಮ ಆರೋಗ್ಯ ಸ್ಥಿತಿ, ನಮ್ಮ ದೇಹದ ಸ್ಥಿತಿ ಚೆನ್ನಾಗಿರ್ಲಿಕ್ಕೆ ಆದ್ರೂ ನಮ್ಗೆ ನಾವು ದುಡಿಲೇಬೇಕು. ಸೊ ಆ ದುಡಿದದ್ರಲ್ಲಿ ನಾವು ಸ್ವಲ್ಪ ಭಗವಂತನಿಗೆ ಒಂದು ಪ್ರಸಾದ ಮಾಡಿ ಇಟ್ಟುಕೊಂಡು, ಅಥವಾ ಭಗವಂತನ ಭಕ್ತರಿಗೆ ಏನಾದ್ರೂ ಕೊಟ್ಟುಕೊಂಡು, ಆ ರೀತಿಯಲ್ಲಿ ನಾವು ಭಕ್ತಿ ಮಾಡ್ಕೊಂಡು, ಅಂತೂ ನಾವು ಕರ್ಮವನ್ನು ಮಾಡಬೇಕು, ಮತ್ತೆ ಮಾಡಲೇಬೇಕು. ಅದ್ರಲ್ಲಿ ಕರ್ಮದ ಫಲ ಅಂಟಿದ್ರೂ ಪರವಾಗಿಲ್ಲ, ಭಗವಂತ ಹೇಳ್ತಾರೆ ಕರ್ಮ ಮಾಡ್ಲೇಬೇಕು. ಆದ್ರೆ ಭಗವಂತ ಕೊನೆಯಲ್ಲಿ ಹೇಳ್ತಾರೆ ಅರ್ಜುನನಿಗೆ, ಏನು, ನೀನು ಕರ್ಮವನ್ನು ಮಾಡು, ಆದ್ರೆ ನನ್ನನ್ನು ನೀನು ನೆನಪಿಸಿಕೊಂಡು ಮಾಡು ಅಂತ ಹೇಳಿ. ನನ್ನ ವಾಯ್ಸ್ ಕೇಳಿಸ್ತಲ್ಲ ಎಲ್ಲರಿಗೂ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಹಾ, ಓಕೆ, ಧನ್ಯವಾದಗಳು. ಸೊ ನಾವು ಇಲ್ಲಿ ಈ ಕರ್ಮ ನಮ್ಗೆ ಕರ್ಮಫಲ ಅಂಟುತ್ತಂತ ಹೇಳಿ ನಾವು ಕರ್ಮವನ್ನು ಮಾಡದೇ ಇರುವುದು ತಪ್ಪು ಅಂತೇಳಿ ನಾವು ತಿಳ್ಕೊಂಡು ನಮ್ಮ ಕರ್ಮವನ್ನು ಮಾಡ್ಲೇಬೇಕು. ಯಾತಕ್ಕೆ? ನಮ್ಮ ದೇಹ ಸುಸ್ಥಿತಿಯಲ್ಲಿರಲು, ಮತ್ತೆ ನಮ್ಮನ್ನು ಯಾರೆಲ್ಲ ಅವಲಂಬಿಸಿದ್ದಾರೆ ಇವರೆಲ್ಲ ಯೋಗಕ್ಷೇಮವನ್ನು ನೋಡಲು, ಮತ್ತು ಭಗವಂತನ ಒಂದು ಭಕ್ತಿ ಸೇವೆಗೆ ಯಾರೆಲ್ಲ ಭಕ್ತಿ ಸೇವೆಯನ್ನು ಮಾಡ್ತಾರೆ ಅವರಿಗೆ ಒಂದು ಸಹಾಯ ಮಾಡಲಾದ್ರೂ ನಾವು ಕರ್ಮವನ್ನು ಮಾಡ್ಲೇಬೇಕು. ಮತ್ತೆ ಇನ್ನೊಂದು ಇಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ವೈದಿಕ ತ್ಯಾಗದ ಪ್ರಕ್ರಿಯೆ. ಕರ್ಮ ಅಂದ್ರೆ ಅದಕ್ಕೂ ಹೇಳ್ತಾರೆ. ಈ ವೈದಿಕ ತ್ಯಾಗದ ಪ್ರಕ್ರಿಯೆ ಅಂತೇಳಿ, ಈ ಯಜ್ಞ ಮಾಡುವ ಒಂದು ಪ್ರಕ್ರಿಯೆ, ಅದಕ್ಕೂ ಕರ್ಮ ಅಂತಲೇ ಹೇಳ್ತಾರೆ. ಈ ಪುಣ್ಯ ಕೆಲಸದಿಂದ ಏನ್ ಮಾಡ್ತಾರೆ, ಈ ಪುಣ್ಯ ಕೆಲಸ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಭೋಗಗಳನ್ನು ಪಡೆಯಲು ಅವರು ಅಲ್ಲಿ ಆ ಒಂದು ಸ್ವರ್ಗದ ತುಂಬಾ ಐಷಾರಾಮದ ಭೋಗಗಳನ್ನು ಪಡೆಯಲು ಈ ಯಜ್ಞ ಮಾಡ್ತಾರೆ. ಸೊ ಯಜ್ಞ ಮಾಡಿ ಅದರಿಂದ ಪುಣ್ಯ ಗಳಿಸ್ತಾರೆ. ಪುಣ್ಯ ಅಂತ ಸ್ವರ್ಗಕ್ಕೆ ಹೋಗ್ತಾರೆ. ಪುಣ್ಯ ತೀರಿದಾಗ ಮತ್ತೆ ಮರ್ತ್ಯ ಲೋಕಕ್ಕೆ ಮನುಷ್ಯ ರೂಪವಾಗಿ ಮತ್ತೆ ಈ ಭೂಮಿಗೆ ಬರುವುದು. ಈ ಪ್ರಕ್ರಿಯೆಗೆ ಕೂಡ ಕರ್ಮ ಅಂತ ಹೇಳಿದ್ರೆ, ವೈದಿಕ ಯಜ್ಞ ಕ್ರಮದಲ್ಲಿ 5 ಬಗೆಯ ಒಂದು ಅಗ್ನಿಗಳಿರ್ತವೆ, ಮತ್ತೆ 5 ಬಗೆಯ ಒಂದು ಆಹುತಿ ಇರ್ತದೆ ಅದಕ್ಕೆ. ಈ 5 ಬಗೆಯ ಅಗ್ನಿಗಳು ಯಾವ್ದಂತ ಹೇಳಿದ್ರೆ, ಒಂದು ಸ್ವರ್ಗ ಲೋಕಗಳು, ಒಂದು ಮೋಡಗಳು, ಭೂಮಿ, ಪುರುಷ ಮತ್ತೆ ಸ್ತ್ರೀ. ಈ 5 ಬಗೆಯ ಆಹುತಿ, ಏನು ಈ 5 ಬಗೆಯ ಅಗ್ನಿಗಳಿಗೆ 5 ಬಗೆಯ ಆಹುತಿಗಳು ಯಾವುದೆಲ್ಲ ಅಂತಾರೆ, ಒಂದು ಶ್ರದ್ಧೆ, ಮತ್ತೆ ಚಂದ್ರಲೋಕದ ಭೋಕ್ತಾರ, ಮಳೆ, ಧಾನ್ಯಗಳು, ವೀರ್ಯ. ಈ ಯಜ್ಞವನ್ನು ಒಂದು ನಿರ್ದಿಷ್ಟ ಒಂದು ಯಾಕೆ ಮಾಡ್ತಾರೆ, ಒಂದು ನಿರ್ದಿಷ್ಟ ಒಂದು ಸ್ವರ್ಗಲೋಕಕ್ಕೆ ಹೋಗ್ಲು ಮಾಡ್ತಾರೆ. ಅಲ್ಲಿ ಯಜ್ಞದ ಪುಣ್ಯ ಕ್ಷಯಿಸಿದ ಕೂಡಲೇ ಮತ್ತೆ ಈ ಜೀವಿಯು ಮಳೆಯ ರೂಪದಲ್ಲಿ ಈ ಭೂಮಿಗೆ ಬರುವಂತದ್ದು. ಅನಂತರ ಧಾನ್ಯಗಳನ್ನು ಭೂಮಿಗೆ ಬಂದು ಮಳೆ ಮತ್ತೆ ಧಾನ್ಯವನ್ನು ಉತ್ಪಾದಿಸ್ತಾರೆ. ಈ ಧಾನ್ಯವನ್ನು ಪುರುಷ ತಿಂದಾಗ ಅದರಿಂದ ವೀರ್ಯದ ಉತ್ಪನ್ನ ಆಗ್ತದೆ. ಮತ್ತೆ ವೀರ್ಯವು ಈ ಮಹಿಳೆಯ ಒಂದು ಗರ್ಭಕ್ಕೆ ಸೇರಿ ಅಲ್ಲಿ ಪುನಃ ಒಂದು ಜೀವಿ ಮತ್ತೆ ಮನುಷ್ಯ ರೂಪದಲ್ಲಿ ಪಡೆಯುವಂಥದ್ದು, ಮತ್ತೆ ಯಜ್ಞದ ರೂಪದಲ್ಲಿ. ಇದು ಚಕ್ರ, ಯಾವತ್ತು ಚಕ್ರ ಪುನರಾವರ್ತನೆ ಆಗ್ತಾನೆ ಇರ್ತದೆ. ಇದಕ್ಕೂ ಕರ್ಮ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇರ್ತಾರೆ ನೋಡಿ, ಅವರು ಈ ಒಂದು ಇಂಥ ಯಜ್ಞಗಳಿಂದ ದೂರ ಇರ್ತಾರೆ. ಯಾಕೆಂದ್ರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ರೀತಿ ಅಂತೇಳಿ, ಮತ್ತೆ ನಮ್ಗೆ ಈ ಒಂದು ಭೌತಿಕ ಲೋಕಕ್ಕೆ ಬರುವ ಅವಶ್ಯಕತೆ ಇಲ್ಲ. ನಾವು ಭಗವಂತನ ಒಂದು ಧಾಮಕ್ಕೆ ಹೋಗಿ ಅಲ್ಲಿ ಭಗವಂತನ ಸೇವೆ ಮಾಡ್ಲಿಕ್ಕೆ ನಾವು ಆ ರೀತಿ ಪ್ರಯತ್ನ ಮಾಡುವಂಥದ್ದು. ನೆಕ್ಸ್ಟ್ ಅಧಿಭೂತ, ಭೌತಿಕ ಅಭಿವ್ಯಕ್ತಿ. ಈ ಭೌತಿಕ ಅಭಿವ್ಯಕ್ತಿ ಅಂದ್ರೆ ಭೌತಿಕ ಪ್ರಕೃತಿ ಅಂದ್ರೆ ಈ ನಾವು ನೋಡ್ತೇವೆ, ಈ ಒಂದು ಭೌತಿಕ ಪ್ರಕೃತಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಸೃಷ್ಟಿಯಾಗುವಂಥದ್ದು. ನಾವು ನೋಡಿದ್ದೇವೆ ಈ ಬ್ರಹ್ಮನ ಒಂದು 100 ವರ್ಷ ಆದಾಗ ಅದು ಕಂಪ್ಲೀಟ್ ನಾಶವಾಗುವಂಥದ್ದು. ಸೊ ಇಲ್ಲಿ ಭೌತಿಕ ಪ್ರಕೃತಿ ಅಂದ್ರೆ ಅದೊಂದು ನಿರ್ದಿಷ್ಟ ಸಮಯಕ್ಕೆ ಸೃಷ್ಟಿ ಆಗ್ತದೆ, ಮತ್ತೆ ನಿರ್ದಿಷ್ಟ ಸಮಯದಲ್ಲಿ ನಾಶ ಆಗ್ತದೆ. ಹಾಗೆ ಈ ಭೌತಿಕ ಪ್ರಕೃತಿ ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಈ ರೀತಿ ಅನೇಕ ರೀತಿಯ ಇಲ್ಲಿ ಈ ಒಂದು ಬದಲಾವಣೆಗಳು ಇದ್ದೇ ಇರ್ತದೆ. ನೆಕ್ಸ್ಟ್ ಅಧಿದೈವ. ಈ ಭೌತಿಕ ಅಭಿವ್ಯಕ್ತಿಗೆ ಅಧಿಭೂತ ಅಂತ ಹೇಳುವಂಥದ್ದು. ಅಧಿದೈವ ಅಂದ್ರೆ ವಿಶ್ವರೂಪ ದೇವತೆಗಳು. ಈ ಅಧಿದೈವ ಅಂದ್ರೆ ಎಲ್ಲಾ ದೇವತೆಗಳು ಅಥವಾ ಆ ದೇವತೆಗಳ ಲೋಕಗಳನ್ನು, ಅವರು ಬೇರೆ ಬೇರೆ ಲೋಕಗಳಿರ್ತಾರೆ. ಸೊ ಆ ಲೋಕಗಳನ್ನು ಎಲ್ಲವನ್ನು ಈ ಅಧಿದೈವ ಅಂತ ಹೇಳುವಂಥದ್ದು. ಭಗವಂತನ ವಿರಾಟ್ ರೂಪ, ಅದಕ್ಕೂ ಇದು ಈ ಒಂದು ವಿಶ್ವರೂಪ, ಅದಕ್ಕೂ ಅಧಿದೈವ ಅಂತ ಹೇಳ್ತಾರೆ. ಅಧಿಯಜ್ಞ ಅಂದ್ರೆ ಪರಮಾತ್ಮ. ಈ ಪರಮಾತ್ಮ ಯಾವ ರೀತಿ ಅಂತ ಹೇಳಿದ್ರೆ, ಈ ಹೃದಯದಲ್ಲಿ ನಮ್ಮ ನೆಲೆಸಿರ್ತಾನೆ. ಪ್ರತಿಯೊಂದು ವ್ಯಕ್ತಿಗತ ಆತ್ಮದ ಜೊತೆಗೆ ಹೃದಯದಲ್ಲಿ ವಾಸಿಸುವಂತದ್ದು. ವ್ಯಕ್ತಿಗತ ಆತ್ಮಗಳ ಏನು ಪರಮಾತ್ಮ ಹೃದಯದಲ್ಲಿ ಇದ್ದುಕೊಂಡು ನಾವು ನೋಡಿದಿವಿ ಅನೇಕ ತರಗತಿಯಲ್ಲಿ, ಯಾವ ರೀತಿ ಉಪದೃಷ್ಟ ಹನುಮಂತ ಯಾವ ರೀತಿ ಅಂತ ಹೇಳಿ ಭಗವಂತ ಅಲ್ಲಿ ಒಂದು ಯಾವುದೇ ಆ ಜೀವಿ ಕರ್ಮ ಮಾಡಿದ್ರೆ ಅದಕ್ಕೊಂದು ಸಾಕ್ಷಿ ರೂಪದಲ್ಲಿ ಇರುವಂತದ್ದು. ಮತ್ತೆ ಈ ಒಂದು ಜೀವಿಯ ಮೇಲ್ವಿಚಾರಕತ್ವವನ್ನು ಸಹ ಪರಮಾತ್ಮನು ಅಲ್ಲಿ ನೋಡುವಂಥದ್ದು. ಸೊ ಅಲ್ಲಿ ಭಗವಂತ ಪರಮಾತ್ಮ ಹೃದಯದಲ್ಲಿ ಇದ್ದುಕೊಂಡು 2 ಕೆಲಸವನ್ನು ಮಾಡುವಂಥದ್ದು. ಒಂದು ಮೇಲ್ವಿಚಾರಕನಾಗಿ ಕೆಲಸ ಮಾಡುವಂಥದ್ದು, ಅಲ್ಲಿ ಈ ಒಂದು ಅನುಮತಿ ಕೊಡುವುದಾಗಿ. ಅವನೇನಾದ್ರೂ ಜೀವಿ ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಭಗವಂತ ಹೃದಯದಲ್ಲಿ ಅನುಮತಿ ಕೊಡ್ತಾ ಇರ್ತಾನೆ, ನೋಡು ಈ ಕೆಲಸವನ್ನು ನೀನು ಮಾಡಬಾರ್ದು, ಇದು ಭಗವಂತನ ಒಂದು
ಭಗವಂತನಿಗೆ ಇಷ್ಟ ಆಗುದಿಲ್ಲ ಈ ಕೆಲಸ, ನೀನು ಬೇಡ ಬೇಡ ಅಂತ ಭಗವಂತ ಯಾವತ್ತು ನಮ್ಮನ್ನು ಎಚ್ಚರಿಸ್ತಾ ಇರ್ತಾನೆ ಅಂತೇಳಿ ನಾವು ತಿಳ್ಕೊಳ್ಬಹುದು. ಸೊ ಇಲ್ಲಿ ಭಗವಂತನ ಪ್ರಶ್ನೆ, ಇದು ಅರ್ಜುನನ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಭಗವಂತ ಅವನು ಎಲ್ಲಿದ್ದಾನೆ ಮತ್ತೆ ಯಾರು ಅಂತೇಳಿ ಕೇಳುವಂಥದ್ದು. ಸೊ ಅದಕ್ಕೆ ಇದು ಉತ್ತರ. ಸೊ ಯಾರಾದ್ರೂ ಈ ಒಂದು ಇದನ್ನು ಓದ್ಬೋದಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃಷ್ಣ ಪ್ರಜ್ಞೆಯ ದಿವ್ಯ ಸಹಯೋಗದಲ್ಲಿರುವ ಮನುಷ್ಯನು ಪರಮಪ್ರಭು ಹೇಗೆ ಐಹಿಕ ಅಭಿವ್ಯಕ್ತಿಯನ್ನು ಮತ್ತು ದೇವತೆಗಳನ್ನು ಆಳುವ ತತ್ವ ಎಂಬುದನ್ನು ತಿಳಿಯಬಲ್ಲ. ಇಂತಹ ದಿವ್ಯ ಸಹಯೋಗದಿಂದ ಮನುಷ್ಯನು ಕ್ರಮೇಣ ದೇವೋತ್ತಮ ಪರಮಪುರುಷನ ವಿಷಯವನ್ನು ಮನಗಾಣುತ್ತಾನೆ. ಮರಣಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವ ಇಂತಹ ಮನುಷ್ಯನು ಕೃಷ್ಣನನ್ನು ಮರೆಯಲು ಸಾಧ್ಯವೇ ಇಲ್ಲ. ಸಹಜವಾಗಿ ಆತನು ಪರಮಪ್ರಭುವಿನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಏರಿಸಲ್ಪಡುತ್ತಾನೆ. ಭಗವದ್ಗೀತಾ 7.30. ಇಲ್ಲಿ ಹೇಳ್ತಾ ಇದೆ ಅರ್ಜುನನ ಒಂದು ಕೊನೆಯ ಪ್ರಶ್ನೆ, ಮರಣ ಕಾಲದಲ್ಲಿ ಈ ಭಕ್ತಿ ಸೇವೆಯಲ್ಲಿ ನಿರತರಾದ ಮರಣ ಕಾಲದಲ್ಲಿ ಯಾವ ರೀತಿ ಭಗವಂತನನ್ನು ನೆನೆಯುವುದು ಅಂತೇಳಿ ಒಂದು ಪ್ರಶ್ನೆ ಇತ್ತು. ಮೊದಲಿನ 7 ಪ್ರಶ್ನೆಗಳಿಗೆ ಭಗವಂತ ತಕ್ಷಣವಾಗಿ ಉತ್ತರಿಸ್ತಾನೆ. ಮತ್ತೆ ಆ ಕೊನೆಯ ಮರಣ ಕಾಲದಲ್ಲಿ ಭಗವಂತನನ್ನು ಹೇಗೆ ನೆನೆಯುವಂಥದ್ದು ಅಂತೇಳಿ ಅರ್ಜುನನ ಆ ಪ್ರಶ್ನೆಗೆ ಇಡೀ ಎಲ್ಲಾ ಶ್ಲೋಕದಲ್ಲಿ ಭಗವಂತ ಉತ್ತರ ನೀಡುವಂಥದ್ದು. ಈ ಒಂದು ಕೃಷ್ಣ ಭಜಿಯ ದಿವ್ಯ ಸಹಯೋಗದಲ್ಲಿರುವ ಮನುಷ್ಯನು ಪರಮಪ್ರಭು ಹೇಗೆ ಐಹಿಕ ಅಭಿವ್ಯಕ್ತಿಯನ್ನು ಮತ್ತು ದೇವತೆಗಳನ್ನು ಆಳುವ ತತ್ವ ಎಂಬುದನ್ನು ತಿಳಿಯಬಲ್ಲ. ನೋಡಿ, ಯಾರು ಕೃಷ್ಣ ಭಜಿಯನ್ನು ತಿಳಿದವರು. ಇಂತಹ ದಿವ್ಯ ಸಹಯೋಗದಿಂದ ಮನುಷ್ಯನು ಕ್ರಮೇಣ ದೇವೋತ್ತಮ ಪರಮೇಶ್ವರನ ವಿಷಯವನ್ನು ಕಾಣದ ಮರಣ ಕಾಲದಲ್ಲಿ ಕೃಷ್ಣ ಭಜೆ ಇರುವ ಇಂತಹ ಮನುಷ್ಯ ಕೃಷ್ಣನನ್ನು ಮರೆಯಲು ಸಾಧ್ಯವೇ ಇಲ್ಲ. ನೋಡ ಯಾವ ರೀತಿ ಮರಣ ಕಾಲದಲ್ಲಿ ನಮ್ಗೆ ಕೃಷ್ಣ ಭಜೆ ಬರ್ತದೆ ಅಂತೇಳಿ. ನಮ್ಗೆ ಈಗ ನಾವು ಸಾಮಾನ್ಯವಾಗಿ ಮರಣ ಕಾಲದಲ್ಲಿ ಅಂತೆಲ್ಲ ಹೇಳಿದ್ದಾರೆ. ನಾವು ಏನಾದ್ರೂ ಮರಣದ ವಿಷಯ ಮನೆಯಲ್ಲಿ ತೆಗೆದ್ರೂ ಸಾಕು, ನಮ್ಗೆ ಮೊದಲೆಲ್ಲ ಹಿರಿಯವರು ಮರಣದ ವಿಷಯ ಮಾತಾಡ್ಬೇಡ, ಯಾಕೆ ಮಾತಾಡ್ತೀಯ ಅಂದ್ರೆ ಅಪಶಕುನ ಅಂತೆಲ್ಲ ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳುವಂಥದ್ದು ಮರಣ ಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವಂತವ್ರು, ಕೃಷ್ಣನ ನೆನಪು ಬರ್ಬೇಕಂತ ಹೇಳ್ತಾರೆ. ನಾವು ಅನೇಕ ಕಡೆ ನೋಡಿದ್ವಿ ಮರಣ ಕಾಲದಲ್ಲಿ ಯಾವ ರೀತಿ ಇದು ಭಗವಂತನ ನೆನಪು ಮಾಡ್ತಾ ನಾವು ಮರಣ ಕಾಲದಲ್ಲಿ ಯಾವ ಒಂದು ಭಾವದಲ್ಲಿ ನಾವು ಇರ್ತೇವೆ ಅದೇ ಭಾವದಲ್ಲಿ ನೆಕ್ಸ್ಟ್ ಜನ್ಮ ನಮ್ಗೆ ಸಿಗುವಂತದ್ದು ನಾವು ಅನೇಕ ಕಡೆ ನಾವು ಕಲ್ತಿದ್ದೇವೆ. ಸೊ ಇಲ್ಲಿ ಮರಣ ಕಾಲದಲ್ಲಿ ಅಂತ ಹೇಳಿದ್ರೆ ಮರಣ ಕಾಲದಲ್ಲಿ ಭಗವಂತನನ್ನು ನೀಡುವುದು ಅಷ್ಟು ಸುಲಭ ಇಲ್ಲ ನಮ್ಗೆ. ನಾವು ಈ ಭೌತಿಕ ಒಂದು ಸಂಸಾರದಲ್ಲಿರುವಾಗ ಏನೋ ಒಂದು ಯಾವುದೇ ವ್ಯಕ್ತಿಗೆ ಮರಣ ಬಂದ್ರೆ ಆ ವ್ಯಕ್ತಿಯ ಮನೆಯವರನ್ನು ಅವನು ಬಂಧುಗಳನ್ನು ಅಥವಾ ತುಂಬಾ ಆಪ್ತರನ್ನು, ಮನೆಯಲ್ಲಿ ಗಂಡಾದ್ರೆ ಹೆಂಡತಿ ಮಕ್ಕಳನ್ನು ನೆನಪಿಸುವುದು, ಅಥವಾ ಅವನದು ಒಂದು ಆಸ್ತಿ ಪಾಸ್ತಿ ಅಥವಾ ಇನ್ನೇನು ಅವನದು ಬಿಸ್ನೆಸ್ ವ್ಯಾಪಾರದ ಬಗ್ಗೆ ಎಣಿಸುವಂಥದ್ದು, ಇಂಥದೆಲ್ಲ ನೆನೆಸ್ತಾನೆ. ಅಂತ ಒಂದು ಅಷ್ಟು ಆಲೋಚನೆಗಳ ನಡುವೆ ಭಗವಂತನ ಒಂದು ನೆನಪು ಬರುವುದು ತುಂಬಾ ಕಠಿಣ. ಅದು ಅವನು ಆ ಮರಣದ ಟೈಮಲ್ಲಿ ಅವನು ಎಷ್ಟು ಯಾತನೆ ಪಡ್ತಾನೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. 1000 ಚೇಳುಗಳು ಒಂದೇ ಹೊತ್ತಿಗೆ ಕಚ್ಚಿದ ಆ ಅನುಭವ ಆಗುತ್ತೆ ಅಂತ ಹೇಳಿ ನಾವು ಅನೇಕ ತರಗತಿಗಳಲ್ಲಿ ಕೇಳಿದ್ದೇವೆ. ಸೊ ಅಂತ ಒಂದು ಈ ಟೈಮಲ್ಲಿ ನಮಗೆ ಆ ಸಮಯದಲ್ಲಿ ಭಗವಂತನ ಒಂದು ನೆನಪು ಬರುವುದು ತುಂಬಾ ಕಷ್ಟ. ಮನೆಯಲ್ಲಿ ಹೇಳ್ತಾರೆ ಮರಣದ ವಿಷಯ ಮಾತನಾಡಬೇಡಿ, ಅದು ಅಪಶಕುನ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಾಮಾನ್ಯ ಭಕ್ತರಲ್ಲದವರಿಗೆ ಈ ಮಾತು, ಆದ್ರೆ ಭಗವಂತನ ಭಕ್ತರಿಗೆ ಇದು ಯಾವತ್ತು ಮರಣದ ಸಮಯ ತುಂಬಾ ಸಂತೋಷದಲ್ಲಿ ಅವರು ಸ್ವೀಕರಿಸ್ತಾರೆ. ಭಕ್ತರಲ್ಲದವರಿಗೆ ಮಾತ್ರ ಅದು ಅತೀವವಾದ ನೋವನ್ನು ಕೊಡುವಂಥದ್ದು. ಈ ಸಾವು ಪಡೆದ ವ್ಯಕ್ತಿ ಎಲ್ಲವನ್ನು ಕಳ್ಕೊಳ್ತಾನೆ, ಅವನಿಗೆ ಭಯ. ಯಾಕೆಂದ್ರೆ ಅಯ್ಯೋ ನನ್ನ ಆಪ್ತರನ್ನೆಲ್ಲ ಕಳ್ಕೊಂಡ್ಬೇಕಲ್ಲ, ನನ್ನ ಆಸ್ತಿ ಪಾಸ್ತಿ ವ್ಯಾಪಾರ ಎಲ್ಲವನ್ನು ಕಳೆದು ಬಿಡ್ಬೇಕಲ್ಲ ಅಂತೇಳಿ ಅವರಿಗೆ ತುಂಬಾ ಭಯ. ಆ ವ್ಯಕ್ತಿ ಬದುಕಿರುವಾಗ ಎಷ್ಟೇ ಬಲಶಾಲಿ ಆಗಿರ್ಲಿ ಅಥವಾ ಮನಸ್ಸಿನಲ್ಲಿ ತುಂಬಾ ದೃಢ ಸಂಕಲ್ಪ ಆಗಿರ್ಲಿ, ಆದ್ರೆ ಅವನಿಗೆ ಮರಣ ಕಾಲದಲ್ಲಿ ಭಗವಂತನ ನೆನೆಯುವುದು, ಭಕ್ತರಲ್ಲದವರಿಗೆ ಭಗವಂತನ ನೆನೆಯುವುದು ತುಂಬಾ ಕಠಿಣ. ಆದ್ರೆ ಭಕ್ತರಾದವರಿಗೆ ಅದು ಸುಲಭವಾಗಿರ್ತದೆ. ಈಗ ಅವರು ಸದಾ ಅಂದ್ರೆ ಈಗ ಕೃಷ್ಣ ಭಜನೆಯಲ್ಲಿ ಯಾವ ರೀತಿ ಅಂತೇಳಿ ನಮ್ಗೆ ಬೆಳಿಗ್ಗೆ ಎಲ್ಲವನ್ನು ನಾವು ಈ ಒಂದು ಸಾಧನಾ ಭಕ್ತಿ ಇರ್ತದೆ. ಬೆಳಿಗ್ಗೆ ಜಪ ಮಾಡುವಂಥದ್ದು, ಭಗವದ್ಗೀತೆ ಕ್ಲಾಸ್ ಕೇಳುವಂಥದ್ದು, ಭಕ್ತರ ಸಂಘದಲ್ಲಿ ಇರುವಂಥದ್ದು, ಭಗವಂತನ ಒಂದು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಸೇವೆ ಮಾಡುವಂಥದ್ದು, ಇದೆಲ್ಲ ರುಟೀನ್. ಇದೊಂದು ಏನಂತ ಹೇಳಿದ್ರೆ ನಿಗದಿತ ಅಭ್ಯಾಸ ಆಗಿ ಬರ್ತದೆ. ಸೊ ಇದು ಅಭ್ಯಾಸ ಮಾಡಿ ಮಾಡಿ ನಮಗೇನಾಗುತ್ತೆ, ಅಯ್ಯೋ ಈ ದಿನ ನಂದು ಜಪ ಆಗ್ಲಿಲ್ಲಲ್ಲ, ಅಯ್ಯೋ ನಿಗದಿತ ಜಪ ಆಗ್ಲಿಲ್ಲ, ನನ್ನದು ಭಗವದ್ಗೀತೆ ಓದಿ ಆಗ್ಲಿಲ್ಲ, ಇಷ್ಟು ಶ್ಲೋಕ ನಂದು ಓದಿ ಆಗ್ಬೇಕು, ಭಾಗವತ ಓದಿ ಆಗ್ಬೇಕು,
ಇದೆಲ್ಲ ನಮ್ಗೆ ರುಟೀನ್ ಆಗಿದ್ದಾಗ ಇದನ್ನೇ ಕಂಟಿನ್ಯೂ ಮಾಡಿ 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 ನಮಗೆ ಈ ಒಂದು ಇಲ್ಲಿ ಹೇಳ್ತಾರೆ, ಇದು ಅಭ್ಯಾಸ ಮಾಡ್ತಾ ಇದ್ರೆ ನಮಗೆ ಮರಣ ಕಾಲದಲ್ಲಿ ಈ ಒಂದು ಭಗವಂತನ ಬಗ್ಗೆ ನೆನಪು ಬರ್ತದೆ. ಆಗ ಇಲ್ಲಿ ಸಹಜವಾಗಿ ಅವನು ಪರಮಪರುವಿನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಏರಿಸಲ್ಪಡುತ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಯಾರಿಗೆ? ಕೃಷ್ಣ ಪ್ರಜ್ಞೆಯಲ್ಲಿರುವಂತ ಭಕ್ತರಿಗೆ ಮಾತ್ರ. ಆದ್ರೆ ಭಕ್ತರಲ್ಲದವರಿಗೆ ಇದು ತುಂಬಾ ಕಠಿಣ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಸಾವಿನ ಸಮಯದಲ್ಲಿ ಒಬ್ಬನು ನಿನ್ನನ್ನು ಹೇಗೆ ತಿಳಿಯಬಹುದು? ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯತ್ರ ಯಾತಿ ಸ ಮದ್ಭಾವಂ ಯಾತಿ ನಾಸ್ತೈತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಭಗವದ್ಗೀತೆ 8.5. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ಈಗ ಅಂತ್ಯಕಾಲದಲ್ಲಿ ಮರಣದ ಸಮಯದಲ್ಲಿ ಏನಾಗುತ್ತೆ ಅಂತೇಳಿ ಒಬ್ಬ ವ್ಯಕ್ತಿ ತುಂಬಾ ಅವನಿಗೆ ಮನೆಯವರಿಗೆ ಗೊತ್ತಿರ್ತದೆ ಇವರು ಹೆಚ್ಚು ಸಮಯ ಬದುಕುದಿಲ್ಲ. ಆ ಟೈಮಲ್ಲಿ ಅವನಿಗೂ ಎಲ್ಲ ಕಳವಳ ಆಗಿ ಬಿಡ್ತಾನೆ. ಸೊ ಆ ಟೈಮಲ್ಲಿ ಅವನಿಗೆ ನೆನಪು ಬರುವುದಿಲ್ಲ ಭಗವಂತ ನಾನ್ ನೆನಪು ಮಾಡ್ತೇನೆ ಇಲ್ಲ. ಅದು ಕೆಲವರು ಹೇಳ್ತಾರೆ ಸಾವಿನ ಟೈಮಲ್ಲಿ ಭಗವಂತನನ್ನು ನೆನಪು ಮಾಡ್ಬೇಕು ಅಂತೇಳಿ ನಾವು ಯಾರ ಹತ್ರ ಆದ್ರೆ ಅದ ಪರವಾಗಿಲ್ಲ, ಅದು ಕೃಷ್ಣ ಅಂತ ಹೇಳಿದ್ರೆ ಪರವಾಗಿಲ್ಲ, ಅದು ಒಂದು ಸಲ ಕೃಷ್ಣ ಹೇಳಿದ್ರೆ ಸಾಕಲ್ವಂತ. ಆದ್ರೆ ಆ ಹೊತ್ತಿಗೆ ನಮ್ಗೆ ಹೇಗೆ ಗೊತ್ತು? ನಮ್ಗೆ ಆ ಟೈಮಲ್ಲಿ ಕೃಷ್ಣ ಎಂಬ ಒಂದು ವರ್ಡ್ ಬರುತ್ತೆ ಅಂತೇಳಿ, ಒಂದು ಪದ ಬರುತ್ತದೆ ಅಂತೇಳಿ. ಯಾವನಿಗಾದ್ರೂ ಕೃಷ್ಣ ಎಂಬ ಮರಣದ ಟೈಮಲ್ಲಿ ಒಂದು ಪದ ಬಂದ್ರು ಭಗವಂತನ ಧಾಮಕ್ಕೆ ಹೋಗುದಂತೇಳಿ ಭಗವಂತನೇ ಹೇಳ್ತಾನೆ. ಆದ್ರೆ ಆ ಒಂದು ಪದ ಬರ್ಲಿಕ್ಕೂ ನಮ್ಗೆ ತುಂಬಾ ಕಠಿಣವಾಗ್ತದೆ. ಯಾಕೆಂದ್ರೆ ನಾವು ಸದಾ ಅಭ್ಯಾಸದಲ್ಲಿದ್ರೆ ನಮ್ಗೆ ತುಂಬಾ ಅದು ಪದ ಬರ್ಬೋದು. ಆದರೆ ಈ ಅಭ್ಯಾಸವೇ ಇಲ್ಲ ಮಾಮೂಲಿ ಭಕ್ತರಲ್ಲದವರಿಗೆ ಅದು ಹೇಗೆ ಬರಲು ಸಾಧ್ಯ ಅಂತೇಳಿ ನಾವು ನೋಡೋಣ. ಸೊ ನಮ್ಮದು ಈ ಸಾವಿನ ಟೈಮಲ್ಲಿ ಒಂದು ವ್ಯಕ್ತಿಗೆ ಏನಿರ್ತದೆ ಅಂತೇಳಿ, ನಾನಿಲ್ಲದಿದ್ರೆ ಈ ಮನೆಯ ಸದಸ್ಯರೆಲ್ಲ ಏನು ಮಾಡ್ತಾರೇನ, ನನಗೆಲ್ಲ ಜವಾಬ್ದಾರಿ ಇತ್ತು, ಇನ್ನಿವರು ಹೇಗೆ ಅಸ್ತವ್ಯಸ್ತ ಮಾಡ್ತಾರೇನ, ನಮ್ಮದೊಂದು ವ್ಯಾಪಾರವನ್ನು ಚೆನ್ನಾಗಿ ನೋಡ್ತಾರ ಇಲ್ವಾ, ಅಥವಾ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಒಂದು ದಾರಿಯಲ್ಲಿ ನಡೀತಾ ಇರ್ತಾರೆ, ಏನೆಲ್ಲ ಅನೇಕ ರೀತಿಯ ಯೋಚನೆಗಳು ಬಂದೇ ಬರ್ತದೆ ಆ ಒಂದು ಮಲಗಿದ ಸ್ಥಿತಿಯಲ್ಲಿರುವಾಗ. ಸೊ ಭಗವಂತನು ಕೂಡ ಅಲ್ಲಿ ನಾವು ಯಾವಾಗ ಇದನ್ನು ನಾವು ಭಗವಂತನ ನೆನಪು ಯಾವಾಗ ಪಡಿಬೇಕಂತ ಹೇಳಿದ್ರೆ, ನಾವು ಆ ಸಾವಿನದಲ್ಲಿ ನಮ್ಮ ಮಕ್ಕಳು, ನಮ್ಗೆ 2 ಮಕ್ಕಳು, ನಮ್ಗೆ 3 ಮಕ್ಕಳು, ನಮ್ಮದು ಹೆಂಡತಿ ಅಥವಾ ಯಾರು ನಮ್ಮನ್ನು ತಂದೆ ತಾಯಿ ಯಾರಾದ್ರೂ ಡಿಪೆಂಡೆಂಟ್ ಅವರನ್ನು ಮಾತ್ರ ಎಣಿಸು. ಆದ್ರೆ ಯಾವಾಗ ಆ ಒಬ್ಬ ವ್ಯಕ್ತಿ ಸದಾ ಒಂದು ಮನೆಯಲ್ಲಿ ಭಗವಂತ ಕೂಡ ಈ ಒಂದು ಸದಸ್ಯರಲ್ಲಿ ಭಗವಂತನೂ ಕೂಡ ಒಬ್ಬ ವ್ಯಕ್ತಿ ಅಂತ ಹೇಳಿ ತಿಳ್ಕೊಂಡು ಅವನ ಸದಾ ಸೇವೆ ಮಾಡ್ತಾ ಇರ್ತಾನೆ, ಆಗ ಅವನಿಗೆ ಮರಣದ ಟೈಮಲ್ಲಿ ನಾನು ಇಷ್ಟೇ ಸದಸ್ಯರಲ್ಲ, ನಮ್ಮ ಮನೆಯಲ್ಲಿ ಕೃಷ್ಣನೇ ಇದ್ದಾನೆ, ನಾನು ದಿನಾಲೂ ಅವನಿಗೆ ಆರತಿ ಎತ್ತದಿದ್ದೆ, ಅವನಿಗೆ ಒಂದು ಭೋಗ ಇಡ್ತಿದ್ದೆ, ಆ ಪ್ರಸಾದವನ್ನು ನಾವೆಲ್ಲರೂ ತಿಂತಾ ಇದ್ದೆವು, ಮತ್ತೆ ಅವನಿಗೆ ಅಭಿಷೇಕ ಮಾಡ್ತಿದ್ದೆ, ಅವನಿಗೆ ಡೈಲಿ ನಾನು ಒಂದು ನಮ್ಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಅವನದೊಂದು ವಸ್ತ್ರಗಳನ್ನು ಚೇಂಜ್ ಮಾಡ್ತಿದ್ದೆವು, ಅವನಿಗೆ ಆಭರಣ ಆಗ್ತೇವೆ, ಪುಷ್ಪ ಆಗ್ತಿ, ತುಳಸಿದೆಲ್ಲ ಇಡ್ತಿದ್ದೆವು. ಈ ತರ ಎಲ್ಲ ಭಗವಂತನ ಇತರ ಸದಸ್ಯರಾಗಿ ಅವನನ್ನೂ ಕೂಡ ಮನೆಯ ಒಂದು ಸದಸ್ಯರಾಗಿ ಯಾವತ್ತು ಒಬ್ಬ ತಿಳ್ಕೊಳ್ತಾನ ಅವನಿಗೆ ಖಂಡಿತ ಈ ಒಂದು ಇದು ಭಗವಂತನ ನೆನಪು ಸಾವಿನ ಟೈಮಲ್ಲಿ ಬಂದೇ ಬರ್ತದೆ. ಇಷ್ಟು ನೆನಪು ಮಾಡಿದ್ರೆ ಸಾಕು. ಅವನು ಎಲ್ಲಾ ವ್ಯಕ್ತಿಗಳನ್ನು ನೆನಪು ಮಾಡಿದ್ರು, ನನಗೆ ಇದುವರೆಗೆ ಇವತ್ತಿನ ದಿನದವರೆಗೆ ನಾನು ಆ ಕೃಷ್ಣನ ಸೇವೆಯನ್ನು ಮಾಡಿದ್ದೇನೆ, ಇನ್ನು ನನಗೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಸದಾ ನನಗೆ ಮುಂದೇನೂ ಕೂಡ ಅವಕಾಶ ಸಿಗ್ಲಿ ಅಂತ ಇಷ್ಟು ಆಲೋಚನೆ ಮಾಡಿದ್ರೆ ಆಯ್ತು ಅಂತ ಹೇಳ್ತಾರೆ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ಇಷ್ಟೇ ಒಂದು ನೆನಪು ಮಾಡಿದ್ರೆ ಸಾಕು. ಭಗವಂತನ ಒಂದು ಡೈಲಿ ನಾವು ಇದು ಮಾಡಿ, ಅಥವಾ ಈ ಒಂದು ಭಗವಂತನ ಡೈಲಿ ಹಲವರು ಮಂಗಳಾರತಿ, ನಾವೆಲ್ಲ ಮಂಗಳಾರತಿ ನೋಡ್ತೀವಿ ಭಗವಂತಂದು ಡೈಲಿ 4ವರೆಗೆ ಮಂಗಳಾರತಿ. ಆ ಸಾವಿನ ಮಂಗಳಾರತಿ ಇವತ್ತು ನೋಡ್ಲಿಲ್ವಲ್ಲ, ಇವತ್ತು ನನ್ಗೆ ಯಾಕೆ ನೋಡ್ಬೇಕಂತ ಆ ಮಂಗಳಾರತಿಯ ಬಗ್ಗೆ ಎಣಿಸುವಂತದ್ದು ಸಾವಿನ. ಇಷ್ಟೇ ನೋಡಿದ್ರೆ ಸಾಕು, ಸೀದಾ ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ನಾವು ನೋಡಿದ್ವಿ, ಒಂದು ಪ್ರಪಾದರೊಬ್ರು ಶಿಷ್ಯರಿದ್ರು, ಗೋಪಾಲ ಕೃಷ್ಣ ಮಹಾರಾಜ್ ಅವರು ನಾವು ಇದ್ರಲ್ಲಿ ನೋಡಿದ್ವಿ, ಯಾವ ವಿಡಿಯೋದಲ್ಲಿ ಅವರು ಸಾವಿನ ಟೈಮಲ್ಲಿ ಆ ಒಂದು ಮಲಗಿರುವಾಗ ಒಂದು ಕೈಯಲ್ಲಿ ಮಣಿಕಂಠ ಇಟ್ಕೊಂಡು ಅವರ ಪಾಡಿಗೆನೆ ಮಣಿಕಂಠ ಮಾಡುವಾಗೇನೆ ಮತ್ತೆ ಕೈಯಲ್ಲಿ ಹೀಗೆ ಆರತಿ ಆಡುವಂಥದ್ದು. ಯಾಕೆಂದ್ರೆ ಅವರು ಬದುಕಿರುವಾಗಲೇ ಯಾವ ಒಂದು ಮಂಗಳಾರತಿಯನ್ನು ಅವರು ಹೆಚ್ಚು
ಹೆಚ್ಚಿನ ಮಂಗಳಾರತಿ. ಎಷ್ಟೇ ದೇಶ ಸುತ್ತಿದ್ರು ಒಂದು ದೇಶದಲ್ಲಿ ಅವರು ಅಲ್ಲಿ ಇನ್ನೊಂದು ದೇಶಕ್ಕೆ ಹೊರಡಬೇಕಾದ್ರೆ ಅಲ್ಲಿ ಮಂಗಳಾರತಿ ಅಟೆಂಡ್ ಮಾಡ್ಕೊಂಡು ಮತ್ತೊಂದು ಕಡೆ ಅವರು ಮಂಗಳಾರತಿಗೆ ರೆಡಿ ಇರ್ತಿದ್ರಂತೆ. ಎಷ್ಟೋ ರಾತ್ರಿ ಅವರು ಲೇಟ್ ಬಂದ್ರು ಮಂಗಳಾರತಿಗೆ ರೆಡಿ, ಅಂದ್ರೆ ರೆಡಿ ಯಾವತ್ತೂ ತಪ್ಪಿಸ್ತಿರ್ಲಿಲ್ಲ ಅಂತೆ. ಅಂದ್ರೆ ಸಾವಿನ ಟೈಮಲ್ಲಿ ಸಹ ಅವರ ಕೈ ಈ ಆರತಿ ಮಾಡುವ ರೀತಿಯಲ್ಲೇ ಇರುವುದನ್ನು ನಾವು ಅನೇಕ ಬಾರಿ ಆ ವಿಡಿಯೋ ನೋಡ್ತೀವಿ. ಸೊ ಯಾವಾಗ ಮನುಷ್ಯ ನಾವು ಸದಾ ಯಾವತ್ತು ಭಗವಂತನದೇ ಒಂದು ಚಿಂತನೆಯಲ್ಲಿದ್ರೆ ಈ ಒಂದು ಅವರು ಭಗವಂತ ಇಲ್ಲಿ ಹೇಳುವಂತದ್ದು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತೇಳಿ. ಅಂದ್ರೆ ಇದು ಭಗವಂತನ ಭಕ್ತರು ಸದಾ ಈ ರೀತಿ ಚಿಂತನೆಯಲ್ಲಿ ಇರ್ತಾರೆ. ಆದ್ರೆ ಆ ಭಕ್ತರು ಈ ಒಂದು ಭಗವಂತನ ಭಕ್ತರಲ್ಲದವರು ಖಾಲಿ ಆ ಮನೆಯ ಮೆಂಬರ್ ನಮ್ಮದು ಇಷ್ಟೇ ಸದಸ್ಯರಂತ ತಿಳ್ಕೊಳ್ಳೋದು ಅಂತೇಳಿ ನಾವಿಲ್ಲಿ ಅದನ್ನು ಜ್ಞಾಪಿಸಬಹುದು. ಸೊ ಓದಿ ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಸಾವಿನ ಸಮಯದಲ್ಲಿ ಒಬ್ಬನು ನಿನ್ನನ್ನು ಹೇಗೆ ತಿಳಿಯಬಹುದು? ಯಂ ವಾಪಿ ಸ್ಮರನ್ ಭಾವಂ ತ್ಯಾಜತ್ಯಾಂತೆ ಕಲೇವರಂ ತಂ ತಮೈವೈತಿ ಕೌಂತೇಯ ಸದಾ ಸದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳ್ತಾರೆ, ಈಗ ನಾವು ಹಿಂದೆ ಹೇಳಿದಾಗನೇ ಇಲ್ಲಿ ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸೋ ಅದೇ ಭಾವವನ್ನು, ಅಂದ್ರೆ ಇವಾಗ ನಾವು ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾವು ಸದಾ ಈಗ ಬೆಳಿಗಿನ ಒಂದು ಜಪ ಮಾಡುವಾಗಲೂ ಅಷ್ಟೇ ನಾವು ಆ ಜಪವನ್ನು ನಾವು ಎಷ್ಟು ಒಂದು ದೃಢ ಮನಸ್ಸಿನಿಂದ ಮಾಡ್ಬೇಕು. ನಾವು ಜಪ ಮಾಡುವಾಗ ನಮ್ಗೆ ಅನೇಕ ಯೋಚನೆಗಳು ಬರ್ತವೆ, ಬಟ್ ಎಷ್ಟೇ ಮನಸ್ಸು ಆಚೆ ಹೋದ್ರು ಮತ್ತೆ ನಾವು ಆ ಒಂದು ಭಗವಂತನ ನಾಮಸ್ಮರಣೆ ಮಾಡುವಾಗ ನಮ್ಮ ಮನಸ್ಸನ್ನು ಹಿಡ್ದು ತಂದು ನಾವು ಇಡ್ಬೇಕು. ಹಾಗಾದ್ರೆ ಮಾತ್ರ ನಮ್ಗೆ ಸದಾ ಆ ಒಂದು ಭಗವಂತನ ನಾಮ ಹೇಳಿದ್ದು ಅದು ಭಗವಂತನಿಗೆ ತಲುಪ್ತದೆ, ಕೇಳ್ತದೆ. ಅದಕ್ಕೆ ಹೇಳುವಂಥದ್ದು ನಾವು ಅನೇಕ ರೀತಿಯಲ್ಲಿ ಅನೇಕ ಆಲೋಚನೆಗೊಳ್ಳುತ್ತದೆ. ನಾವಲ್ಲಿ ಜಪಕ್ಕೆ ಕೂತ್ಕೊಂಡ ತಕ್ಷಣ ನಾವು ಇಡೀ ದಿನದಲ್ಲಿ ಬೆಳಿಗಿಂದ ರಾತ್ರಿ ಮಲಗೋ ತನಕದ್ದು ಏನೆಲ್ಲ ಚಟುವಟಿಕೆಗಳು ಅದೆಲ್ಲ ಬರುವಂತದ್ದು ನಮ್ಮ ಮನಸ್ಸಿಗೆ. ಆದ್ರೆ ನಾವು ಯಾವಾಗ ಯಾವ ರೀತಿ ನಾವು ಭಗವಂತನ ಆ ಒಂದು ಸದಾ ಸ್ಮರಣೆ ಮಾಡಿ ನಮ್ಗೆ ಆ ಜಪದಲ್ಲಿ ಒಂದು ರುಚಿ ಸಿಗುತ್ತೆ, ಆ ನಂತರ ನಮ್ಗೆ ಆ ಒಂದು ಭಗವಂತನ ನೆನಪು. ಯಾವಾಗ ನಾವು ಜಪ ಆಯ್ತು 16 ಸುತ್ತು ಮಾಡಿದ ನಂತರ ನಾವು ಆ ಒಂದು ಜಪ ಬ್ಯಾಗ್ ಅನ್ನು ಎತ್ತಿ ಇಡುವುದಲ್ಲ, ಮತ್ತೂ ನಮ್ಮ ಒಂದು ಯಾವುದೇ ಚಟುವಟಿಕೆ ಮಾಡ್ತಾ ಇದ್ರು ನಮ್ಮ ಒಂದು ಹೃದಯದಲ್ಲಿ ಆ ಒಂದು ಒಳಗಿನಿಂದಲೇ ನಾವು ಆ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಈ ಸದಾ ನಾಮಸ್ಮರಣೆ ಮಾಡ್ತಾ ಇರುವಾಗ ನಮಗೆ ಈಗ ಸಪೋಸ್ ಏನಾದ್ರೂ ಒಬ್ಬ ವ್ಯಕ್ತಿ ಕೃಷ್ಣ ಭಜನೆಯಲ್ಲಿರುವ ಭಕ್ತರು ಸದಾ ಯಾವತ್ತು ಜಪ ಮಾಡ್ತಾ ಇರುವಾಗ ರಸ್ತೆಯಲ್ಲಿರುವಾಗ ಅವರು ನಮ್ಮ ಬಾಯಿಯೊಳಗೇನೆ ಜಪ ಮಾಡ್ತಾ ಏನಾದ್ರೂ ಸಂಭವಿಸಿದ್ರು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂನು ಅವನ ಸದಾ ನೆನಪು ಬರುವಂತದ್ದು ಆ ಹರಿನಾಮವು ಅವನ ಒಳಗೆ ಅವನು ಮಾಡ್ತಾ ಇರುವುದು ಸ್ಟಾಪ್ ಆದ್ರೂ ಕೂಡ ಪರಮಾತ್ಮ ಒಂದು ಆತ್ಮ ಅದನ್ನು ನೆನಪಿಸ್ತಾ ಇರ್ತದೆ. ಆಗ ಆತ್ಮವು ಗೋಲಕಕ್ಕೆ ಭಗವಂತನ ಭಾವವನ್ನು ಪಡೆಯುವಂಥದ್ದು ಅಥವಾ ಭಗವಂತನನ್ನು ಸದಾ ಸ್ಮರಿಸುವ ಕಾರಣ ಆ ಒಂದು ಭಾವ ಖಂಡಿತವಾಗಿ ಆ ಒಂದು ಭಾವವನ್ನು ಪಡೆದು ಅವನು ಭಗವಂತನ ಹತ್ತಿರ ಹೋಗುವಂಥದ್ದು ನಿಶ್ಚಯವಾಗಿರ್ತದೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ. ಅಂತಕಾಲೇ ಮನುಷ್ಯನಿಗೆ ತನ್ನ ಜೀವಿತ ಕಾಲದಲ್ಲಿ ಬಂದ ಯೋಚನೆಗಳು ಒಟ್ಟಾಗಿ ಸಾವಿನ ಕ್ಷಣದಲ್ಲಿ ಅವನ ಯೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಆದುದರಿಂದ ಈ ಜನ್ಮವು ಮುಂದಿನ ಜನ್ಮವನ್ನು ಸೃಷ್ಟಿಸುತ್ತದೆ. ಈ ಜನ್ಮದಲ್ಲಿ ಮನುಷ್ಯನು ಸತ್ವಗುಣದಲ್ಲಿ ಬಾಳಿದರೆ ಮತ್ತು ಸದಾ ಕೃಷ್ಣನ ಚಿಂತನೆ ಮಾಡಿದರೆ ತನ್ನ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸುವುದು ಸಾಧ್ಯವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಇಲ್ಲಿ ಹೇಳ್ತಾ ಇದ್ದಾರೆ ಯಾವಾಗ ನಾವೀಗ ಎಂತ ಜೀವಿತ ಕಾಲದಲ್ಲಿ ಏನೆಲ್ಲ ಯೋಚನೆ ಮಾಡ್ತೇವೆ ಅದೆಲ್ಲ ಸಾವಿನ ಕ್ಷಣದಲ್ಲಿ ಅವನ ಯೋಚನೆಗಳ ಮೇಲೆ ಪ್ರಭಾವ ಬೀಳ್ತದೆ. ಈಗ ನಾವು ಹಿಂದೆ ಯಾರು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತರು ಏನ್ ಮಾಡ್ತಾರೆ, ಸದಾ ಭಗವಂತನ ಬಗ್ಗೆನೆ ಚಿಂತೆ ಮಾಡಿದ್ರೆ ಅದೇ ಯೋಚನೆ ಅವರಿಗೆ ಬರುವಂತದ್ದು. ಅದೇ ಯೋಚನೆಯಲ್ಲಿ ಇದ್ದುಕೊಂಡು ಅವರು ಪ್ರಾಣವನ್ನು ತ್ಯಜಿಸ್ತಾರೆ. ಅವರ ಮುಂದಿನ ಜನ್ಮ ಕೂಡ ಅದೇ ಭಗವಂತನ ಒಂದು ಅನೇಕ ರೀತಿಯ ಭಗವಂತನ ಆ ಒಂದು ಭಗವಂತನ ನೆನಪಲ್ಲಿ ಹೋದ್ರೆ ಅದು ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಹಾಗೇನೆ ಇಲ್ಲಿ ಹೇಳ್ತಾರೆ, ಈ ಜನ್ಮದಲ್ಲಿ ಮನುಷ್ಯನು ಸತ್ವಗುಣದಲ್ಲಿ ಬಾಳಿದರೆ ಮತ್ತು ಸದಾ ಕೃಷ್ಣನ ಚಿಂತನೆ ಮಾಡಿದರೆ. ನೋಡಿ, ಸತ್ವಗುಣ, ನಾವು ಈ ಭೌತಿಕ ಲೋಕಕ್ಕೆ ಬಂದಾಗ ನಾವು 3 ಗುಣಗಳಿಗೆ ನಾವು ಬಂಧಿತಾರೆ. ಈ ಮಾಯಾಶಕ್ತಿಯು 3 ಗುಣಗಳಿಂದ ನಮ್ಮನ್ನು ಬಂಧಿತರಾಗ್ತದೆ. ಅದರಲ್ಲಿ ನಾವು ಹೆಚ್ಚಾಗಿ ಈ ಒಂದು
ಈ ಒಂದು ರಜೋಗುಣ ಮತ್ತು ತಮೋಗುಣದಲ್ಲಿಯೇ ಇರುವಂತದ್ದು ನಾವು ಜಾಸ್ತಿ. ರಜೋಗುಣ ಅಂದ್ರೆ ನಾವು ಐಹಿಕ ಒಂದು ಭೌತಿಕ ಚಟುವಟಿಕೆಗಳಲ್ಲಿ ಇರುವಂತದ್ದು, ಇನ್ನೇನು ಐಹಿಕ ಆಸೆಗಳನ್ನು ಇಟ್ಟುಕೊಂಡಿರುವಂತದ್ದು, ಮತ್ತೆ ಆ ಒಂದು ಆಸೆಗಳು ಪಡಿಲಿಕ್ಕೋಸ್ಕರ ನಾವು ಅನೇಕ ಚಟುವಟಿಕೆಗಳನ್ನು ಮಾಡುವಂತದ್ದು, ಮತ್ತೆ ನೀವು ಅಜ್ಞಾನದಿಂದಾಗಿ ನಮ್ಗೆ ಈ ಒಂದು ತಮೋಗುಣ ಬರುವಂತದ್ದು ಅಜ್ಞಾನದಿಂದಾಗಿ. ಸೊ ಆದರೆ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು, ಈ ರಜೋಗುಣ ಮತ್ತು ತಮೋಗುಣವನ್ನು ಮೆಟ್ಟಿ ನಾವು ಸತ್ವಗುಣಕ್ಕೆ ಬರ್ಬೇಕು. ಯಾಕೆಂದ್ರೆ ಭಗವಂತನ ಒಂದು ನಾಮ ಹೇಳ್ಬೇಕಾದ್ರೆ ನಾವಿವತ್ತು ಈ ಒಂದು ಕೃಷ್ಣ ಪ್ರಜ್ಞೆಗೆ ಈ ಈ ಈ ಒಂದು ಸ್ತರಕ್ಕೆ ಬರ್ಬೇಕಾದ್ರೆ ನಮ್ಮಲ್ಲಿ ಹೆಚ್ಚಿನ ಸತ್ವಗುಣ ಇಲ್ಲದಿದ್ದು ಆ ರಜೋಗುಣ ಮತ್ತು ತಮೋಗುಣವನ್ನು ಹೆಚ್ಚಿನದನ್ನು ನಾವು ಮೆಟ್ಟಿ ನಿಂತು ಈ ಒಂದು ಸ್ವಲ್ಪ ಸತ್ವಗುಣಕ್ಕೆ ಬಂದಿದ್ದೇವೆ ಆದ್ರೆ ಮಾತ್ರ ನಾವು ಇಲ್ಲಿ ಭಗವದ್ಗೀತೆಯನ್ನು ಇವತ್ತು ಕೇಳ್ತಾ ಇದ್ದೇವೆ. ಎಲ್ಲರೂ ಭಕ್ತರ ಸಂಘದಲ್ಲಿ ಸದಾ ನಾವು ಭಕ್ತರ ಸಂಘದಲ್ಲಿ ಇರ್ತೇವೆ. ಬೆಳಿಗ್ಗೆ 4:00 ಇದ್ರೆ ಮತ್ತೆ ಹೆಚ್ಚಿನವರು ಅನೇಕ ಮಂದಿ ಒಂದು ಅವರವರ ಒಂದು ಹೊಟ್ಟೆಪಾಡಿಗಾಗಿ ಕೆಲಸಕ್ಕೆ ಹೋದ್ರೂ ಕೂಡ ಆದ್ರೆ ಸದಾ ಅವರಿಗೆ ನೆನಪಿರ್ತದೆ, ಓ ಇವತ್ತು ಸೋಮವಾರ ಸಾಯಂಕಾಲ 7 ಗಂಟೆಗೆ ಭಕ್ತಿಶಾಸ್ತ್ರಿ ತರಗತಿ ಇದೆ ಅಂತೇಳಿ ಪ್ರತಿಯೊಬ್ಬರಿಗೂ ನೆನಪಿರ್ತದೆ. ಅವರು ಯಾವುದೇ ಕೆಲಸದಲ್ಲಿ ಇರ್ಲಿ, ಎಷ್ಟೋ ಬಿಸಿ ಕೆಲಸದಿರ್ಲಿ, ಎಲ್ಲವನ್ನು ಆ 1-2 ಗಂಟೆ ಹೊತ್ತಿಗೆ ಬದಿಗೆಟ್ಟು ನಾವು ತರಗತಿಯನ್ನು ಕೇಳುವಂಥದ್ದು. ಅಂದ್ರೆ ಸದಾ ಈ ತರ ಅಂದ್ರೆ ಆ ಸತ್ವಗುಣ ಇದ್ರೆ ಮಾತ್ರ ಇದು ಬರುವಂತದಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಯಾಕಂದ್ರೆ ಸತ್ವಗುಣ ಭಗವಂತನೇ ಹೇಳಿದ, ಸತ್ವಗುಣಕ್ಕೆ ಬಂದ್ರೆ ಮಾತ್ರ ನಮ್ಗೆ ಈ ಒಂದು ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಈಗ ಈ ಒಂದು ರಜೋಗುಣ ಆಗ್ಲಿ ತಮೋಗುಣದಲ್ಲಿ ನಮ್ಗೆ ಈ ಒಂದು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾವು ಆದ ಕಾರಣ ನಾವು ಈ ದಿನದ ಹೆಚ್ಚಿನ ಸಮಯವನ್ನು ನಾವು ಆದಷ್ಟು ಇನ್ನೊಬ್ಬರಿಗೆ ಯಾವುದೇ ಒಂದು ಏನನ್ನು ಹೇಳದೆ, ಈ ಒಂದು ರಜಗುಣ ಆಗ್ಲಿ ತಮೋಗುಣದ ಒಂದು ವರ್ತನೆಯನ್ನು ಮಾಡದೆ ಸತ್ವಗುಣದಲ್ಲಿ ಇರ್ಲಿಕ್ಕೇನು ನಾವು ಸತ್ವಗುಣದಲ್ಲಿ ಇರ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಇದು ಯಾವಾಗ ಆಗಾದ್ರೆ ಮಾತ್ರ ನಮ್ಗೆ ಕೃಷ್ಣ ಪ್ರಜ್ಞೆಯ ಒಂದು ಎಲ್ಲವೂ ಫಲ. ಅಂದ್ರೆ ಎಲ್ಲ ಭಗವಂತ ಯಾವ ರೀತಿ ಹೇಳ್ತಾನೆ ಅದೇ ರೀತಿ, ಆಚಾರ್ಯರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ನಾವು ಸತ್ವಗುಣದಲ್ಲಿದ್ರೆ ನಮ್ಗೆ ಈ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ, ಅಂದ್ರೆ ಈ ಒಂದು ಅಂತ್ಯಕಾಲದಲ್ಲಿ ನಮ್ಗೆ ಕೃಷ್ಣನನ್ನು ಸ್ಮರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಈ ಒಂದು ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಒಂದು ಮಂಗಳಾರತಿ ನೋಡುವಂಥದ್ದು, ಭಗವದ್ಗೀತೆ ಕ್ಲಾಸ್ ಕೇಳುವಂಥದ್ದು, ಭಾಗವತಂ ಕೇಳುವಂಥದ್ದು, ಮತ್ತೆ ಭಗವದ್ಗೀತೆ ಏನಾದ್ರೂ ಭಕ್ತರ ಸಂಘದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡುವಂಥದ್ದು, ಮತ್ತೆ ನಮ್ಮ ನಿಗದಿತ ಕರ್ತವ್ಯಗಳನ್ನು ಮಾಡುವಂಥದ್ದು, ಮತ್ತೆ ಪುನಃ ಸಾಯಂಕಾಲ ಒಂದು ತುಳಸಿ ಆರತಿ ಮಾಡುವಂಥದ್ದು, ನರಸಿಂಹ ಆರತಿ ಮಾಡುವಂಥದ್ದು, ಇದೆಲ್ಲ ನಾವು ಚಟುವಟಿಕೆ ಮಾಡ್ತಾ ಇದ್ರೆ ನಮ್ಗೆ ಎಲ್ಲವೂ ಇದು ನೆನಪು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸದಾ ಕೃಷ್ಣನ ಚಿಂತೆ ಮಾಡಿದ್ರೆ ತನ್ನ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸುವುದು ಸಾಧ್ಯ ಆಗ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ರೆ. ಅಂದ್ರೆ ಈ ರೀತಿ ಈ ನೆಕ್ಸ್ಟ್ ಜನ್ಮ ಯಾವ ರೀತಿ ಅಂತ ಹೇಳಿದ್ರೆ ಸಿಗುದು ಅಂತ ಹೇಳಿದ್ರೆ ನಮ್ಮ ಕರ್ಮಾನುಸಾರ ಮತ್ತು ನಮ್ಮ ಇಚ್ಛಾನುಸಾರ ಸಿಗುವಂತದ್ದು. ಸೊ ಇದಕ್ಕೆ ಈ ನೆಕ್ಸ್ಟ್ ಜನ್ಮಕ್ಕೆ ಕಾರಣ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೇವೆ ಅನೇಕ ತರಗತಿಯಲ್ಲಿ. ನಮಗೆ ನೆಕ್ಸ್ಟ್ ಜನ್ಮ ಸಿಗುವಂತದ್ದು ನಮ್ಮ ಇಚ್ಛೆಯ ಪ್ರಕಾರವೇ, ಏನೋ ಬೇರೆಯವರ ಇಚ್ಛೆಯ ಪ್ರಕಾರ ಅಲ್ಲ, ಅಥವಾ ಭಗವಂತ ನೆಕ್ಸ್ಟ್ ಜನ್ಮ ಕೊಡುವಂತದ್ದಲ್ಲ. ನಮ್ಮ ಇಚ್ಛೆಯ ಅನುಸಾರ ಮತ್ತೆ ನಾವು ಏನು ಕರ್ಮಗಳನ್ನು ಮಾಡಿದ್ದೇವೆ ಅದರ ಅನುಸಾರ ಈ ಒಂದು ನಮಗೆ ನೆಕ್ಸ್ಟ್ ಜನ್ಮ ಹುಟ್ಟುವಂತದ್ದು. ಅಂದ್ರೆ ಲೈಫ್ ಈಸ್ ಪ್ರಿಪರೇಷನ್ ಅಂತ ಹೇಳ್ತಾರೆ ಪ್ರಪಾದರ, ಅಥವಾ ಡೆತ್ ಈಸ್ ಎಕ್ಸಾಮಿನೇಷನ್. ನಾವೇನು ಈ ಜೀವನದಲ್ಲಿ ನಾವು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ವಿ, ಅದು ಈ ಸಾಯುವ ಟೈಮಲ್ಲಿ ನಮ್ಗೊಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಏನು ಉತ್ತಮ ಬರುವಂತದ್ದು ನಾವು ಭಗವಂತನನ್ನು ಸ್ಮರಿಸುವಂತದ್ದು. ನಾವು ಎಷ್ಟೇ ನಾವು ಪ್ರಯತ್ನ ಏನೇ ಅನೇಕ ಕೆಲಸಗಳನ್ನು ಮಾಡ್ಬೋದು, ಆದ್ರೆ ನಮ್ಮ ಫಲಿತಾಂಶ ಸಾವಿನ ದಿನದಲ್ಲಿ ನಮ್ಗೆ ಒಂದು ಬಾರಿ ಗೋವಿಂದ ಕೃಷ್ಣ ರಾಮ ಅಂತ ಹೇಳಿ ಬರುತ್ತಾ ಆಗ ಅವನು ಸಕ್ಸಸ್, ಅದೇ ದೊಡ್ಡ ಫಲಿತಾಂಶ ಅಂತೇಳಿ ನಾವು ತಿಳ್ಕೊಳ್ಬೋದು. ಅದಕ್ಕೆ ನಾವು ಸತ್ವಗುಣದಲ್ಲಿ ಇರ್ಬೇಕು, ಭಕ್ತರ ಸಂಘದಲ್ಲಿ ಇರುವಂತದ್ದು, ಭಕ್ತರ ಸಂಘದಲ್ಲಿ ನಾವು ಭಗವಂತನ ಬಗ್ಗೆ ಮಾತಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಭಕ್ತಿ ಚಟುವಟಿಕೆಯಲ್ಲಿ ತೊಡಗುವಂಥದ್ದು. ಹೀಗಾದ್ರೆ ಮಾತ್ರ ನಾವು ಭಗವಂತನನ್ನು ಅಂತ್ಯಕಾಲದಲ್ಲಿ ಕೂಡ ಅದನ್ನು ಸ್ಮರಿಸಬಹುದು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಅಂತ್ಯಕಾಲ ಸಾವಿನ ಸಮಯದಲ್ಲಿ, ಅಂದರೆ ಬದುಕಿನ ಅಂತ್ಯಕಾಲದಲ್ಲಿ, ಅಂತಕಾಲೇ ಚ ಮಾಮ ನನ್ನನ್ನು ಏವ ಖಂಡಿತವಾಗಿಯೂ ಸ್ಮರಿಸುತ್ತಾ ದೇಹ ತ್ಯಾಗ ಮಾಡುವನು. ದೇವತಾರಾಧನೆಯು ವಿಶೇಷವಾಗಿ ಈ ಉದ್ದೇಶಕ್ಕಾಗಿ ಹೇಳಲಾಗಿದೆ. ಆದ್ದರಿಂದ ನೀವು ರಾಧಾ ಮತ್ತು ಕೃಷ್ಣನನ್ನು ಪೂಜಿಸುವುದನ್ನು ಮುಂದುವರಿಸುತ್ತೀರಿ. ಸ್ವಾಭಾವಿಕವಾಗಿ ನಿಮ್ಮ ಹೃದಯದಲ್ಲಿ ಯಾವಾಗಲೂ ರಾಧಾಕೃಷ್ಣರ ಬಗ್ಗೆ ಯೋಚಿಸಲು ನೀವು ಅಭ್ಯಾಸ ಮಾಡುತ್ತೀರಿ. ಭಗವದ್ಗೀತೆ 8.1. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಹೇಳ್ತಾರೆ ಸಾವಿನ ಸಮಯದಲ್ಲಿ ದೇಹ ತ್ಯಾಗ ಮಾಡುವನು, ದೇವತಾರನ್ನು ವಿಶೇಷವಾಗಿ ಈ ಉದ್ದೇಶಕ್ಕಾಗಿ ಬಳಸಲಾಗಿದೆ. ಅಂದ್ರೆ ಈ ಒಂದು
ದೇಹತ್ಯಾಗ ಮಾಡುವನು ಸ್ಮರಿಸ್ತಾ ಅಂದ್ರೆ ಭಗವಂತನನ್ನು ಎಣಿಸುತ್ತಾ ದೇವತಾರಾಧನೆ ವಿಶೇಷವಾಗಿ ಈ ಉದ್ದೇಶಕ್ಕಾಗಿ ಹೇಳಲಾಗಿದೆ. ಈಗ ಭಗವಂತನ ಭಕ್ತಿಯನ್ನು ಮಾಡಬೇಕು ಅಂತೇಳಿ ಈಗ ಬೆಳಿಗ್ಗೆ ಹೇಳುವಂಥದ್ದು, ಮಂಗಳಾರತಿ ಮಾಡುವಂಥದ್ದು, ಮತ್ತೆ ಅನೇಕ ಭಗವಂತನ ಚಟುವಟಿಕೆಯಲ್ಲಿ ಇರುವಂಥದ್ದು. ಆಗ ನಮ್ಗೆ ರಾಧಾಕೃಷ್ಣನನ್ನು ಯಾವ ರೀತಿ ಇಲ್ಲಿ ಪ್ರಪಾದರು ಹೇಳ್ತಾರೆ ಅವರ ಶಿಷ್ಯರಿಗೆ, ಈ ಒಂದು ನಾವು ಸದಾ ಒಂದು ದೇವತೆಯ ಭಗವಂತನ ಆರಾಧನೆ ಮಾಡಬೇಕು, ಮತ್ತೆ ಈ ರಾಧಾಕೃಷ್ಣನ ಪೂಜೆಯನ್ನು ಸದಾ ಮಾಡ್ತಾ ಇರ್ಬೇಕು. ಇದು ಎಲ್ಲಿ ತನಕ ಅಂದ್ರೆ ಸಾವಿನ ಸಮಯದಲ್ಲಿ ಇದು ತುಂಬಾ ಅನುಕೂಲ ಆಗ್ತದೆ. ನಾವು ಸದಾ ದಿನಾ ಮಂಗಳಾರತಿ ನೋಡಿದ್ರೆ ನಾವು ಸಾವಿನ ಸಮಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಆಗ ಸ್ವಾಭಾವಿಕವಾಗಿ ನಿಮ್ಮ ಹೃದಯದಲ್ಲಿ ಯಾವಾಗಲೂ ರಾಧಾಕೃಷ್ಣರ ಬಗ್ಗೆ ಯೋಚಿಸಲು ನೀವು ಅಭ್ಯಾಸ ಮಾಡುತ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ಮಾಡುತ್ತೀರಿ ಸದಾ ಹೀಗೇನೆ ಮಾಡ್ತಾ ಇದ್ರೆ ನಿಮ್ಗೆ ಅಂತ್ಯ ಕಾಲದಲ್ಲಿ ಈ ಒಂದು ಅವರ ಬಗ್ಗೆ, ರಾಧಾಕೃಷ್ಣರ ಬಗ್ಗೆ, ಕೃಷ್ಣನ ಬಗ್ಗೆ ಯೋಚಿಸಲು ಅಭ್ಯಾಸ ಆಗುತ್ತೆ ಅಂತೇಳಿ ಹೇಳುವಂಥದ್ದು. ಇಲ್ಲ ನನ್ನದು 16 ಸುತ್ತು ಜಪ ಆಯ್ತು, ಇನ್ನು ಆಯ್ತು, ಇವತ್ತಿನ ಕೆಲಸ ಮುಗಿಯಿತು, ಇಲ್ಲ ಆಯ್ತು 16 ಸುತ್ತು ಜಪ ಆದ ನಂತರ ಮತ್ತೆ ಭಗವಂತನ ಇನ್ನೇನು ಪ್ರಪಾದರ ಬೇರೆ ಪುಸ್ತಕಗಳನ್ನು ಓದುವಂಥದ್ದು, ಭಗವಂತನ ಕೃಷ್ಣ ಬುಕ್ ಓದುವಂಥವ ಇನ್ನೇನು ಅಟೆಂಡ್ ಮಾಡುವಂಥದ್ದು, ಇನ್ನು ಮುಂದಿನ ತಯಾರಿ ಇನ್ನೇನು ಸ್ವಲ್ಪ ಸಮಯ ಉಂಟು. ಅದಕ್ಕೆ ಹೇಳ್ತಾರೆ ಏನಂತ ಹೇಳಿದ್ರೆ ನಮ್ಮ ದಿನದ ಹೆಚ್ಚಿನ ನಮಗೆ ಅನೇಕ ಭೌತಿಕ ಚಟುವಟಿಕೆಗಳು ಇರ್ತದೆ, ಮತ್ತೇನಾದ್ರೂ ಸ್ವಲ್ಪ ಬಿಡುವಿದ್ರೆ ನಾವು ಈ ಒಂದು ಬೇರೆ ಮನರಂಜನೆ ಕಾರ್ಯಕ್ರಮವನ್ನು ಬಿಟ್ಟು ನಾವು ಈ ಒಂದು ಭಗವಂತನ ಪುಸ್ತಕ ಭಗವಂತನ ಒಂದು ಪುಸ್ತಕದಲ್ಲಿ ಕೂಡ ಅನೇಕ ಮನರಂಜನೆಗಳಿರ್ತವೆ. ಈ ಕೃಷ್ಣ ಬುಕ್ಕಲ್ಲಿ ಕೃಷ್ಣನ ಅನೇಕ ಮನರಂಜನೆ ರೀತಿಯಲ್ಲಿ ಅವನು ಮಾಡಿದ ಚಟುವಟಿಕೆಗಳಿರ್ತವೆ, ಲೀಲೆಗಳಿರ್ತದೆ. ಅದು ಕೂಡ ನಮಗೆ ತುಂಬಾ ಆನಂದವನ್ನು ಕೊಡ್ತದೆ. ಸೊ ಈ ರೀತಿ ನಾವು ಅಭ್ಯಾಸ ಮಾಡ್ತಿದ್ರೆ ನಮ್ಗೆ ಸಾವಿನ ಸಮಯದಲ್ಲಿ ಭಗವಂತನ ನೆನಪು ಬರ್ತದೆ. ಆದ ಕಾರಣ ನೀವು ಅಭ್ಯಾಸ ಮಾಡುತ್ತೀರಿ ಅಂತೆಲ್ಲ ಇಲ್ಲಿ ಹೇಳುವಂಥದ್ದು. ಕೃಷ್ಣನ ಆಂತರಿಕ ಸ್ಮರಣೆ ಅಥವಾ ಭಕ್ತಿ ಸೇವೆಯ ಬಾಹ್ಯ ಅಭ್ಯಾಸ. ಕೃಷ್ಣನ ಆಂತರಿಕ ಸ್ಮರಣೆ ನಾವೀಗ ಜಪ ಮಾಡ್ತೇವೆ, ಜಪ ಮಾಡಿದ ನಂತರ ಮತ್ತೆ ಈಗ ನಾವು ಹೆಚ್ಚಿನವರಿಗೆ ಈಗ ಈ ಸ್ತರದಲ್ಲಿ ಇದ್ದೀರಾ ಅಂತ ಹೇಳಿ ನಾವೆಲ್ಲ ಅಂತ ಹೇಳಿದ್ರೆ, ನಾವು ಇದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಸದಾ ಈ ಕ್ಲಾಸ್ ಆಯ್ತಾ, ಮತ್ತೆ ನಾವು ಪ್ರಸಾದಕ್ಕೆ ಹೋಗ್ತೇವೆ, ಅಲ್ಲಿ ನಮ್ಗೆ ಕೃಷ್ಣನ ನಾಮಸ್ಮರಣೆ. ಮತ್ತೆ ಮಕ್ಕಳಿಗೂ ಅಷ್ಟೇ, ನಾವು ದಿನಕ್ಕೆ ಒಂದು ಶ್ಲೋಕ ಹೇಳು ಅಂತೇಳಿ ನಾವು ಮಕ್ಕಳಿಗೆ ಹೇಳುವಂಥದ್ದು, ಅಥವಾ ಮನೆಯಲ್ಲಿ ಯಾರಾದ್ರೂ ಕೆಲವರು ಜಪ ಮಾಡದವರಿಗೆ ಅವರ ಎದುರು ನಾವು ಜೋರಾಗಿ ಜಪ ಮಾಡುವಂಥದ್ದು. ಆಗ ಅವರಿಗೆ ಕೇಳಿ ಏನೇ ಆದ್ರೂ ಅವರ ಕಿವಿಗೆ ಒಂದು ಶಬ್ದ ಹರೇ ಕೃಷ್ಣ ಮಂತ್ರ ಬಿತ್ತಲ್ಲ, ಅಷ್ಟು ನಮಗೆ ನೆಮ್ಮದಿಯಾಗುವಂಥದ್ದು. ಈಗ ಸದಾ ಆಂತರಿಕ ಇದು ಏನಂದ್ರೆ, ಮತ್ತೆ ನಾವು ಹೀಗೆ ಹೇಳಿದ ನಂತರ ನಾವು ಮಲಗಿದ ಕೂಡಲೂ ನಮ್ಗೆ ಇಮಿಡಿಯೇಟ್ ಒಂದು ಸ್ವಲ್ಪ ಹೊತ್ತು ಮಲಗುವ ತನಕ ಸಹ ನಾವು ಕೃಷ್ಣನನ್ನು ನೆನಪಿಸ, ನಮ್ಗೆ ಅದು ಆ ಜಪದ್ದು ನೆನಪು, ನಾವೇನು ಓದಿದೇವು ಅಂತ ನೆನಪು, ನಾವೇನು ಇವತ್ತು ಭಕ್ತಿ ಸೇವೆ ಮಾಡಿದ್ದೇವೆ, ನಾವೇನು ಭಕ್ತಿ ಚಟುವಟಿಕೆಯಲ್ಲಿ ತೊಡಗಿದ್ದೇವೆ, ಅದು ನೆನಪು ಬಂದೇ ಬರ್ತದೆ. ಪ್ರತಿಯೊಬ್ಬರಿಗೆ ಈ ಒಂದು ಸ್ತರದಲ್ಲಿದ್ದವರಿಗೆ ಪ್ರತಿಯೊಬ್ಬರಿಗೆ ಅದು ಬಂದೇ ಬರ್ತದೆ ಅಂತ ಆಂತರಿಕ ಸ್ಮರಣೆ ಮಾಡ್ತಾ ಇರುವಂಥದ್ದು. ಮತ್ತೆ ಭಕ್ತಿ ಸೇವೆಯ ಬಾಹ್ಯ ಅಭ್ಯಾಸ. ಈಗ ಭಕ್ತಿ ಸೇವೆಯನ್ನು ಬಾಹ್ಯ ಅಭ್ಯಾಸ, ಈಗ ನಾನು ಹೇಳ್ತೀನಿ ಇಲ್ಲ ಭಕ್ತಿ ಸೇವೆ ಮಾಡಬೇಕು ಅಂತೇಳಿ, ನಾನು ಖಾಲಿ ಬಾಯಿಯಲ್ಲಿ ಭಕ್ತಿ ಸೇವೆ ಮಾಡಬೇಕು ಅಂತೇಳಿ ಬಾಯಲ್ಲಿ ಹೇಳುವಂಥದ್ದು ಮಾತ್ರ, ಅದನ್ನ ನಾನು ಅಭ್ಯಾಸ ಮಾಡಿ ತೋರಿಸ್ಬೇಕು. ಯಾವ ರೀತಿ ಅಂದ್ರೆ ಅದನ್ನು ನನ್ಗೆ ಭಕ್ತಿ ಸೇವೆ ಯಾವ ರೀತಿ ಮಾಡುದಂತೇಳಿ ಜ್ಞಾನ ಇದೆ, ಬಟ್ ಅದನ್ನ ನಾನು ವಿಜ್ಞಾನವಾಗಿ ಪರಿವರ್ತಿಸ್ಬೇಕು. ಯಾವಾಗ ಅದು ವಿಜ್ಞಾನವಾಗಿ ಆಗ ನಂಗೆ ಕೃಷ್ಣನ ಒಂದು ಸ್ಮರಣೆ ಆಂತರಿಕವಾಗಿ ಅದು ಸರಾಗವಾಗಿ ಬರ್ತಾ ಇರ್ತದೆ. ಈಗ ನಾವು ಭಗವಂತನಿಗೆ ಪ್ರಸಾದ ಮಾಡ್ತೇವೆ, ಯಾರಿಗಾದ್ರೂ ಹೇಳಿದ್ರೆ ಭಗವಂತನ ಪ್ರಸಾದ ಯಾವ ರೀತಿ ಹೀಗೆ ಅಂತ ಬಾಯಲ್ಲಿ ಹೇಳುವುದಕ್ಕಿಂತ ನಾವು ಮಾಡಿ ತೋರಿಸಿದ್ರೆ ಅವರಿಗೆ ಅದು ಸರಿಯಾಗಿ ನೆನಪಿರ್ತದೆ. ಮತ್ತೆ ಅವರು ಮಾಡುವಾಗ ಈ ತರ ಮಾಡಿದ್ದಾರೆ, ಈ ತರ ಭಗವಂತನ ಪೂಜೆ ಮಾಡಿದ್ದಾರೆ, ಈ ತರ ಪ್ರಸಾದ, ಅದು ಎಲ್ಲ ಆ ಇಡೀ ದೃಶ್ಯಗಳು ನಮ್ಗೆ ಆಂತರಿಕವಾಗಿ ಸ್ಮರಣೆ ಆಗ್ತಾ ಇರ್ತದೆ. ಇನ್ನೊಂದು ದಿನ ನೆಕ್ಸ್ಟ್ ದಿನ ನಾವು ಭಗವಂತನ ಅಭಿಷೇಕ ಅದೇ ರೀತಿ ಮಾಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಕೃಷ್ಣನ ಆಂತರಿಕ ಸ್ಮರಣೆ ಅಥವಾ ಭಕ್ತಿ ಸೇವೆಯ ಬಾಹ್ಯ ಅಭ್ಯಾಸ. ನಾವು ಅಭ್ಯಾಸ ಪ್ರತಿಯೊಂದನ್ನು ಕೃಷ್ಣನ ಯಾವುದೆಲ್ಲ ಚಟುವಟಿಕೆ ಇರ್ತದೆ ಇದನ್ನು ನಾವು ಅಭ್ಯಾಸ ಮಾಡ್ಕೊಂಡೇ ಇರ್ಬೇಕು. ಅಭ್ಯಾಸ ಮಾಡ್ಕೊಂಡು ಅದನ್ನು ಅಳವಡಿಸಿಕೊಂಡಿದ್ದೆ ಅದು ತಂತಾನೆ ಮತ್ತೆ ಅದೊಂದು ನಮ್ಗೆ ನಿಗದಿತ ದಿನದಲ್ಲಿ ಅದು ಪ್ರತಿದಿನ ನಮ್ಗೊಂದು ಅಭ್ಯಾಸವಾಗಿ ಇರ್ತದೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಓದಿ. ಹರೇ ಕೃಷ್ಣ ಮಾತಾಜಿ. ಹೇಳಿ, ಓದಿ ಮಾತಾಜಿ. ಮಾಂ ಅನುಸ್ಮರ ಯುದ್ಧ ಚ ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುದ್ಧ ಚ ಮಯ ಅರ್ಪಿತ ಮನೋ ಬುದ್ಧಿರ್ಮಾಂ ಏವೈಷ್ಯ ಸಂಶಯಃ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ನಿಗದಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನನ್ನು ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಭಗವದ್ಗೀತೆ 8.7.
ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಗವಂತ ಎಷ್ಟು ಸುಂದರವಾಗಿ ಇಲ್ಲಿ ಹೇಳ್ತಾರೆ ನೋಡಿ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರ್ಬೇಕು. ಈಗ ಏನಂತ ಹೇಳಿದ್ರೆ, ನಾವೀಗ ಇಲ್ಲ ನಾನು ನಿಗದಿತ ಕರ್ತವ್ಯವನ್ನು ಮಾತ್ರ ಮಾಡುದು ಇಲ್ಲ, ನಾನು ನಿಗದಿತ ಭಗವಂತ ಇಲ್ಲಿ ಹೇಳುವಂತದ್ದು, ನೀನು ನಿನ್ನ ನಿಗದಿತ ಕರ್ತವ್ಯಗಳು ಮಾಡು, ಅದೇ ಅದೇ ಹೊತ್ತಿನಲ್ಲಿ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರ್ಬೇಕು ಅಂತ ಹೇಳಿ ಹೇಳುವಂಥದ್ದು. ಈಗ ಅರ್ಜುನನ ನಿಗದಿತ ಕರ್ತವ್ಯ ಅವನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವಂಥದ್ದು. ನೀನು ಯುದ್ಧ ಮಾಡಬೇಕು, ಆ ಯುದ್ಧ ಮಾಡುವ ಜೊತೆಯಲ್ಲೇ ನನ್ನನ್ನು ಸ್ಮರಿಸುವಂತಲ್ಲಿ ಹೇಳುವಂಥದ್ದು. ಹಾಗೆ ನಾವು ಅಷ್ಟೇ, ನಾವು ಏನೇ ಚಟುವಟಿಕೆ ಮಾಡ್ತೀವಿ, ನಾವು ಅಷ್ಟೇ, ಒಂದು ಕೆಲಸಕ್ಕೆ ಹೋಗುವಂಥದ್ದು ಅಥವಾ ವ್ಯಾಪಾರ ಮಾಡುವಂಥದ್ದು, ಇಂಥ ಅನೇಕ ಚಟುವಟಿಕೆಗಳಿರ್ತದೆ. ಹೌದು, ನಾವು ಭೌತಿಕದ ಅನೇಕ ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗ್ತೇವೆ. ಭೌತಿಕದ ಒಂದು ಕೆಲಸ, ಯಾಕೆಂದ್ರೆ ಅದು ಎಲ್ಲ ಜೀವನೋಪಾಯಕ್ಕೆ ನಮ್ಗೆ ಬೇಕೇ ಬೇಕು. ನಾವು ಕೆಲಸ ಮಾಡ್ತೇವೆ, ಆ ಕೆಲಸವನ್ನು ಮಾಡ್ತಾ ಇರುವಾಗಲೂ ಒಳಗಿಂದಲೇ ನಮ್ಗೆ ಸದಾ ಯಾವಾಗಲೂ ಆ ಸ್ಮರಣೆ ಬರುವ ರೀತಿಯಲ್ಲಿ ನಾವು ಅದನ್ನು ಯಾವತ್ತು ಅಳವಡಿಸಿಕೊಂಡಿರ್ಬೇಕು. ಹೌದಾ, ಕೆಲವೊಂದ್ಸಲ ನಮಗೆ ಬರಲ್ಲ, 1 ಗಂಟೆ ಹೊತ್ತಿಗೆ ಕೃಷ್ಣನ ವಿಷಯನೇ ಬರಲ್ಲ. ಇಲ್ಲ, ಅದನ್ನು ಪ್ರಯತ್ನ ಮಾಡಿಸಿ, ಇಷ್ಟು ಹೊತ್ತಾಯ್ತು, ಈಗ ನಾನು ಒಂದು ಸಲ ಆದ್ರೂ ಕೃಷ್ಣನ ನೆನಪು ಮಾಡ್ಬೇಕಂದ್ರೆ ನಾವು ಕೆಲಸ ಮಾಡ್ತಾ ಇರ್ಬೇಕು. ನಾವು ಏನೇ ನಮ್ದು ನಿಗದಿತ ಕರ್ತವ್ಯ ಇರ್ಲಿ, ಅದರಲ್ಲಿ ಇದ್ದುಕೊಂಡೇ ನಾವು ಭಗವಂತನ ಒಂದು ನೆನಪಿಸುವುದು. ಇಷ್ಟು ನೆನಪು ಮಾಡಿದ್ರೆ ಸಾಕು, ಅದು ಭಗವಂತನಿಗೆ ತುಂಬಾ ಸಂತೋಷ ಆಗ್ತದೆ. ಇದು ನೆನಪು ಅಭ್ಯಾಸ ಮಾಡಿ ಮಾಡಿಯೇ ನಮ್ಗೆ ತುಂಬಾ ಇದು ಅನುಕೂಲ ಆಗುತ್ತೆ. ಅಂತ್ಯಕಾಲದಲ್ಲಿ ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸು, ನೀನು ಚಟುವಟಿಕೆ ಮಾಡು, ಆ ಚಟುವಟಿಕೆ ಮಾಡ್ತಾ ಇರುವಾಗ ನನ್ನನ್ನು ನೆನಪಿಸು, ಅದನ್ನು ನನಗೆ ಅರ್ಪಿಸು. ನಿನ್ನ ಮನಸ್ಸು ಮತ್ತು ಬುದ್ಧಿಗಳ ಶಕ್ತಿಯನ್ನು ನನ್ನಲ್ಲಿ ನೆಲೆಸಿದ್ರೆ ನಿಶ್ಚಯವಾಗಿ ನೀನು ನನ್ನನ್ನೇ ಹೊಂದುವೆ. ಇಲ್ಲಿ ನಾವು ನಿಗದಿತ ಕರ್ತವ್ಯವನ್ನು ಮಾಡುವಾಗ್ಲೂ ಅಷ್ಟೇ, ನಾವು ಯಾವುದೇ ಕೆಲಸವನ್ನು ಮಾಡುವಾಗ್ಲೂ ಅಷ್ಟೇ ಭಗವಂತನ ನೆನಪು ಮಾಡಿದ್ರೆ ಅದು ಎಲ್ಲವೂ ಅದು ಆಧ್ಯಾತ್ಮಿಕವಾಗಿ ಅಂತ ಚಟುವಟಿಕೆಗಳು ಆಧ್ಯಾತ್ಮಿಕವಾಗಿರ್ತವೆ. ಇಲ್ಲದ್ರೆ ಆ ಚಟುವಟಿಕೆಗಳೆಲ್ಲ ಇದು ಭೌತಿಕವಾಗಿರ್ತದೆ. ನಾವು ಯಾವಾಗ ಒಂದು ಕೆಲಸವನ್ನ ಆಧ್ಯಾತ್ಮಿಕವಾಗಿ ಮಾಡ್ತೇವೆ, ಯಾವುದು ನಾವು ಕೆಲಸಕ್ಕೆ ಹೋಗ್ತೇವೆ, ಹೌದು, ನಾವು ವ್ಯಾಪಾರ ಮಾಡ್ತೇವೆ, ಹೌದು, ಅನೇಕ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತೇವೆ ಭೌತಿಕದಲ್ಲಿ. ಸೊ ಅದೆಲ್ಲವನ್ನು ನಾವು ಕೃಷ್ಣಮಯವನ್ನಾಗಿ ಮಾಡಿದ್ರೆ ಅಲ್ಲಿ ಸಿಗುವ ಫಲವೂ ಕೂಡ ಅದು ಆಧ್ಯಾತ್ಮಿಕವಾಗಿರ್ತವೆ. ಯಾಕೆಂದ್ರೆ ನಾವು ಅಲ್ಲಿ ಬರುವ ಒಂದು ಸ್ವಲ್ಪ ಫಲವನ್ನು ನಾವು ಭಗವಂತನಿಗೆ ಕೊಡ್ತೇವೆ. ಯಾಕಂದ್ರೆ ನಾವು ಭಗವಂತನ ನೆನಪು ಮಾಡಿ ಮಾಡಿ ಆ ಕೆಲಸವನ್ನು ಮಾಡಿರುವ ಕಾರಣ ಅಲ್ಲಿರುವ ಫಲವನ್ನು ಕೂಡ, ಆ ಫಲ ಪಡ್ಕೊಳ್ಳುವಾಗಲೂ ಕೂಡ ಭಗವಂತನ ನೆನಪು ಖಂಡಿತ ನಮ್ಗೆ ಬಂದೇ ಬರ್ತದೆ. ಇಲ್ಲಿ ಹೇಳುವಂಥದ್ದು, ನಿನ್ನ ಮನಸ್ಸು ಮತ್ತು ಬುದ್ಧಿ ಶಕ್ತಿಗಳು ನನ್ನ ನೆಲೆಸಿದ್ರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ ಅಂತೇಳಿ ಇಲ್ಲಿ ತಿಳಿಸುವಂಥದ್ದು. ಮಾಂ ಅನುಸ್ಮರ ಯುದ್ಧಚ ಅಂದ್ರೆ ಭಗವಂತನು ಅರ್ಜುನನಿಗೆ ಹೇಳುವಂಥದ್ದು, ನೀನು ಯುದ್ಧ ಮಾಡುವಾಗ ನನ್ನನ್ನು ನೆನಪು ಮಾಡು, ಅದರ ಫಲದ ಬಗ್ಗೆ ನೀನು ಚಿಂತೆ ಮಾಡಬೇಡ, ನೀನು ನಿನ್ನ ನಿಗದಿತ ಕರ್ತವ್ಯ ಮಾಡು, ಅದನ್ನು ನನ್ನನ್ನು ನೆನಪಿಸಿ ಮಾಡು ಅಂತೇಳಿ ಇಲ್ಲಿ ಹೇಳುವಂಥದ್ದು. ಓದಿ ಮುಂದಕ್ಕೆ. ಅರ್ಜುನ ಹೋರಾಡುತ್ತಿದ್ದಾನೆ, ಅದು ಕೂಡ ಕೃಷ್ಣ ಪ್ರಜ್ಞೆ. ಮಾಂ ಅನುಸ್ಮರ ಯುದ್ಧಚ, ಕೃಷ್ಣನು ಹೇಳುತ್ತಾನೆ, ನೀನು ಜಪಿಸು, ನೀನು ನನ್ನನ್ನು ಸ್ಮರಿಸು, ಅದೇ ಸಮಯದಲ್ಲಿ ಯುದ್ಧ ಮಾಡು. ಅವನು ಎಂದಿಗೂ ಸುಮ್ಮನೆ ಹೋರಾಡು ಅಥವಾ ಸುಮ್ಮನೆ ಜಪಿಸು ಎಂದು ಹೇಳಲಿಲ್ಲ, ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ಅದು ಸಾಧ್ಯವಿಲ್ಲ. ಆದ್ದರಿಂದ ಜಪವು ಇರಬೇಕು, ಆದರೆ ಅದೇ ಸಮಯದಲ್ಲಿ ಈ ಚಳುವಳಿಯನ್ನು ಮುಂದುವರಿಸುವುದು ಹೇಗೆ ಎಂಬುದರ ಬಗ್ಗೆ ನೀವು ಕೆಲಸ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ನೋಡಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾರೆ. ಈಗ ಕೆಲವರು ಹೇಳ್ತಾರೆ, ನೀವೇನು ಜಪ ಮಾಡಿ ಇಟ್ಕೊಂಡು ಇಡೀ ದಿನ ಜಪವನ್ನೇ ಮಾಡೋದಾ ನೀವು? ನಿಮ್ಗೆ ದೇವಸ್ಥಾನದಲ್ಲಿ ಹೋಗ್ತೀರಿ, ಅಲ್ಲಿ ಎಂತ ಕೆಲಸ ಇರ್ತದೆ ಅಂತೇಳಿ, ಅಲ್ಲಿ ಅದು ಕೆಲಸವಾ? ಅದಕ್ಕೆ ನಿಮ್ಗೆ ಏನಾದ್ರು ಅದಕ್ಕೆ ಸಂಭಾವನೆ ಕೊಡ್ತಾರಾ? ಆ ತರ ಎಲ್ಲ ಹೇಳುವಂಥದ್ದು. ಅನೇಕ ರೀತಿಯ ಬೇರೆ ಬೇರೆ ಟೈಪ್ ಒಂದು ರೀತಿಯಲ್ಲಿ ಜನರು ಮಾತಾಡ್ತಾರೆ. ಹಾಗಂತೇಳಿ ನಾವು ಯಾರಾದ್ರೂ, ಈಗ ನಾವೆಲ್ಲರೂ ದೇವಸ್ಥಾನದಲ್ಲಿ ಜಪವೇ ಕೂತ್ಕೊಂಡು ಮಾಡ್ತೇವೆ, ಅಥವಾ ಒಂದು ಅಲ್ಲಿ ಏನು ಹಣಕ್ಕಾಗಿಯೇ ನಾವು ಅಲ್ಲಿ ಸೇವೆ ಮಾಡ್ತೇವ? ಇಲ್ಲ, ಯಾವುದೇ ಆದ್ರೆ ಇದು ಭೌತಿಕ ಭಕ್ತರಲ್ಲದವರು ಇದನ್ನೇ ಆಲೋಚಿಸ್ತಾರೆ. ಇಲ್ಲಿ ಹೇಳುವಂಥದ್ದು, ಇಲ್ಲಿ ಹೇಳ್ತಾರೆ ಪ್ರಪಾದ್ರ, ನೀನು ಸುಮ್ಮನೆ ಜಪಿಸು ಅಂತ ನಾನು ಹೇಳಲ್ಲ, ನೀನು ಜಪ ಮಾಡಿಕೊಂಡು ಕೂತ್ಕೊಳ್ಳು ಅಂತ ಹೇಳಲ್ಲ, ನೀನು ಹೋರಾಡು ಅಂತ ಹೇಳಲ್ಲ, ಸುಮ್ಮನೆ ಹೋರಾಡು ಅಂತ ಹೇಳಲ್ಲ, ನನ್ನ ನೆನಪು ಮಾಡಿಕೊಂಡು ಅಂತೆಲ್ಲ ಹೇಳುವಂಥದ್ದು. ನಾವೀಗ ಭೌತಿಕ ಜಗತ್ತಿನಲ್ಲಿ ನಾವು ಈ ಒಂದು ಭೌತಿಕ ಜಗತ್ತಿನಲ್ಲಿ ಅನೇಕ ಚಟುವಟಿಕೆಗಳು ಇರ್ತವೆ. ಈ ಚಟುವಟಿಕೆ ಮಾಡದೆ ಸುಮ್ಮನೆ ನಾವು ಜಪ ಮಾಡಿ ಇಟ್ಕೊಂಡು ಜಪ ಮಾಡಿದ್ರೆ ಆಗುತ್ತಾ? ಇಲ್ಲ, ನಮ್ಮನ್ನು ಅವಲಂಬಿಸಿ ಇಟ್ಕೊಂಡಿರ್ತಾರೆ.
ನಮ್ಗೆ ಒಂದು ಭಕ್ತರ ಒಂದು ಕಾರ್ಯಗಳಿಗೆ, ಭಗವಂತನ ಭಕ್ತರ ಕಾರ್ಯಗಳಿಗೆ ಏನಾದ್ರೂ ಕೊಡ್ಬೇಕಾಗುತ್ತೆ, ಅಥವಾ ಭಗವಂತನ ದೇವಸ್ಥಾನಕ್ಕೆ ಏನಾದ್ರೂ ಕೊಡ್ಬೇಕಾಗುತ್ತೆ. ಈ ಎಲ್ಲ ವ್ಯವಸ್ಥೆಗಳಿಗೋಸ್ಕರ ನಾವು ಇದು ಒಂದು ಚಟುವಟಿಕೆಯನ್ನು ಮಾಡಲೇಬೇಕು. ಆ ಚಟುವಟಿಕೆಯನ್ನು ಯಾವ ರೀತಿ ಅಂತ ಹೇಳಿದ್ರೆ ಅದನ್ನ ಕೃಷ್ಣನ ಒಂದು ನೆನಪಿ ಮಾಡಿಕೊಂಡು ಮಾಡುವಂತದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದೇ ಸಮಯದಲ್ಲಿ ಈ ಚಳುವಳಿಯನ್ನು ಮುಂದುವರಿಸುವುದು ಹೇಗೆ? ನೀನ್ ಖಾಲಿ ಜಪ ಮಾಡಿ ಕೂತ್ಕೊಳ್ಳೋದಲ್ಲ, ಈ ನನ್ನ ಒಂದು ಕೃಷ್ಣ ಬಗ್ಗೆ ಆಂದೋಲನವನ್ನು ನೀನು ಯಾವ ರೀತಿ ಮುಂದುವರಿಸುದು ಈ ಚಳವಳಿಯನ್ನು, ಅದರ ಬಗ್ಗೆ ಸಹ ನೀವು ಯೋಚನೆ ಮಾಡ್ಬೇಕಂತ ಹೇಳಿ ಪ್ರಭುಪಾದರಲ್ಲಿ ಹೇಳುವಂತದ್ದು ಶಿಷ್ಯರಿಗೆ. ಸೊ ಇಲ್ಲಿ ಆ ರೀತಿ ಹೇಳುವಂತದ್ದು ಚಳವಳಿ. ಈಗ ಪ್ರಭುಪಾದರು ತುಂಬಾ ಎಷ್ಟು ಕಷ್ಟಪಟ್ಟು ಆ ಒಂದು ಅನೇಕ ಭಕ್ತರನ್ನು ಮಾಡ್ಬೇಕಾದ್ರೆ ನಾವು ನೋಡಿದ್ದೇವೆ. ಪ್ರಭುಪಾದರ ಈ ಒಂದು ಲೀಲಾಮೃತದ ತುಂಬಾ ಅನೇಕ ಕಷ್ಟಗಳನ್ನು ಎದುರಿಸಿದೆ. ಆ ಚಳವಳಿ ಪ್ರಭುಪಾದರ ಒಂದೇ ಉದ್ದೇಶ, ಅವರು ಅವರ ಗುರುವಿನ ಆದೇಶದ ಮೇರೆಗೆ ಅವರು ಈ ಒಂದು ಚಳವಳಿ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಹರಡ್ಲಿಕ್ಕೆ ಹೋಗಿದ್ದಾರೆ. ಆ ಚಳವಳಿ ಆ ಆಂದೋಲನ ಸ್ಟಾರ್ಟ್ ಮಾಡಿದ್ದಾರೆ. ಈ ಚಳವಳಿ ಮುಂದಕ್ಕೂ ಅದು ಕಂಟಿನ್ಯೂ ಆಗ್ಬೇಕು, ಮುಂದುವರಿತಾ ಹೋಗ್ಬೇಕು. ಹಾಗಂತೇಳಿ ನಾವು ಖಾಲಿ ಜಪಮಣಿ ಇಟ್ಕೊಂಡು ನಾವು ಸುಮ್ಮನೆ ಕುತ್ಕೊಂಡು ಈ ಚಳವಳಿ ಮುಂದುವರಿತಾ ಇಲ್ಲ. ಅದಕ್ಕೆ ನಮ್ಮ ಗುರುಗಳು ಕೂಡ ಹೇಳ್ತಾರೆ, ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಅನೇಕ ರೀತಿಯ ಸೇವೆಗಳು, ಯಾರು ಈ ಭಗವದ್ಗೀತೆಯನ್ನು ಕೇಳ್ತಾರೆ, ಒಂದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಈ ತರ ಒಂದು ಸ್ತರದಲ್ಲಿ ಬಂದ ನಂತರ ಅವರು ಇನ್ನೊಬ್ಬರಿಗೆ ಭಗವದ್ಗೀತೆಯನ್ನು ಹೇಳಿಕೊಡುವಂತದ್ದು, ಅಥವಾ ಇನ್ನೂ ಹೆಚ್ಚಿನ ಜ್ಞಾನವನ್ನು ಈ ಜ್ಞಾನ ಸಂಪಾದಿಸಿ ನನ್ನ ಹತ್ರ ಒಳಗೆ ಇಟ್ಟುಕೊಂಡ್ರೆ ಆಯ್ತಾ? ಇಲ್ಲ, ಆ ಜ್ಞಾನವನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೇನೆ, ಅಥವಾ ನಾನೆಷ್ಟು ಭಗವದ್ಗೀತೆಯ ಒಂದು ಪುಸ್ತಕದಿಂದ ಓದಿದ್ದೇನೆ, ಅಥವಾ ನಾನು ಇತರ ಒಂದು ನನ್ನ ಶಿಕ್ಷಾ ಗುರು ಆಗ್ಲಿ, ಅಥವಾ ಇತರ ಒಂದು ಭಕ್ತರ ಸಂಘದಿಂದ ನಾನೇನು ಪ್ರವಚನ ಕೇಳಿದೆ ಅದನ್ನೇ ತಿಳಿಸುವಂತದ್ದು. ಬದಲು ಪ್ರಭುಪಾದರು ಏನಿಲ್ಲ, ಹೆಚ್ಚಿನದು ಏನೂ ಇಲ್ಲ, ನಿನಗೆ ಏನು ಗೊತ್ತಿದೆ ಅದನ್ನು ನೀನು ಇನ್ನೊಬ್ಬರು, ಇದು ನಾವು ಇರುವುದು ಹೀಗೆ ಮಾಡಿದ್ರೆ ಮಾತ್ರ ಈ ಚಳವಳಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಅಂತೇಳಿ ಹೇಳುವಂಥದ್ದು. ಭಗವಂತನ ಭಕ್ತಿ ಸೇವೆ ಯಾವ ರೀತಿ ಮಾಡುವಂಥದ್ದು, ಭಗವಂತನ ಭಕ್ತರ ಸಂಘದಲ್ಲಿ ಯಾವ ರೀತಿ ಇರುವಂಥದ್ದು, ಇದೆಲ್ಲವನ್ನೇ ಇಲ್ಲಿ ಹೇಳುವಂಥದ್ದು. ಹೀಗೆ ಪ್ರಭುಪಾದರು ಹೇಳ್ತಾರೆ, ಈ ಚಳವಳಿಯನ್ನು ಮುಂದುವರಿಸಿ ಹೇಗುವುದರ ಬಗ್ಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ದು. ಈ ಕೆಲಸ ಪ್ರಭುಪಾದರವರ ಶಿಷ್ಯರಿಗೆ ಮಾತ್ರ ಹೇಳುವಂಥದ್ದಲ್ಲ, ಇಲ್ಲಿ ನಮಗೆಲ್ಲರಿಗೂ ಇದು ಪ್ರಭುಪಾದರು ಹೇಳುವಂಥದ್ದು. ಸೊ ನಾವು ಈ ಪ್ರಭುಪಾದರ ಈ ಒಂದು ಚಳವಳಿಯನ್ನು ಮುಂದುವರಿಸ್ತಾ ಹೋಗ್ಬೇಕು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಓದಿ ಮಾತಾಜಿ. ಹರಿ ಪ್ರಭುಜಿ. ಚೇತನಾ ನಾಣ್ಯಗಾಮಿನ ಅಭ್ಯಾಸಯೋಗ ಯುಕ್ತೇನ ಚೇತಸಾ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮ ಪುರುಷನೆಂದು ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಭಗವದ್ಗೀತೆ 8ನೇ ಅಧ್ಯಾಯದ 8ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಭಗವಂತ ಹೇಳ್ತಾರೆ ಅಭ್ಯಾಸ ಯೋಗ ಯುಕ್ತೇನ. ಭಗವಂತ ಹೇಳ್ತಾರೆ ಈಗ ಯಾವುದೇ ಒಂದು ಕೆಲಸದಲ್ಲಿ ನಮ್ಗೆ ನಾವು ತುಂಬಾ ಒಂದು ಪರಿಶುದ್ಧವಾಗಿ ಒಂದು ಕೆಲಸವನ್ನು ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮನಸ್ಸು ನಾವು ಅದರಲ್ಲೇ ನಾವು ಧ್ಯಾನವಾಗಿ ಇಟ್ಟು ಮಾಡ್ತೇವೆ. ಈಗ ಯಾವುದೇ ಈಗ ಒಂದು ತಾಯಿ ಒಂದು ಸಣ್ಣ ಮಗುವಿನ ಸೇವೆ ಮಾಡ್ಬೇಕಾದ್ರೆ ಆ ಮಗುವಿನ ಪೂರ್ತಿ ಧ್ಯಾನ ಇಟ್ಟು ಮಾಡ್ತಾರೆ. ಅವಳ ಧ್ಯಾನವನ್ನು ಆಚೆ ಈಚೆ ಅವಳು ಅಲ್ಲಾಡಿಸಲ್ಲ. ಹಾಗೇನೆ ಯಾರಾದ್ರೂ ಈಗ ನಾವು ಮನೆಯಲ್ಲಿ ಪ್ರಸಾದ ಮಾಡುವಾಗ್ಲೂ ಇದು ಭಗವಂತನಿಗೋಸ್ಕರ, ಭಗವಂತನಿಗೆ ತುಂಬಾ ಅತಿ ಶುದ್ಧತೆಯಲ್ಲಿ ಮಾಡುವಂತದ್ದು, ಅದು ಎಷ್ಟು ಪಾತ್ರೆ ತೊಳೆದ್ರು ಮತ್ತೆ ಇನ್ನೊಂದ್ಸಲ ತೊಳೆದು ಮಾಡುದು. ಅಂದ್ರೆ ಭಗವಂತನನ್ನು ತುಂಬಾ ದೇವೋತ್ತಮ ಪರಮ ಪುರುಷನೆಂದು ನನ್ನನ್ನು ಯಾರು ಧ್ಯಾನಿಸ್ತಾರೋ, ನಾವು ಪ್ರತಿಯೊಂದು ಕೆಲಸದಲ್ಲಿ ಈ ದೇವೋತ್ತಮ ಪರಮ ಪುರುಷ ಇಲ್ಲ, ಕೃಷ್ಣ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಆದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ ನಾವು ಸ್ಮರಿಸುತ್ತಾ ತುಂಬಾ, ನಾವು ಹೇಗೆ ಸಣ್ಣ ಮಗುವನ್ನು ತುಂಬಾ ಧ್ಯಾನಿಸುತ್ತಾ ನಾವು ಅದರ ಸೇವೆಯನ್ನು ಮಾಡ್ತೇವೆ, ಅದೇ ರೀತಿ ಭಗವಂತನ ಚಟುವಟಿಕೆಗಳನ್ನು ಕೂಡ ನಾವು ತುಂಬಾ ಧ್ಯಾನದಲ್ಲಿ ಮಾಡುವಂಥದ್ದು. ಅದು ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನಂತ ಹೇಳ್ತಾರೆ. ಈಗ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಇದರಲ್ಲಿ ಒಬ್ಬ ಕಾರು ಚಾಲಕ ಇರುತ್ತಾನೆ. ಅವನಿಗೆ ಇರೋದು 2 ಕೈ 2 ಕಾಲು. ಬಟ್ ಆ ಆಲ್ಮೋಸ್ಟ್ ತುಂಬಾ ಮಂದಿ ಕಾರು ಚಲಾಯಿಸುವವರಿಗೆ ಗೊತ್ತಿರ್ತದೆ, ಅದರಲ್ಲಿ ಅನೇಕ ಭಾಗಗಳಿರ್ತವೆ. ಎಲ್ಲಾ ಭಾಗಗಳನ್ನು ಸಹ ಅವನು ಪ್ರೆಸ್ ಮಾಡ್ಲೇಬೇಕಾಗ್ತದೆ. ಎದುರಲ್ಲಿ ಒಂದು ವಾಹನ ಬಂದ್ರೆ ಯಾವ ರೀತಿ ಮಾಡ್ಬೇಕು, ಅಥವಾ ಬಲಬದಿಗೆ ಹೋಗ್ಬೇಕಾ ಎಡಬದಿಗೆ ಹೋಗ್ಬೇಕು, ಎಲ್ಲವನ್ನು ಅವನ ಆ 2 ಕೈಗಳಿಂದ ಮತ್ತೆ 2 ಕಾಲುಗಳಿಂದಲೇ ಎಲ್ಲವನ್ನು ಅವನು ಆ ಒಂದು ಭಾಗಗಳನ್ನು ಈ ಕಾರಿನ ಭಾಗಗಳನ್ನು
ಅದು ಮುಟ್ಲೇಬೇಕತ್ತೆ, ಅಷ್ಟು ಧ್ಯಾನ ಇರ್ಬೇಕು. ಅದೇ ರೀತಿ ನಾವು ಭಗವಂತನ ಕೆಲಸ ಮಾಡುವಾಗ್ಲೂ ಅಷ್ಟೇ, ಭಗವಂತನ ಯಾವುದೇ ಚಟುವಟಿಕೆ ಉಂಟು, ದೇವೋತ್ತಮ ಪರಮಪುರುಷ ಅಂತೇಳಿ ಧ್ಯಾನಿಸುತ್ತಾ ಅವನ ಮನಸ್ಸು ದೃಢವಾಗಿ ಅವನ ಚಟುವಟಿಕೆ, ಅವನ ಯಾವುದೇ ಭಕ್ತಿ ಸೇವೆ ಮಾಡುವಾಗ ದೃಢವಾಗಿ ಮನಸ್ಸನ್ನಿಟ್ಟು ಅದರಲ್ಲಿ ತನ್ಮಯನಾಗಿರುವವನು ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು ಅಂತೇಳಿ ಹೇಳುವಂಥದ್ದು ಇಲ್ಲಿ. ಅಂದ್ರೆ ಇದಕ್ಕೆ ಏನು, ಸದಾ ಅಭ್ಯಾಸ ಬೇಕು. ಅಭ್ಯಾಸ ಇದು ಒಂದು ದಿನದಲ್ಲಿ ಹೇಗೆ ಅವನು ಈಗ ಹೊಸಬನು ಏನಾದ್ರೂ ಆ ಕಾರಿನಲ್ಲಿ ಕುತ್ಕೊಂಡಾಗ ಫಸ್ಟ್ಗೆ ಅವನಿಗೆ ಗೊತ್ತಾಗಲ್ಲ, ಅದು ಕೈ ಎಲ್ಲೆಲ್ಲಿ ಹೋಗ್ಬೋದು. ಆದ್ರೆ ಮತ್ತೆ ಅವನು ಅಭ್ಯಾಸ ಮಾಡಿ 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 ಆ ಕಾರು ಚಾಲಕನಿಗೆ ಹೇಗೆ ಆಗ್ತಂತ ಹೇಳಿದ್ರೆ ಅವನು ಇನ್ನೊಂದು ಕೈಯಲ್ಲಿ ಫೋನ್ ಅಲ್ಲಿ ಮಾತಾಡಿಕೊಂಡು ಕೂಡ ಚಾಲನೆ ಮಾಡ್ಬೋದು. ಆ ರೀತಿ ಆಗುತ್ತೆ, ಅದು ಕರಗತ ಆಗಿಬಿಡುತ್ತೆ. ಹಾಗೆ ಭಗವಂತನ ಭಕ್ತಿ ಸೇವೆನೂ ಅಷ್ಟೇ, ಎಷ್ಟು ಕರಗತ ಆಗಿ ಬಿಡ್ತದೆ ಅಂತ ಹೇಳಿ ಅವನ ಮನಸ್ಸು ಎಲ್ಲಿಯೂ ಚಲಿಸದಂತೆ ದೃಢವಾಗಿ ಭಗವಂತನಲ್ಲಿಯೇ ಈ ಒಂದು ಅವನ ಚಟುವಟಿಕೆ ಮಾಡುವಾಗ ಅಥವಾ ಅವನ ಭಕ್ತಿ ಸೇವೆ ಮಾಡುವಾಗ ಇರುತ್ತದೆ. ಅವನು ಖಂಡಿತವಾಗಿ ನನ್ನ ಬಳಿಗೆ ಬರ್ತಾನೆ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಚೇತಸ ನಾಣ್ಯಗಾಮಿನ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೇತಸ್ಸ ನಾಣ್ಯಗಾಮಿನ. ನೀವು 24 ಗಂಟೆಗಳ ಕಾಲ ಕೃಷ್ಣನ ಬಗ್ಗೆ ಯೋಚಿಸಿದರೆ ನೀವು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೀರಿ ಹಾಗೂ ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ. ಯಾವುದನ್ನು ಅನುಮತಿಸಬೇಡಿ. ಇದಕ್ಕೆ ಸ್ವಲ್ಪ ಅಭ್ಯಾಸದ ಅಗತ್ಯವಿದೆ. ಅಭ್ಯಾಸ ಯೋಗೇನ ಯುಕ್ತೇನ ಚೇತಸ ನಾಣ್ಯಗಾಮಿನ. ಕೃಷ್ಣನನ್ನು ಬಿಟ್ಟು ಬೇರೆ ಯಾವುದೇ ವಿಷಯದ ಬಗ್ಗೆ ಯೋಚಿಸಲು ನಮ್ಮ ಮನಸ್ಸನ್ನು ಬಿಡಬಾರದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ, ನೀವು 24 ಗಂಟೆಗಳ ಕಾಲ ಕೃಷ್ಣನ ಬಗ್ಗೆ ಯೋಚಿಸಿದರೆ, ಈಗ ನಮ್ಮಂತವರಿಗೆ 24 ಗಂಟೆಗಳ ಕಾಲ ಯೋಚಿಸ್ಲಿಕ್ಕೆ ಆಗುತ್ತಾ? ಇಲ್ಲ, ಕಷ್ಟ ಆಗುತ್ತೆ ನಮ್ಗೆ. ಯಾಕಂದ್ರೆ ನಾವು ಅನೇಕ ಭೌತಿಕ ಚಟುವಟಿಕೆಗಳಲ್ಲಿ ಇರ್ತೇವೆ. ಆದ್ರೆ ಭಗವಂತನ ಶುದ್ಧ ಭಕ್ತರು ಅಥವಾ ಈಗ ಅನೇಕ ದೇವಸ್ಥಾನಗಳಲ್ಲಿ ಅಲ್ಲಿ ಭಕ್ತರು ಇರ್ತಾರೆ, ಅನೇಕ ಮಂದಿ, ಅವರಿಗೆಲ್ಲ 24 ಗಂಟೆ ಅಂದ್ರೆ ಎಷ್ಟ ಒಂದು ನಿಗದಿ ಪ್ರಪಾದರು ಹೇಳಿದಾಗೆ ಒಂದು ಹೇಳ್ತಾರೆ 6 ಗಂಟೆ ಮಿನಿಮಮ್, 6 ಗಂಟೆ ಕಡಿಮೆ ಅಂದ್ರೆ 6 ಗಂಟೆ ನಿದ್ದೆ ಮಾಡುವಂಥದ್ದು. ಮಿಕ್ಕಿದ ಉಳಿದ ಎಲ್ಲಾ ಒಂದು ಇದು ಎಷ್ಟು 18 ಗಂಟೆ ದೇವಸ್ಥಾನದಲ್ಲಿ ಅನೇಕ ಭಕ್ತರು ಸದಾ ಭಗವಂತನ ಒಂದು ಸೇವೆಯಲ್ಲೇ ಇರ್ತಾರೆ. ಆದ್ರೆ ಈ ಒಂದು ನಮಗೆ ಇದು ಮಾಡ್ಲಿಕ್ಕೆ ತುಂಬಾ ಕಷ್ಟ. ನಮ್ಗೆ 24 ಗಂಟೆಗಳಲ್ಲಿ ಪ್ರಪಾದರು ಹೇಳಿದ್ದಾರೆ 8 ಗಂಟೆ ದೇಹಕ್ಕೆ, 8 ಗಂಟೆ ಭಕ್ತಿ ಚಟುವಟಿಕೆಗಳಿಗೆ, ಮತ್ತೆ 8 ಗಂಟೆ ನಮ್ಮ ಸಾಧನಕ್ಕೆ ಅಂತ ಹೇಳಿ. ಬಟ್ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನೆಲ್ಲ ತುಂಬಾ ಕಷ್ಟ ಆಗುತ್ತೆ ಮಾಡ್ಲಿಕ್ಕೆ. ನಾವು ಎಷ್ಟು ಆದ್ರೆ ನಾವು ಅಷ್ಟು ಪ್ರಪಾದರು ಹೇಳಿದಾಗೆ ಅಲ್ಲದಿದ್ರು ಅದಕ್ಕೆ ಒಂದು ಈಗ ಹೆಚ್ಚಿನ ಅದಕ್ಕೆ ಹತ್ತಿರವಾಗಿ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲಿ ನೀವು ಸಂಪೂರ್ಣ ಕೃತ್ಯ ಯಾವಾಗ ನಾವು 24 ಗಂಟೆ ಭಗವಂತನ ಒಂದು ಎಲ್ಲ ಸೇವೆಯಲ್ಲಿ, ಭಗವಂತನ ಒಂದು ಶ್ರವಣದಲ್ಲಿ, ಭಗವಂತನ ಒಂದು ಬುಕ್ಕು ಓದುದ್ರಲ್ಲಿ ಇದೆ, ಆಗ ನೀವು ಸಂಪೂರ್ಣ ಕೃಷ್ಣ ಪ್ರಜ್ಞೆ ಅಂತೆ. ಬಟ್ ನಾವು ಈಗ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ತುಂಬಾ ಕಷ್ಟ ಇದೆ. ಹಾಗೂ ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ ಅಂತೇಳಿ ಹೇಳ್ತಾರೆ. ಯಾವುದನ್ನು ಭಗವಂತ ಹೇಳುವಂಥದ್ದು, ಯಾವುದನ್ನು ಅನುಮತಿಸಬೇಡಿ, ಇದಕ್ಕೆ ಸ್ವಲ್ಪ ಅಭ್ಯಾಸದಂತೆ ಆಗುತ್ತೆ. ಹೀಗೆ ಮಾಡ್ಲಿಕ್ಕೆ ಆಗುತ್ತೆ, ಬಟ್ ನಮ್ಮದು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಗೆ ಕಷ್ಟ ಇದೆ, ಆಗುತ್ತೆ. ಆದ್ರೆ ಇದಕ್ಕೆ ಅಭ್ಯಾಸ ಬೇಕು ಅಂತೆಲ್ಲ ಹೇಳುವಂಥದ್ದು. ಕೃಷ್ಣನನ್ನು ಬಿಟ್ಟು ಬೇರೆ ಯಾವುದೇ ವಿಷಯದ ಬಗ್ಗೆ ಯೋಚಿಸಬೇಡಿ. ಈಗ ನಮ್ಗೆ ನಾವೀಗ ಈ ಸ್ತರದಲ್ಲಿ ಏನು, ಕೃಷ್ಣನನ್ನು ಬಿಟ್ಟು ಬೇರೆ ಯಾರ ಬಗ್ಗೆ ಸಹ ಒಂದು ಫೋನ್ ಹಚ್ಚಿರ್ಲಿಕ್ಕೆ ಸಹ ನಮ್ಗೆ ಮನಸ್ಸಿರೋದಿಲ್ಲ. ಒಂದು ಭಗವಂತನ ಪ್ರಸಾದ ಬಿಟ್ಟು ಹೊರಗೆ ಹೋಗಿ ಒಂದು ಏನಾದ್ರೂ ಸೇವಿಸ್ಲಿಕ್ಕೆ ಸಹ ನಮ್ಗೆ ಪ್ರಸಾದ ಬಿಟ್ಟು ನಾವು ಬೇರೆ ತಿನ್ನಲ್ಲ. ಅಥವಾ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಮನಸ್ಸಿರೋದಿಲ್ಲ. ಅಥವಾ ಫಂಕ್ಷನ್ಗೆ ಹೋದ್ರೂ ಅಲ್ಲಿ ನಾಮಕಾವಸ್ಥೆ ಹೋಗ್ತೇವೆ, ಅಲ್ಲಿ ನಾವು ಏನು, ಯಾಕಂದ್ರೆ ಅಲ್ಲಿ ಇರುವಂತದ್ದು ಈಗ ಭೌತಿಕದಲ್ಲಿ ಇರುವಂತದ್ದು ಫಂಕ್ಷನ್ ಎಲ್ಲ ಭೌತಿಕವಾಗಿ ಇರ್ತದೆ. ಸೊ ನಮ್ಗೆ ಅಲ್ಲಿ ಪ್ರಸಾದ ಸಿಗುದಿಲ್ಲ. ಸೊ ನಾವು ಬಂದು ನಮ್ಮ ಮನೆಯಲ್ಲಿ ಪ್ರಸಾದ ಇದೆ, ಇದೆಲ್ಲ ಹೆಚ್ಚಿನದನ್ನು ನಾವು ಪಾಲಿಸ್ತೇವೆ. ಬಟ್ ಕೆಲವೆಲ್ಲ 24 ಗಂಟೆ ಅಂತ ಹೇಳಿ ನಾವು ಇದಕ್ಕೆ ಅಭ್ಯಾಸ ಮಾಡಿದ್ರೆ ಆಗುತ್ತೆ ಅಂತೇಳಿ ಇಲ್ಲಿ ಭಗವಂತ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಬೇರೆ ಯಾವುದರ ಬಗ್ಗೆ ವಿಷಯದ ಬಗ್ಗೆ ಯೋಚಿಸಲು ನಮ್ಮ ಮನಸ್ಸನ್ನು ಬಿಡಬಾರ್ದು. ಅಂದ್ರೆ ಹಾಗಾದ್ರೆ ಮಾತ್ರ ನಾವು ಭಗವಂತನನ್ನು ಸದಾ ಸ್ಮರಿಸಬಹುದು ಅಂತೇಳಿ ಇಲ್ಲಿ ಹೇಳುವುದು. ಚೇತಸ ನಾಣ್ಯಗಾಮಿನ. ಓದಿ ಮಾತಾಜಿ. ಹರೇ ಕೃಷ್ಣ. ಮನಸ್ಸು ಚಂಚಲವಾದದ್ದು, ಆದ್ದರಿಂದ ಬಲಾತ್ಕಾರವಾಗಿ ಮನಸ್ಸನ್ನು ಕೃಷ್ಣನ ಯೋಚನೆಯಲ್ಲಿ ತೊಡಗಿಸುವುದು ಅಗತ್ಯ. ಮತ್ತೆ ಮತ್ತೆ ಕೊಡುವ ಒಂದು ಉದಾಹರಣೆ ಎಂದರೆ, ಮರಿಹುಳು ಚಿಟ್ಟೆಯಾಗಲು ಚಿಂತಿಸುತ್ತದೆ ಮತ್ತು ಅದೇ ಜನ್ಮದಲ್ಲಿಯೇ ಚಿಟ್ಟೆಯಾಗಿ ಮಾರ್ಪಾಡುತ್ತದೆ. ಇದೇ ರೀತಿಯಲ್ಲಿ ನಾವು ಸದಾ ಕೃಷ್ಣನ ಬಗ್ಗೆ ಚಿಂತಿಸಿದರೆ ನಮ್ಮ ಜೀವನದ ಕೊನೆಯಲ್ಲಿ ಖಂಡಿತವಾಗಿಯೂ ಕೃಷ್ಣ ದೇಹ ರಚನೆಯಂತಹ ದೇಹ ರಚನೆಯನ್ನೇ ಪಡೆಯುತ್ತೇವೆ. ಹರೇ ಕೃಷ್ಣ ಮಾತಾಜಿ.
ಇಲ್ಲಿ ಹೇಳ್ತಾರೆ ಅದಕ್ಕಿಂತ ಅದನ್ನು ಮುಂದುವರಿಸಿ ಹೇಳ್ತಾರೆ, ಮನಸ್ಸು ಚಂಚಲ. ಈಗ ಭಗವಂತ ಹೇಳ್ತಾರೆ ಹೌದು 24 ಗಂಟೆ ಸ್ಮರಿಸ್ಬೇಕು ಅಂತ ಹೇಳ್ತಾರೆ. ಬಟ್ ನಮ್ಗೆ 24 ಗಂಟೆಯಲ್ಲಿ ನಾವು ಒಂದು 5 ನಿಮಿಷ ಜಪಕ್ಕೆ ಕೂತ್ಕೊಂಡು ನಮ್ಮ ಮನಸ್ಸು ತುಂಬಾ ಚಂಚಲ, ಆಚೆ ಈಚೆ ಹೋಗುತ್ತೆ, ಎಲ್ಲ ಅಲ್ಲಿ ಇದ್ದ ಎಲ್ಲ ಆಲೋಚನೆಗಳು ಬರುವಂತದ್ದು. ಆದ್ರೆ ಮತ್ತೆ ನಾವು ಮನಸ್ಸನ್ನು ಮತ್ತೆ ದೃಢವಾಗಿ ಇಟ್ಕೊಂಡು ನಾವು ಇದು ತಂದು ನಿಲ್ಲಿಸಿ ನಾವು ನಾಮಸ್ಮರಣೆ ಮಾಡ್ಬೇಕಂತೇಳಿ ಇಲ್ಲಿ ನಮ್ಗೆ ಆದೇಶ ಕೊಡ್ತಾರೆ. ಅಂದ್ರೆ 24 ಗಂಟೆ ಅಂತ ಹೇಳಿ ಯಾವ ರೀತಿ ನಮ್ಮ ಉಸಿರು 24 ಗಂಟೆ ಉಸಿರು ನಮ್ಮ ಹೇಳ್ತಾರೆ ಈ ಆಚಾರ್ಯರು, ನಮ್ಮ ಪ್ರತಿ ಉಸಿರು ನಾವೇನು ಇನ್ಹೇಲ್ ಇದು ಎಕ್ಸೇಲ್ ಮಾಡ್ತೇವೆ ಅದೆಲ್ಲವೂ ಉಸಿರು ಭಗವಂತನ ನಾಮಸ್ಮರಣೆ. ಹೇಳ್ತಾರೆ ಹಿರಿಯಾಚಾರ್ಯ, ನಾವೇನಾದ್ರೂ ಒಂದು ಗ್ಲಾಸ್ ಒಂದು ಲೋಟ ನೀರು ಕುಡಿಯುವಾಗಲೂ ಭಗವಂತನ ನೆನಪು ಬರ್ಬೇಕಂತೆ. ಬಟ್ ನಾವು ಹೆಚ್ಚಿನ ಸಮಯ ಕೆಲವು ಪ್ರಯತ್ನ ಮಾಡ್ತೇವೆ ಭಗವಂತನ ನೆನಪು ಬರ್ಬೇಕು. ಒಂದು ತುತ್ತು ಅನ್ನ ನಾವು ತಿನ್ನುವ ಒಂದೊಂದು ತುತ್ತಿಗೂ ಭಗವಂತನ ನೆನಪು ಬರ್ಬೇಕು. ಹಾಗಾದ್ರೆ ನಾವು ಹೆಚ್ಚಿನ ದಿನದ ಹೆಚ್ಚಿನ ಸಮಯವನ್ನು ನಾವು ಭಗವಂತನ ಸ್ಮರಣೆಯಲ್ಲಿ ಇದು ನೆನಪು ಮಾಡ್ಬೋದು, ಇದು ಕಳೆಯಬಹುದು. ಹೇಗೆ ಅಂತೇಳಿ ಒಂದು ತುತ್ತು ಅನ್ನ ನಾವು ಎಷ್ಟು ಅನೇಕ ತುತ್ತುಗಳನ್ನು ತಿಂತೇವೆ, ಆ ಪ್ರತಿಯೊಂದು ತುತ್ತಲ್ಲಿ ನಾವು ಎಣಿಸ್ತೇವೆ ಪ್ರತಿಯೊಂದು ತುತ್ತಿಗೂ ನಾವು ಭಗವಂತನ ನೆನಪು ಮಾಡಿ ತಿನ್ನೋಣ ಅಂತೇಳಿ. ಇಲ್ಲ, ನೆನಪು ಆಚೆಚೆ ಮನಸ್ಸು ಆಚೆಚೆ ಓಡ್ತದೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಮನಸ್ಸು ಚಂಚಲವಾದದ್ದು. ಆದ್ದರಿಂದ ಬಲಾತ್ಕಾರವಾಗಿ ಮನಸ್ಸನ್ನು ಕೃಷ್ಣನ ಯೋಚನೆಯಲ್ಲಿ ತೊಡಗಿಸ ನಾವು ಹೌದು ಒಂದೊಂದು ತುತ್ತು ತಿನ್ನುವಾಗ ಕೃಷ್ಣನ ನೆನಪು ಬರ್ಬೇಕು, ಒಂದೊಂದು ಗುಟುಕು ನೀರು ಕುಡಿಯುವಾಗ ಕೃಷ್ಣನ ನೆನಪು ಬರ್ಬೇಕು, ಎಣಿಸ್ತೇವೆ ಅದು ಮನಸ್ಸು ಮತ್ತೆ ಆಚೆ ಈಚೆ ಹೋಗ್ತದೆ. ಅಥವಾ ಜಪ ಮಾಡುವಾಗ ಮನಸ್ಸಾಚೆ ಮತ್ತೆ ಮನಸ್ಸನ್ನು ಎಳೆದು ನಾವು ಯೋಚನೆಯಲ್ಲಿ ಈ ಒಂದು ಕೃಷ್ಣನ ಯೋಚನೆಯಲ್ಲಿ ತೊಡಗಿಸ್ಬೇಕು. ಅಗತ್ಯ ಅಂತೆಲ್ಲ ಹೇಳುವಂತ ಆ ಯೋಚನೆಯಲ್ಲಿ ತೊಡಗಿಸ್ಬೇಕು. ಮತ್ತೆ ಮತ್ತೆ ಕೊಡುವ ಉದಾಹರಣೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಏನೇ ಅಂತ ಹೇಳಿದ್ರೆ, ಈ ಒಂದು ಚಿಟ್ಟೆ ಆಗುವ ಮೊದಲು ಹುಳು ಇರ್ತದೆ. ಅದು ಆ ಹುಳು ಏನು ಆ ಒಂದು ಹೂವಿನ ಪುಷ್ಪದಲ್ಲಿ ಕೂತ್ಕೊಂಡು ಅದು ಆಲೋಚನೆ ಮಾಡ್ತದಂತೆ, ನಾನು ಚಿಟ್ಟೆ ಹಾಕೊಂಡು ಹಾರ್ಲಿಕ್ಕೆ ಎಷ್ಟು ಚೆನ್ನಾಗಿರ್ತದಲ್ಲ, ನಾನು ಚಿಟ್ಟೆ ಆಗ್ಬೇಕು, ನನ್ಗೆ ಹಾರ್ಬೇಕು ಅಂತೇಳಿ ಆಲೋಚನೆ ಮಾಡೋದಂತೆ. ಹಾಗೇನೆ ಇಲ್ಲಿ ಹೇಳುವಂಥದ್ದು. ಮತ್ತೆ ಅದು ಹಾಗೆ ನೆನಪು ಮಾಡಿಕೊಂಡೆ ಅದು ಚಿಟ್ಟೆ ಏನಾಗುತ್ತದೆ, ಅದೇ ಜನ್ಮದಲ್ಲಿ ಆ ಹುಳ ಏನಾಗುತ್ತೆ ಅದೇ ಜನ್ಮದಲ್ಲಿ ಅದು ಚಿಟ್ಟೆ ಆಗುವಂಥದ್ದು. ಅದಕ್ಕೆ ಇಲ್ಲಿ ಆ ಉದಾಹರಣೆ ಕೊಡ್ತಾರೆ. ಇದೇ ರೀತಿಯಲ್ಲಿ ನಾವು ಸದಾ ಕೃಷ್ಣನ ಬಗ್ಗೆ ಚಿಂತಿಸಿದರೆ ನಮ್ಮ ಜೀವನದ ಕೊನೆಯಲ್ಲಿ ಖಂಡಿತವಾಗಿಯೂ ಕೃಷ್ಣ ದೇಹ ರಚನೆಯಂತಹ ರಚನೆಯನ್ನೇ ಪಡೆಯುತ್ತೇವೆ. ನೋಡಿ ಭಗವಂತ ಹೇಳುವಂಥದ್ದು, ನೀವು ಸದಾ ಈ ತರ ಪ್ರತಿ ನಿಮ್ಮ ಉಸಿರು ಪ್ರತಿಯೊಂದು ತುತ್ತು ತಿನ್ನುವಾಗ, ಪ್ರತಿಯೊಂದು ಗ್ಲಾಸ್ ನೀರು ಕುಡಿಯುವಾಗ, ಅಥವಾ ಏನೇ ಒಂದು ವ್ಯವಹಾರ ಮಾಡುವಾಗ, ಅಥವಾ ಅನೇಕ ಈಗ ನಾವು ಏನಾದ್ರೂ ನಮಗೋಸ್ಕರ ನಾವು ಒಂದು ಏನಾದ್ರೂ ಖರೀದಿ ಮಾಡ್ಲಿಕ್ಕೆ ಹೋಗ್ತೇವೆ. ಒಂದು ಹಬ್ಬ ಹರಿದಿನಗಳು ಬರ್ತವೆ. ಆಗ ನಾವು ನಮಗೋಸ್ಕರ ಒಂದು ಬಟ್ಟೆ ಬರೆ ತರ್ಲಿಕ್ಕೆ, ಆಗ ನಾವು ಭಗವಂತನ ನೆನಪಾಗುದು. ಭಗವಂತನಿಗೆ ಸಹ ಒಂದು ಸಣ್ಣ ಖರ್ಚಿಪು, ಅಥವಾ ಭಗವಂತನಿಗೆ ಒಂದು ಡ್ರೆಸ್, ಅಥವಾ ಭಗವಂತನ ಒಂದು ಟೇಬಲ್ಗೆ ಹಾಕ್ಲಿಕ್ಕೆ ಒಂದು ಕ್ಲೋತ್, ಈ ತರ ಭಗವಂತನ ನೆನಪು. ನಾವು ಏನೇ ಚಟುವಟಿಕೆ ಮಾಡ್ಲಿ, ನಾವು ಏನೇ ಖರೀದಿ ಮಾಡ್ಲಿ, ಅಥವಾ ಹಣ್ಣು ನಾವು ಮನೆಯವರಿಗೆ ನನ್ನ ಗಂಡನಿಗೆ ಇದು ಇಷ್ಟ, ಅಥವಾ ನನ್ನ ಮಗಳಿಗೆ ಇದು ಇಷ್ಟ, ನನ್ನ ಮಗನಿಗೆ ಇದು ಇಷ್ಟ, ನನ್ನ ಚಿಕ್ಕ ಮಗುವಿಗೆ ಇದು ಇಷ್ಟ ಅಂತೇಳಿ ನಾವು ಹೇಗೆ ಆಲೋಚನೆ ಅವರನ್ನು ನೆನಪು ಮಾಡುವಾಗಲೂ ಕೂಡ ನಾವು ಕೃಷ್ಣನಿಗೂ ನಾನೊಂದು ಹಣ್ಣು ಎಕ್ಸ್ಟ್ರಾ ಒಂದು ಒಳ್ಳೆ ಒಂದು ಆಪಲ್ ಹಣ್ಣನ್ನು ತೆಗೆದುಕೊಳ್ತೇನೆ. ನಾವು ಏನೇ ವಸ್ತು ಖರೀದಿ ಮಾಡ್ಲಿ ಅದು ಕೃಷ್ಣನ ನೆನಪು ಮಾಡಿಕೊಂಡು ಖರೀದಿ, ಅದೇ ಅಲ್ಲಿ ನಾವು ಆಧ್ಯಾತ್ಮಿಕವಾಗುತ್ತೆ. ನಾವು ಏನೇ ಮಾಡ್ಲಿ ದಿನದ ಚಟುವಟಿಕೆ, ನಾವು ಏನೇ ಚಟುವಟಿಕೆ ಅದು ಆಧ್ಯಾತ್ಮಿಕವಾಗಿ ಅದು ಆ ಒಂದು ಜ್ಞಾನವನ್ನು ನಾವು ವಿಜ್ಞಾನವಾಗಿ ಪರಿವರ್ತಿಸಿ ಅದು ಆಧ್ಯಾತ್ಮಿಕ ಜ್ಞಾನ ಆಗುತ್ತೆ ಅಂತ ಹೇಳಿ. ಅಂದ್ರೆ ಸದಾ ನಮ್ಗೆ ಏನೇ ಮಾಡ್ಲಿ, ಒಂದು ಮುಟ್ಟಿದ್ರು ಅದು ಕೃಷ್ಣ ನೆನಪು ಬರುವುದು, ಒಂದು ತೆಗೆದ್ರು ಕೃಷ್ಣ ನೆನಪು. ಹೀಗೆ ಆದ್ರೆ ಸದಾ ಚಿಂತನೆ ನಮ್ಮ ಜೀವನದ ಕೊನೆಯಲ್ಲಿ ಖಂಡಿತವಾಗಿ ಕೃಷ್ಣ ದೇಹ ರಚನೆ ಸಿಗ್ತದೆ. ಅಂದ್ರೆ ಭಕ್ತರು ಭಗವಂತನ ಒಂದು ಭಗವಂತನಾಗಿ ನಾನು ಇರ್ಬೇಕಂತ ಭಗವಂತ ಯಾವತ್ತು ಇದು ಯೋಚನೆ ಮಾಡುದಿಲ್ಲ. ಇಲ್ಲಿ ನಾವು ನೋಡ್ತೀವಿ ಈ ದೇಹ ರಚನೆ ಅಂತ ಹೇಳುವಾಗ ಈ ಮೋಕ್ಷ, ಈ ಒಂದು ಅನೇಕ ರೀತಿ 5 ರೀತಿಯ ಮೋಕ್ಷಗಳಿರ್ತವೆ. ಸಾರೂಪ್ಯ, ಮತ್ತೆ ಸಾಯುಜ್ಯ ಮೋಕ್ಷ, ಸಾರೋಪ್ಯ ಮೋಕ್ಷ, ಮತ್ತೆ ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ. ಅದ್ರಲ್ಲಿ ಸಾಯುಜ್ಯ ಮೋಕ್ಷ ಅಂತೇಳಿ ಭಗವಂತನಾಗಿ ಇರುವಂತದ್ದು. ಇಲ್ಲಿ ದೇಹ ರಚನೆ ಅಂತ ಹೇಳಿದ್ರೆ ಈ ಒಂದು ಸಾರೋಪ್ಯ ಅಂತ ಹೇಳ್ಬೋದು, ಅಂದ್ರೆ ಭಗವಂತನಂತಾನೆ ರೂಪ ಸಿಗುವಂತದ್ದು. ಆದ್ರೆ ಭಕ್ತರು ಇದು ಯಾವುದು ಭಗವಂತನ ಪರಿಶುದ್ಧ ಭಕ್ತರು ಇದು ಯಾವ ಮೋಕ್ಷದ ಯಾವುದು ಈ 5 ಮೋಕ್ಷವನ್ನು ಅವರು ಬಯಸುವುದಿಲ್ಲ. ಅವರಿಗೆ ಸದಾ ಭಗವಂತನ ಸೇವೆ ಮಾಡ್ಲಿಕ್ಕೆ ಮಾತ್ರ ಅವರು ಇಚ್ಛೆ ಪಡ್ತಾರೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಅಧ್ಯಾಯ 8 ಪರಮಾತ್ಮನನ್ನು ಇಡೀ ಅಧ್ಯಾಯ ಭಗವತ್ ಪ್ರಾಪ್ತಿ. ಇಲ್ಲಿ ಅಕ್ಷರ ಬ್ರಹ್ಮಯುಗ ಇದು ಅಧ್ಯಾಯ ಭಗವಂತನನ್ನು ನಾವು ಯಾವ ರೀತಿ ಪ್ರಾಪ್ತಿ ಮಾಡ್ಕೊಳ್ಳೋದು, ಭಗವಂತನ ನೆನಪನ್ನು ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಇರುವಂತದ್ದು. ಅರ್ಜುನನ ಪ್ರಶ್ನೆಗಳಿಗೆ ಕೃಷ್ಣನು ಉತ್ತರಿಸ್ತಾನೆ 1 ರಿಂದ 4ನೇ ಶ್ಲೋಕದವರೆಗೆ. ಮತ್ತೆ ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದರ ಅದರ ಬಗ್ಗೆ ಹೇಳ್ತಾರೆ. ಮತ್ತೆ ಇವಾಗ ಮುಂದಕ್ಕೆ ನಾವು ನೋಡೋಣ ಈ ಒಂದು ಯೋಗ ಮಿಶ್ರ ಭಕ್ತಿ ಅಂತ ಹೇಳಿದ್ರೆ ಈ ಒಂದು
ಈಗ ಭಕ್ತಿಯಲ್ಲಿ ಕರ್ಮ ಮಿಶ್ರಿತ ಭಕ್ತಿ ಇರ್ತದೆ, ಜ್ಞಾನ ಮಿಶ್ರಿತ ಭಕ್ತಿ ಇರ್ತದೆ, ಯೋಗ ಮಿಶ್ರಿತ ಭಕ್ತಿಯಲ್ಲಿ ಕರ್ಮ ಮಿಶ್ರಿತ ಭಕ್ತಿಯಲ್ಲಿ ಅವರು ಜಾಸ್ತಿ ಅದರ ಫಲದ ಅಪೇಕ್ಷೆ ಮಾಡ್ತಾರೆ. ಈ ಒಂದು ಮತ್ತೆ ಜ್ಞಾನ ಮಿಶ್ರಿತದಲ್ಲಿ ಅವರು ಭಗವಂತನ ಒಂದು ಏನಂತೇಳಿ ಈ ಒಂದು ಬ್ರಹ್ಮನ್ ಆ ಒಂದು ರೀತಿಯಲ್ಲಿ ಅವರಿಗೆ ಆ ಒಂದು ಇದು ಬೇಕಾಗುತ್ತದೆ. ಮತ್ತೆ ಇನ್ನೊಂದು ಯೋಗ ಮಿಶ್ರಿತ ಭಕ್ತಿಯಲ್ಲಿ ಅವರು ಅನೇಕ ರೀತಿಯ ನಾವು ನೋಡಿದ್ದೇವೆ ಅಷ್ಟಾಂಗ ಯೋಗದಲ್ಲಿ ಅವರು ಅನೇಕ ರೀತಿಯ ಒಂದು ನಿಯಮಗಳನ್ನು ಈ ಒಂದು ಯಮ ನಿಯಮ, ಆಸನ ಮತ್ತೆ ಪ್ರತ್ಯಾಹಾರ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ ಸ್ಥಿತಿ ಅಂದ್ರೆ ಭಕ್ತಿ ಮಾಡುವ ಸ್ಥಿತಿ. ಹೀಗೆ ಯೋಗ ಮಿಶ್ರಿತ ಭಕ್ತಿ. ಈ ಎಲ್ಲ ಭಕ್ತಿಗಿಂತ ಯಾರು ಭಗವಂತನ ಒಂದು ಭಕ್ತಿ ಸೇವೆ ಮಾಡಿ ಭಗವಂತನ ಪರಿಶುದ್ಧ ಭಕ್ತರು ಯಾವುದೇ ಒಂದು ಶುದ್ಧವಾದ ಭಕ್ತಿ ಸೇವೆ ಮಾಡುವಂಥದ್ದು, ಅದು ಪರಿಶುದ್ಧ ಭಕ್ತಿ ಸೇವೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಅದರಲ್ಲಿ ಯಾವ ಒಂದು ಭಕ್ತಿಯು ಮಿಶ್ರವಾಗಲ್ಲ. ಅಂತ ಭಕ್ತಿ ಸೇವೆಯಲ್ಲಿ ನಾವು ಭಗವಂತನ ಒಂದು ಸೇವೆ ಮಾಡ್ಬೋದು ಅಂತಲ್ಲಿ ಇಲ್ಲಿ ತಿಳಿಯುವಂಥದ್ದು. ಅಂದ್ರೆ ಈ ಶುದ್ಧ ಭಕ್ತಿ ಯಾವ ರೀತಿ ಅಂತ ಹೇಳಿದ್ರೆ, ಶುದ್ಧ ಭಕ್ತಿ ಸೇವೆ ಅದು ಅನನ್ಯ ಭಕ್ತಿ ಆಗಿರ್ತದೆ. ಅಂದ್ರೆ ಅನ್ಯ ಯಾವುದೇ ಅನ್ಯ ಅದರಲ್ಲಿ ಅನ್ಯ ಯೋಗಗಳು ಅಥವಾ ಅನ್ಯ ಭಕ್ತಿ ಇಲ್ಲವೇ ಇಲ್ಲ. ಯಾವುದು ಕರ್ಮ ಮಿಶ್ರಿತ ಭಕ್ತಿನೂ ಇಲ್ಲ, ಜ್ಞಾನ ಮಿಶ್ರಿತ, ಯೋಗ ಮಿಶ್ರಿತ ಯಾವುದಿಲ್ಲ. ಸದಾ ಭಗವಂತ ಬಿಟ್ರೆ ಮತ್ತೆ ಯಾವುದೇ ಕರ್ಮದ ಫಲದ ಅಪೇಕ್ಷೆ ಇರುವುದಿಲ್ಲ. ಇಂಥ ಭಕ್ತಿಯನ್ನು ಅನನ್ಯ ಭಕ್ತಿ ಅಂದ್ರೆ ಶುದ್ಧ ಭಕ್ತಿ ಸೇವೆ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಅನನ್ಯ ಭಕ್ತಿ, ಏಕಮಾತ್ರ ಭಕ್ತಿ. ಭಕ್ತಿ ಬಿಟ್ರೆ ಬೇರೆ ಏನಿಲ್ಲ, ಭಕ್ತಿ ಒಂದೇ ಅಲ್ಲಿ ಇರುವಂಥದ್ದು. ಅದಕ್ಕೆ ಯಾವುದು ಇನ್ನೊಂದು 3 ಕೈಗಳು ಇರುವುದಿಲ್ಲ. ಯಾವುದೇ ಏಕ ಭಕ್ತಿ, ಕೇವಲ ಭಕ್ತಿ ಅಂತ ಹೇಳ್ತಾರೆ ಅದಕ್ಕೆ ಶುದ್ಧ ಭಕ್ತಿ. ಕೇವಲ ಭಕ್ತಿ ಮಾತ್ರ. ಇದು ಭಕ್ತಿ ಸೇವೆ ಬಿಟ್ಟು ಬೇರೆ ಈ ಶುದ್ಧ ಭಕ್ತರಿಗೆ ಭಕ್ತಿ ಸೇವೆ ಬಿಟ್ಟು, ಈ ಅನನ್ಯ ಭಕ್ತಿಯಲ್ಲಿ ಭಕ್ತಿ ಸೇವೆ ಬಿಟ್ಟು ಬೇರೆ ಯಾವುದೇ ಇಚ್ಛೆ ಇಲ್ಲ. ಒಂದು ಐಹಿಕ ಇಚ್ಛೆಗಳೂ ಇಲ್ಲ. ಆಧ್ಯಾತ್ಮಿಕಕ್ಕೆ ನಮ್ಗೆ ಜ್ಞಾನಿಗಳಿಗೆ ಇರುವಾಗೆ ಒಂದು ಮುಕ್ತಿಯೂ ಬೇಕು, ಅದೂ ಇಲ್ಲ, ಯಾವುದಿಲ್ಲ. ಮತ್ತೆ ಅವರ ಒಂದು ಭಗವಂತನ ಈ ಒಂದು ಅವರಿಗೆ ಭಗವಂತನ ಧಾಮಕ್ಕೆ ಹೋಗಿ, ಈ ಪರಿಶುದ್ಧ ಭಕ್ತರಿಗೆ ಭಗವಂತನ ಧಾಮಕ್ಕೆ ಹೋಗ್ಬೇಕಂತ ಅದೂ ಇಚ್ಛೆ ಅವರು ಬಯಸಲ್ಲ ಅಂತೇಳಿ ಇಲ್ಲಿ ಹೇಳ್ತಾರೆ. ಈ ಪರಿಶುದ್ಧ ಭಕ್ತರು ಅದು ಯಾವುದನ್ನು ಬಯಸುವುದಿಲ್ಲ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬಹುದು. ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಹೋಲಿಕೆ ಇದು ನಾವು ನೋಡ್ಲಿಕ್ಕಿದ್ದೇವೆ. ಭೌತಿಕ ಲೋಕದ ಬಗ್ಗೆ ಮತ್ತು ಆಧ್ಯಾತ್ಮಿಕ ಲೋಕಕ್ಕೆ ಯಾವ ರೀತಿಯ ಹೋಲಿಕೆ ಅಂದ್ರೆ, ಭೌತಿಕ ಲೋಕ ಇರುವಂತದ್ದು ಈ ಒಂದು ಭೌತಿಕ ಈ ಒಂದು ಪಂಚಭೂತಗಳಿಂದ ಆಗಿರುವಂತದ್ದು. ಮತ್ತೆ ಆಧ್ಯಾತ್ಮಿಕದಲ್ಲಿ ಯಾವುದೇ ನಾವು ಈ ಭೌತಿಕ ಲೋಕದಲ್ಲಿ ನಾವು ಎಲ್ಲ ಒಂದು ಅನೇಕ ಕ್ಲೇಶಗಳು ಬರುವಂತದ್ದು, ಅನೇಕ ಭೌತಿಕ ತ್ರಿಗುಣಗಳಿಗೆ ಒಳಗಾಗುವಂಥದ್ದು. ಆದ್ರೆ ಇದು ಯಾವುದು ಕೂಡ ಜನ್ಮ ಮೃತ್ಯು ಜರ ವ್ಯಾಧಿ ಇರುವಂತದ್ದು, ಇದು ಯಾವುದು ಕೂಡ ಭಗವಂತನ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾರೆ. ಪರಮಾತ್ಮನನ್ನು ಸಾಧಿಸುವುದು, ಯಾವ ರೀತಿ ಪರಮಾತ್ಮನನ್ನು ಸಾಧಿಸುವುದು ಅಂತೇಳಿ ನಾವಿನ್ನೇ ನೋಡ್ಲಿಕ್ಕಿದ್ದೇವೆ. ಸೊ ಅನನ್ಯ ಭಕ್ತಿ, ಅನನ್ಯ ಭಕ್ತಿ ಅಂದ್ರೆ ನಾವೀಗ ಇವಾಗಲೇ ಮಾತಾಡಿದ್ವಿ ಶುದ್ಧ ಭಕ್ತಿ ಸೇವೆ. ಇಲ್ಲಿ ಇಲ್ಲದ ಅನ್ಯ, ಇತರ ಯಾವ ಇಲ್ಲ, ಇತರೆ ಯಾವುದೇ ಇಲ್ಲ. ಕೇವಲ ಭಕ್ತಿ ಬಿಟ್ರೆ ಬೇರೆ ಯಾವುದೇ ಇಲ್ಲ. ಅದನ್ನು ಹೇಗೆ ಹೇಳ್ತಾರೆ ಭಗವಂತ 24 ಗಂಟೆ ನಮ್ಗೆ ಅಂದ್ರೆ ಭಕ್ತಿಯ ಬಗ್ಗೆ, ಭಕ್ತಿಯನ್ನೊಂದು ಬಿಟ್ರೆ ಬೇರೆ ಯಾವ ಆಲೋಚನೆ ಅಲ್ಲಿ ಬರ್ಲಿಕ್ಕಿಲ್ಲ. ಅಂತ ಭಕ್ತಿಯನ್ನು ಶುದ್ಧ ಭಕ್ತಿ, ಪರಿಶುದ್ಧ ಭಕ್ತಿ ಅಂತ ಅನನ್ಯ ಭಕ್ತಿ. ಇಲ್ಲಿ ಅನನ್ಯ ಚೇತ, ಮನಸ್ಸಿನ ವಿಚಲತೆ ಇರುವುದಿಲ್ಲ. ಇಲ್ಲಿ ಅನನ್ಯ ಭಕ್ತಿ ಅಂದ್ರೆ ಯಾವ ಮನಸ್ಸು ಆಚೆ ಈಚೆ ಓಡುವಂತದ್ದು ಇಲ್ಲ. ಕೇವಲ ಮನಸ್ಸು ಭಗವಂತನನ್ನು ನಾನು ಯಾವ ರೀತಿ ಸಂತೃಪ್ತಿಗೊಳಿಸುವುದು, ಭಗವಂತನಿಗೆ ನಾನು ಇನ್ನು ಯಾವ ರೀತಿ ಹೆಚ್ಚು ಹೆಚ್ಚು ಸೇವೆ ಮಾಡುವುದು, ಇದು ಬಿಟ್ಟರೆ ನನ್ನ ಮನಸ್ಸು ಭಗವಂತನ ಆ ಕೆಲಸ ಮಾಡುವಾಗ್ಲೂ ಅಷ್ಟೇ ನನ್ನ ಮನಸ್ಸು ವಿಚಲಿತ ಆಗ್ಲಿಕ್ಕಿಲ್ಲ. ಇಲ್ಲ ನನ್ಗೆ ಲೇಟ್ ಆಯ್ತು, ಅಯ್ಯೋ ಇದು ಎಷ್ಟು ಲೇಟ್ ಆಗುತ್ತೆ, ಇಲ್ಲ ವಿಚಲಿತಗೊಳ್ಲಿಕ್ಕಿಲ್ಲ. ಅಥವಾ ನಂಗೆ ಅವಸರ ಆಗುತ್ತೆ, ಇಲ್ಲ ವಿಚಲಿತ ಇಲ್ಲದೆ ತುಂಬಾ ಪ್ರೀತಿಪೂರ್ವಕವಾಗಿ, ಪ್ರೇಮಪೂರ್ವಕವಾಗಿ ಇದು ವಿಚಲಿತ ಆಗದೆ ನಾವು ಮಾಡುವ ಭಕ್ತಿಯ ಅನನ್ಯ, ವಿಚಲಿತ ಇಲ್ಲದ ಭಕ್ತಿ. ಇದು ವಿಚಲಿತ ಆಗ್ಲಿಕ್ಕೇನೆ ಸಾಧ್ಯ ಇಲ್ಲ. ಯಾವಾಗ ಅವರ ಒಂದು ಇದು ಭಕ್ತಿ ಮಾಡುವಾಗಲೂ ಅಷ್ಟೇ ವಿಚಲಿತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಭಜಂತಿ ಅನನ್ಯ ಮನಸ, ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಅವರು ಯಾವ ರೀತಿ ಅಂತೇಳಿ ಭಕ್ತಿ ಸೇವೆಯಲ್ಲಿ ಸಂಪೂರ್ಣ ನಿರತ. ಅದು ಬಿಟ್ರೆ ಅವರು ಬೇರೆ ಯಾವುದು ನಾನು ಸ್ವಲ್ಪ ಇದು ಮಾಡ್ತಾ ಇದ್ದೇನೆ, ಸ್ವಲ್ಪ ಭಗವಂತನ ಒಂದ್ ಸ್ವಲ್ಪ ಬೇರೆ ಚಟುವಟಿಕೆ ಕೆಲಸ ಮಾಡಿ ಹೊರಗೆ ಹೋಗಿ ಬರ್ತೇನೆ, ಇಲ್ಲ. ಭಕ್ತಿ ಅಂತ ಹೇಳಿದ್ರೆ ಭಕ್ತಿ ಸೇವೆಯಲ್ಲಿ ಸಂಪೂರ್ಣ ನಿರತರಾಗುವುದು, ಅದು ಬೇರೆ ಚಟುವಟಿಕೆ ಇಲ್ಲ ಇಲ್ಲಿ. ಮತ್ತೆ ಅನನ್ಯ ಚಿಂತ ಎಂತೋಮ್ಮ, ಅನ್ಯ ಚಿಂತ
ಚಿಂತೆ ಇಲ್ಲದ ಬಗ್ಗೆ ನಮ್ಗೆ ಬೇರೆ ಚಿಂತೆಗಳು ಯಾವುದೇ ಚಿಂತೆ ಇರ್ಲಿಕ್ಕಿಲ್ಲ. ನಮ್ಗೆ ನೂರಾರು ಚಿಂತೆ ಇರ್ತದೆ ಈ ಭೌತಿಕ ಲೋಕದಲ್ಲಿ. ಇಲ್ಲ, ಭಗವಂತನ ಈ ಅನನ್ಯ ಭಕ್ತಿ ಮಾಡುವಾಗ ಯಾವುದೇ ಚಿಂತೆಯನ್ನು ತರ್ಲಿಕ್ಕಿಲ್ಲ. ಅನನ್ಯ ವಿಚಲಿತ ಇಲ್ಲದೆ ಅದನ್ನು ಭಕ್ತಿ ಯಾವ ರೀತಿ ಮಾಡ್ತೇವೆ, ಯಾವುದೇ ವಿಚಲಿತಗೊಳ್ಳಿಕ್ಕಿಲ್ಲ. ಭಗವಂತ ಮೊದಲ ಸಲ ಮನಸ್ಸಿನ ವಿಚಲಿತ ಇರಬಾರ್ದು, ನಮ್ಮ ದೇಹವನ್ನು ವಿಚಲಿತ ಮಾಡ್ಲಿ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಭಗವಂತನ ಇಲ್ಲ ನಾನು ಮಾಡ್ತಾ ಇದ್ದೇನೆ ಭಗವಂತನ ಅಭಿಷೇಕ ಪೂರ್ತಿಯಾಗಿ ಭಗವಂತನ ಅದು ತುಂಬಾ ನಗುಮುಖದಿಂದ ತುಂಬಾ ಭಕ್ತಿ ಪೂರ್ವಕವಾಗಿ ಪ್ರೇಮ ಪೂರ್ವಕವಾಗಿ ನಾವು ಮಾಡುವಂಥದ್ದು, ವಿಚಲಿತಗೊಳ್ಳದೆ. ಭಕ್ತ್ಯಾತ್ಮ ಅನನ್ಯ ಊಹಾತ್ಮಕ ಚಿಂತನೆಗಳಿಂದ ಮಿಶ್ರವಾಗದ ಭಕ್ತಿ ಸೇವೆ. ನಾವು ಊಹಾತ್ಮಕ ಚಿಂತನೆ ಮಾಡಿಕೊಂಡು ನಾನಿವತ್ತು ಈ ತರ ಮಾಡಿದ್ರೆ ಏನಾಗ್ತದೆ, ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡುವ, ಈ ಸಲ ಈ ತರ ಮಾಡುವ ಪೂಜೆ, ಅಥವಾ ಈ ತರ ಸ್ವಲ್ಪ ಇದು ಆಚೆ ಆಯ್ತು ತೊಂದ್ರೆ ಇಲ್ಲ ಸ್ವಲ್ಪ ಏನಾದ್ರೂ ದೇವರ ಇದು ವಸ್ತುಗಳೆಲ್ಲ ನಾವು ಸ್ವಲ್ಪ ಡ್ಯಾಮೇಜ್ ಆದ್ರೆ ಸಹ ತೊಂದ್ರೆ ಇಲ್ಲ, ಇವತ್ತೊಂದು ದಿನ ನಾನು ಇದರಲ್ಲಿ ಮಾಡ್ತೇನೆ, ನಾಳೆ ನೋಡುವ ಅಥವಾ ನೆಕ್ಸ್ಟ್ ಹಬ್ಬಕ್ಕೆ ನೋಡುವ. ಇಲ್ಲ, ಅದು ನಮ್ಮ ಊಹಾತ್ಮಕ ಚಿಂತನೆಗಳಿಂದಲ್ಲ, ಅಥವಾ ಭಗವಂತನಿಗೆ ಹೀಗೆ ಆರತಿ ಎತ್ತಿರೆ ಸಾಕು ನಡೀತದೆ, ಭಗವಂತ ಹೇಗೆಲ್ಲ ಹೇಳ್ತಾರಲ್ಲ ಭಗವಂತ ಹೇಗೆ ಸಹ ನಾನು ಸ್ವೀಕರಿಸ್ತೇನೆ. ಇಲ್ಲ, ಹಾಗೆಲ್ಲ ಅದಕ್ಕೊಂದು ನಮ್ಗೆ ಶಾಸ್ತ್ರೋತ್ತರವಾಗಿ ಯಾವುದು ಒಂದು ಕ್ರಮ ಇದೆ, ಅದೇ ರೀತಿಯಲ್ಲಿ ಮಾಡುವಂಥದ್ದು. ಊಹಾತ್ಮಕ ಚಿಂತನೆಗಳಿಂದ ಹೇಗೆ ನಿರಾಕಾರವಾದಿಗಳು ಇಲ್ಲ ಭಗವಂತನಿಗೆ ರೂಪ ಇಲ್ಲ ಹೇಗೂ ನಡೀತದೆ, ಇಲ್ಲ ಭಗವಂತ ಇವನು ನನ್ನ ಮನೆಯಲ್ಲಿ ಬೇರೆ ಹೇಗೆ ವ್ಯಕ್ತಿಗಳಿರ್ತಾರೆ ಅದೇ ರೀತಿ ಇವನ್ ವ್ಯಕ್ತಿ, ಅವನ್ ನನ್ನನ್ನು ಈಗ ನೋಡ್ತಾ ಇದ್ದಾನೆ ಎದುರು, ಇಲ್ಲ ನಾನು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಅದೇ ಅಂದ್ರೆ ಊಹಾತ್ಮಕ ಚಿಂತನೆಗಳು ಮಿಶ್ರವಾಗದ ಭಕ್ತಿ ಸೇವೆ ಇಲ್ಲ. ಅದು ಕ್ರಮ ಹೇಗೆ ಉಂಟು, ಆಚಾರ್ಯರು ನಮ್ಗೆ ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ಮಾಡುವಂಥದ್ದು. ಮತ್ತೆ ಅನನ್ಯ ಯೋಗಿನ ಭಕ್ತಿ, ನಿಷ್ಕಲ್ಮಶ ಭಕ್ತಿ ಸೇವೆ. ನಾನು ಭಗವಂತನ ಭಕ್ತಿ ಸೇವೆ ಮಾಡ್ತೇನೆ, ನಾನಿಷ್ಟು ಭಕ್ತಿ ಮಾಡ್ತಾ ಇದ್ದೇನೆ, ನನಗೆ ಭಗವಂತ ಇನ್ನು ರಿಟರ್ನ್ ಆಗಿ ಎಷ್ಟು ಕೊಡ್ತಾನೆ, ಇದಕ್ಕಿಂತ ಜಾಸ್ತಿ ಕೊಡ್ತಾನ ಕಮ್ಮಿ ಕೊಡ್ತಾನ, ಅಥವಾ ನಾನು ಇಷ್ಟು ಇವತ್ತು ಒಳ್ಳೆ ಹಣ್ಣು ತಂದಿದ್ದೇನೆ, ಇದನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ, ನನಗೆ ಭಗವಂತ ನಾಳೆ ಬೇರೆ ನನ್ಗೆ ಒಳ್ಳೆ ಸೌಲಭ್ಯ ಕೊಡ್ತಾನಲ್ವಾ. ಇಲ್ಲ, ಅದು ಯಾವುದು ಆಲೋಚನೆ ಮಾಡ್ಲಿಕ್ಕಿಲ್ಲ. ಈ ನಿಷ್ಕಲ್ಮಶ ನಾನು ಕೊಟ್ಟಿದ್ದೇನೆ, ಇಲ್ಲ ಅದು ಭಗವಂತನಿಗೆ ಕೊಟ್ಟದ್ದು, ನನ್ಗೆ ಅದರಿಂದ ಏನು ಬೇಡ, ನಿಷ್ಕಲ್ಮಶ. ಅದರಿಂದ ಯಾವುದು ವಾಪಸ್ ರಿಟರ್ನ್ ಆಗಿ ನನ್ಗೆ ಏನು ಬಯಕೆ ಇಲ್ಲ, ನನ್ಗೆ ಏನು ಇದರಿಂದ ಬೇಡ, ಖಾಲಿ ನನ್ಗೆ ಕೊಡು. ಭಗವಂತನ ಭಕ್ತಿ ಸೇವೆ ಮಾಡುವುದೊಂದೇ ನಿಷ್ಕಲ್ಮಶ ಭಕ್ತಿ, ಕಲ್ಮಶವೇ ಇಲ್ಲ ಅದರಲ್ಲಿ. ಆ ರೀತಿಯ ಭಕ್ತಿ ಅಂತೇಳಿ ಇಲ್ಲಿ ತಿಳಿಸುವಂಥದ್ದು. ಜೋಡಿ ಚರ್ಚೆ 8.14 ಮತ್ತು ಭಾವಾರ್ಥವನ್ನು ಓದಿ. ಶೀಲ ಪ್ರಭುಪಾದರ ಮನಸ್ಥಿತಿಯನ್ನು ಪ್ರತಿಬಿಂಬಿಸುವ ಅಂಶಗಳೊಂದಿಗೆ ಜೋಡಿಯಾಗಿ ಚರ್ಚಿಸಿ. 8.14 ಶ್ಲೋಕ ಮತ್ತು ಅಲ್ಲಿ ಭಾವಾರ್ಥವನ್ನು ಓದಿದೆ. ಶೀಲ ಪ್ರಭುಪಾದರ ಮನಸ್ಥಿತಿ, ಶೀಲ ಪ್ರಭುಪಾದರು ಅಲ್ಲಿ ಹೇಳ್ತಾರೆ. ಸೊ ಅವರ ಮನಸ್ಥಿತಿ ಯಾವ ರೀತಿ ಅಂತೇಳಿ ನಾನು ಗ್ರೂಪ್ ಮಾಡ್ತೀನಿ, ಗ್ರೂಪಿನಲ್ಲಿ ನಾನು ಇದು ಬ್ರೇಕ್ಔಟ್ ರೂಮ್ ಮಾಡ್ತೀನಿ. ಚರ್ಚಿಸಿ ಒಂದು 5 ನಿಮಿಷ, ಮತ್ತೆ ಎಲ್ಲರೂ ಒಂದು 2 ನಿಮಿಷ ಮಾತಾಡಿದ್ರೆ ಸಾಕು. ಓಕೆ, ಹರೇ ಕೃಷ್ಣ. ಗೊತ್ತಾಯ್ತಲ್ಲ ಇದು ಪ್ರಶ್ನೆ ಗೊತ್ತಾಯ್ತಲ್ಲ? ಹರೇ ಕೃಷ್ಣ, ಹರೇ ಕೃಷ್ಣ. ಸರಿ, ಹೇಳಿ ಮಾತಾಡ್ತೀನಿ. ಶ್ಲೋಕ 14 8ನೇ ಅಧ್ಯಾಯದ 14ನೇ ಶ್ಲೋಕ, ಅಲ್ಲಿ ಭಾವಾರ್ಥವನ್ನು ಓದಿ ಅಲ್ಲಿ ಶೀಲ ಪ್ರಭುಪಾದರ ಮನಸ್ಥಿತಿಯನ್ನು ಬಿಂಬಿಸುವ ಅಂಶಗಳೊಂದಿಗೆ, ಶೀಲ ಪ್ರಭುಪಾದರು ಏನು ಆ ಭಾವಾರ್ಥದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಅಂತೇಳಿ, ಅಂದ್ರೆ ಅವರ ಒಂದು ಮನಸ್ಥಿತಿ ಯಾವ ರೀತಿ ಅಂತೇಳಿ ಒಂದು ಎಲ್ಲ ಗ್ರೂಪ್ ಡಿಸ್ಕಷನ್ ಮಾಡಿ ಮತ್ತೆ ಪಾಯಿಂಟ್ಸ್ ಹೇಳಿದ್ರು. ಅರ್ಥ ಆಯ್ತಲ್ಲ ಮಾತಾಜಿ? ಹರೇ ಕೃಷ್ಣ. ಎಸ್ ಮಾತಾಜಿ, ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ನಾನು ಬ್ರೇಕ್ಔಟ್ ರೂಮ್ ಮಾಡ್ತೀನಿ.
ಹರೇ ಕೃಷ್ಣ. ಎಲ್ರು ಬಂದ್ರು ಅಂತ ಎಣಿಸ್ತೀನಿ. ಓಕೆ, ಸ್ಟಾರ್ಟ್ ಮಾಡಿ ಒಬ್ಬೊಬ್ರು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನಮ್ದು ರೂಮ್ ನಂಬರ್ 2 ಮಾತಾಜಿ. ನಮ್ದು ಹೇಳಿ. ಅದರಲ್ಲಿ ಉಮಾ ಮಾತಾಜಿ ಮತ್ತೆ ನಿತ್ಯಾನಂದ ಮಾತಾಜಿ ಅವರು ಮತ್ತೆ ಪ್ರವೀಣ್ ಪ್ರಭುಜಿ ಇದ್ರು. ಹಾ. ಮತ್ತೆ ನಾನು ಗೀತಾ ಮಾತಾಜಿ. ಅಲ್ಲಿ ಪರಿಶುದ್ಧ ಭಕ್ತಿಯಲ್ಲಿ ಭಕ್ತನು ಕೃಷ್ಣನನ್ನು ಬಿಟ್ಟು ಬೇರೆ ಏನು ಬಯಸೋದಿಲ್ಲ. ಅಂದ್ರೆ ಇಲ್ಲಿ ಪ್ರಭುಪಾದರು ಮನಸ್ಥಿತಿಯ ಪ್ರತಿಬಿಂಬ ಅಂಶಗಳು ಅಂದ್ರೆ ಪರಿಶುದ್ಧ ಭಕ್ತಿಯಲ್ಲಿ ಭಕ್ತನು ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನು ಬಯಸೋದಿಲ್ಲ. ಪರಿಶುದ್ಧ ಭಕ್ತನು ಸ್ವರ್ಗಲೋಕಗಳಿಗೆ ಏರಬೇಕೆಂದು ಅಪೇಕ್ಷಿಸೋದಿಲ್ಲ ಮಾತಾಜಿ. ಮತ್ತೆ ಪರಿಶುದ್ಧ ಭಕ್ತನು ಎಲ್ಲಿಯೇ ಆದರೂ ವಾಸ ಮಾಡಿ ತನ್ನ ಪರಿಶುದ್ಧ ಭಕ್ತಿಯಿಂದ ಬೃಂದಾವನದ ವಾತಾವರಣವನ್ನು ಸೃಷ್ಟಿಸಬಲ್ಲ. ಮತ್ತೆ ಸಾಮಾನ್ಯವಾಗಿ ಭಕ್ತಿಯೋಗಳು 5 ರೀತಿಯಲ್ಲಿ ತೊಡಗಿರುತ್ತವೆ ಮಾತಾಜಿ. ಶಾಂತ ಭಕ್ತ, ಅದರಲ್ಲಿ ತಟಸ್ಥನಾಗಿ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವವನು. ದಾಸ್ಯ ಭಕ್ತ, ಸೇವಕನಾಗಿ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವವನು. ಸಖ್ಯ ಭಕ್ತ, ಸ್ನೇಹಿತನಾಗಿ ಇರುವವನು. ವಾತ್ಸಲ್ಯ ಭಕ್ತ, ತಂದೆ ತಾಯಿಯ ಭಾವ ಇರುವವನು. ಮಾಧುರ್ಯ ಭಕ್ತ, ಪರಮ ಪ್ರಭುವಿನಲ್ಲಿ ದಾಂಪತ್ಯ ಪ್ರೇಮ ಭಾವ ಇರುವವನೆಂದು ನಮಗ್ ತಿಳಿದಿದ್ದು ಮಸ್ತಿಗೆ ಮಾತಾಜಿ. ನಾವಿಷ್ಟು ಪಾಯಿಂಟ್ಸ್ ನೋಟ್ ಔಟ್ ಮಾಡಿದೇವೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಹಾ ಮಾತಾಜಿ, ಇಲ್ಲಿ ಜ್ಞಾನಯೋಗಿ ಆಗ್ಲಿ ಅಥವಾ ಕರ್ಮಯೋಗಿ ಆಗ್ಲಿ ಅಥವಾ ಹಠಯೋಗಿ ಆಗ್ಲಿ ಅವರಲ್ಲಿ ಸ್ವಲ್ಪ ಸ್ವಾರ್ಥ ಆಸಕ್ತಿ ಇರ್ತದೆ. ಬಟ್ ಒಬ್ಬ ಶುದ್ಧ ಭಕ್ತನಿಗೆ ಅದು ಯಾವ್ದು ಆಸಕ್ತಿ ಇರುವುದಿಲ್ಲ. ಅವನು 24 ಗಂಟೆ ಭಗವಂತನ ಸೇವೆ ಮಾಡೋದ್ರಲ್ಲಿ ನಿರತನಾಗಿರ್ತಾನೆ. ಅವನು 24 ಗಂಟೆ ಅವನ ಯೋಚನೆ ಮಾಡೋದ್ರಲ್ಲಿ, ಅವನ ಒಂದು ಪೂಜೆ ಮಾಡೋದ್ರಲ್ಲಿ, ಈ ತರದಲ್ಲಿ ಅವನು ತೊಡಗಿರ್ತಾನೆ. ಮತ್ತೆ ಅವನಿಗೆ ಮೋಕ್ಷ ಬೇಡ, ಗೋಲೋಕ ಬೇಡ, ಯಾವುದು ಬೇಡ. ಅವನ ಇದ್ದಂತ ಸ್ಥಳದಲ್ಲಿ ಅವನ ಅನನ್ಯ ಭಕ್ತಿ ಮಾಡಿ ಆ ಸ್ಥಳವನ್ನೇ ಗೋಲೋಕವಾಗಿ ಪರಿವರ್ತನೆ ಮಾಡುವಂತ ಅರ್ಹತೆ ಅವನಲ್ಲಿ ಇರ್ತದೆ. ಮತ್ತೆ ಒಬ್ಬ ಭಕ್ತನಿಗೆ ಎಲ್ಲರ ವಿಷಯದಲ್ಲೂ ಕರುಣೆ ಇರ್ತದೆ. ಆ ತರ ಭಕ್ತ ಇರ್ತಾನೆ. ಯಾಕೆ ಕರುಣೆ ಇರ್ತಾನೆ? ಅವನು ಸಂಪೂರ್ಣ ಭಗವಂತನ ಧ್ಯಾನದಲ್ಲಿ ಇರ್ತಾನೆ ಮಾತಾಜಿ. ಮತ್ತೆ ಶಾಂತ ರೂಪವಾಗಿರ್ತಾನೆ. ಎಲ್ಲೇ ಕೂತಿರ್ಲಿ ಅವನು, ಯಾವುದೇ ಸ್ಥಳದಲ್ಲಿ ಇದ್ರೂ ಕೂಡ ಅವನು ಭಗವಂತನ ಧ್ಯಾನ ಮಾಡ್ತಾ ಇರ್ತಾನೆ ಮಾತಾಜಿ. ಭಗವಂತನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವನಿಗೆ, ಗೊತ್ತೇ ಇರುವುದಿಲ್ಲ ಮಾತಾಜಿ. ಮತ್ತೆ ಅವನು ಒಬ್ಬ ಶಾಂತ ರೂಪದ ಭಗವಂತನ ಅಂದ್ರೆ ವೈಯಕ್ತಿಕ ರೂಪ ಅಂದ್ರೆ ರಾಮ ಅಥವಾ ನರಸಿಂಹ, ಈ ತರದ ಒಂದು ರೂಪದಲ್ಲಿ ಅವನು ಧ್ಯಾನ ಮಾಡ್ತಾ ಇರ್ತಾನೆ ಮಾತಾಜಿ. ಮತ್ತೆ 5 ರೀತಿ ಭಕ್ತಿ ಇದೆ. ಭಕ್ತಿ ತೊಡಗಿರ್ತಾರೆ ಯಾರೋ ಇಂಥ ಭಕ್ತರು. ಒಂದು ಶಾಂತವಾಗಿ ಇರುವಂತದ್ದು, ತಡಸಾಗಿ ಭಗವಂತನ ಚಿಂತನೆ ಮಾಡ್ತಾ ಇರೋದು, ಅಥವಾ ದಾಸ್ಯ ಭಕ್ತಿ, ದಾಸತ್ವ ಇರುವಂತದ್ದು, ಅಥವಾ ನೆಕ್ಸ್ಟ್ ಮತ್ತೆ ಸಖ್ಯ ಭಕ್ತಿ, ಸ್ನೇಹಿತನಾಗಿ ಭಗವಂತನ ಸ್ನೇಹಿತನಾಗಿ ನೋಡುವಂಥದ್ದು. ಮತ್ತೆ ವಾತ್ಸಲ್ಯ ಭಕ್ತಿ, ಭಗವಂತನನ್ನ ತಂದೆ ಅಥವಾ ತಾಯಿ ರೂಪದಲ್ಲಿ ನೋಡುವಂಥದ್ದು. ಮತ್ತೆ ಅಥವಾ ಪ್ರೇಮ ಭಾವದಲ್ಲಿ ನೋಡುವಂಥದ್ದು, ಮಾಧುರ್ಯ ಭಕ್ತಿ. ಇಷ್ಟು ನಾವು ಚರ್ಚೆ ಮಾಡಿದ್ವಿ ಮಾತಾಜಿ. ನಮ್ಮ ರೂಮ್ ನಂಬರ್ 3 ಇದರಲ್ಲಿ ಶಾರದಾ ಮಾತಾಜಿ, ಚೈತನ್ಯ ನವೀನ್ ಮಾತಾಜಿ, ಮತ್ತೆ ಶ್ರುತಿ ಮಾತಾಜಿ, ಮತ್ತೆ ನಾನು ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನನ್ನ ರೂಮಲ್ಲಿ ಅಶ್ವಿನಿ ಮಾತಾಜಿ ಇದ್ದಾರೆ, ಮುದ್ದುಮಣಿ ಮಾತಾಜಿ, ಕಾಮಾಕ್ಷಿ ಮಾತಾಜಿ, ಮತ್ತೆ ಪ್ರಭುಜಿ ಇದ್ದಾರೆ, ವಿಜಯ ಚಿತ್ತಲ ಪ್ರಭುಜಿ ಅವರಿದ್ದಾರೆ. ನಾವೆಲ್ಲ ಚರ್ಚೆ ಮಾಡಿದೆವು, ಆದ್ರೆ ಯಾರಿಗೂ ಬರ್ಕೊಳ್ಲಿಕ್ಕೆ ಆಗ್ಲಿಲ್ಲ. ನಾನು ಹೇಳ್ತಾ ಇದ್ದೇನೆ, ಮತ್ತೆ ಅವರು ಹೇಳ್ತಾರೆ. ಅಶ್ವಿನಿ ಮಾತಾಜಿನೂ ಹೇಳ್ತಾರೆ, ಮತ್ತೆ ಮುದ್ದುಮಣಿ ಮಾತಾಜಿ ಅವರು ಹೇಳ್ತಾರೆ. ನಾನು ತಿಳಿದಷ್ಟು ನಾನು ಹೇಳ್ತೇನೆ. ಇದ್ರೊಳಗೆ ಏನ್ ಹೇಳ್ತಾರೆ ಅಂದ್ರೆ, ಇದು ಭಕ್ತಿ, ಪರಿಶುದ್ಧ ಭಕ್ತಿ ಅಂದ್ರೆ ಏನು ಅಂದ್ರೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅಂದ್ರೆ ಪರಿಶುದ್ಧ ಭಕ್ತ ಏನ್ ಮಾಡ್ತಾನೆ ಅಂದ್ರೆ, ದೇವತಾ ಪೂಜೆ, ಸ್ವರ್ಗ ಮತ್ತೆ ಮೋಕ್ಷ ಇದನ್ನು ಸಾಧಿಸುವ ಆ ಗುರಿ ಅವನಿಗೆ ಇಲ್ಲ. ಅಂದ್ರೆ ಅದು ಅವನಿಗೆ ಬೇಡ. ಅವನು ಏನ್ ಬಯಸ್ತಾನೆ ಅಂದ್ರೆ, ಅವನು ಭಗವಂತನನ್ನು ಅಂದ್ರೆ ಅನನ್ಯ ಅಂದ್ರೆ ಅವನು ಯಾವುದನ್ನು ಬಿಟ್ಟು ಅಂದ್ರೆ ಎಲ್ಲವನ್ನು ಬಿಟ್ಟು ಭಗವಂತನನ್ನೇ ಸ್ಮರಿಸುತ್ತಾನೆ. ಅನುದಿನ ಅನುಕ್ಷಣ ಅವನನ್ನೇ ಅವನು ಸ್ಮರಿಸುತ್ತಾನೆ. ಇದು ಅನನ್ಯ ಚೇತ ಅಂದ್ರೆ ಅನನ್ಯ ಭಕ್ತಿ. ಮತ್ತೆ ಆರ್ತೋ, ಜಿಜ್ಞಾ ಮತ್ತೆ ಸುರಾರ್ತೆ ಅಂದ್ರೆ ಈ 4 ಜನ ಅವ್ರು ಏನ್ ಮಾಡ್ತಾರೆ, ಕರ್ಮದೊಂದಿಗೆ ಅಂದ್ರೆ ಅವರಿಗೆ ಯಾವ್ದು ಒಂದು ಕರ್ಮ ಇರ್ತದೆ, ಆ ಕರ್ಮದಿಂದ ಅವರು ಭಕ್ತಿಯನ್ನ ಅಪೇಕ್ಷಿಸ್ತಾರೆ. ಹಾಗೆ 7ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿದೆ, ಜರಾ ಮರಣ ಮೋಕ್ಷ ಅಂದ್ರೆ ಮುಕ್ತಿಯ ಬಯಕೆ, ಅಂದ್ರೆ ಅವರಿಗೆ ಮೋಕ್ಷ ಬೇಕು ಹೇಳುವಂತ ಅವರು ಆ ಅಪೇಕ್ಷೆಯಿಂದ ಅವರು ಭಕ್ತಿಗೆ ಬರ್ತಾರೆ. ಹಾಗೆ ಆದ್ರೆ ಈ ಪರಿಶುದ್ಧ ಭಕ್ತ ಏನ್ ಮಾಡ್ತಾನೆ, ಯಾವುದೋ ಒಂದು ಸ್ಥಳದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಅವನು ಪರಿಶುದ್ಧ ಭಕ್ತ ಅಂದ್ರೆ ಅವನು ಯಾವ ಸಮಯವನ್ನು ನೋಡುದಿಲ್ಲ, ಯಾವ್ದು ಸ್ಥಳವನ್ನು ನೋಡುದಿಲ್ಲ. ಅವನು 24 ತಾಸು ಅವನು ಭಗವಂತನ ಸ್ಮರಣೆಯಲ್ಲಿ ಅವನು ಕಳೀತಾನೆ. ಮತ್ತೆ ಇದ್ರೊಳಗೆ ಇದು 5 ರಸದ ಬಗ್ಗೆ ಕೊಟ್ಟಿದ್ದಾರೆ. ದಾಸ್ಯ ರಸ, ಶಾಂತ ರಸ, ಮತ್ತೆ ವಾತ್ಸಲ್ಯ, ಮಾಧುರ್ಯ, ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಇವರೆಲ್ಲರೂ ಅವನ ಅಂದ್ರೆ ಇದಕ್ಕೆ ಸರಿಯಾಗಿ ಅವನ ಸೇವಕ ಅಂದ್ರೆ
ಅವನ ಭಕ್ತಿಯಲ್ಲಿ ಅವರು ತತ್ಪರರಾಗ್ತಾರೆ. ಮತ್ತೆ ಶುದ್ಧ ಭಕ್ತ ಏನ್ ಮಾಡ್ತಾನೆ ಅಂದ್ರೆ ಅವನು ಅವನ ಸ್ಮರಣೆಯಲ್ಲಿ ಇಟ್ಟುಕೊಂಡೇ ಅವನು ಧಾಮವನ್ನು ಮಾಡ್ತಾನೆ. ಅಂದ್ರೆ ಇದು ಯಾವ ಧಾಮ ಅಂದ್ರೆ ಎಲ್ಲ ಕಡೆಗೆ ಇದ್ಕೊಂಡೆ ಅವನು ಧಾಮ ಅಂದ್ರೆ ಇದು ಮಥುರಾ ಅಂತ ಧಾಮವನ್ನು ಅವನು ಸೃಷ್ಟಿಸ್ತಾನೆ. ಅಂದ್ರೆ ಮಥುರೆಗೆ ಹೋಗ್ಕೊಂಡೆ ಅವನು ಅದಲ್ಲಿ ಅದು ಮಾಡ್ಬೇಕು ಅಂತಿಲ್ಲ. ಆ ಭಕ್ತ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಿ ಅವನು ಯಾವ ಸ್ಥಳದಲ್ಲಿ ಇದ್ದಾನೋ ಅದನ್ನ ಮಥುರೆ ಅಂತ ಧಾಮವನ್ನಾಗಿ ಮಾಡ್ತಾನೆ ಹೇಳುವಂತದ್ದು ನನ್ಗೆ ಅರ್ಥ ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಇನ್ನು ಯಾರಾದ್ರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಹರೇ ಕೃಷ್ಣ ಮಾತಾಜಿ ಮಾತಾಜಿ. ಹೇಳಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಭಗವಂತ ಈ ಒಂದು ಅಧ್ಯಾಯದಲ್ಲಿ ಅದಕ್ಕಿಂತ ಮೊದಲು ಈ ಅಧ್ಯಾಯದ ಒಂದು ಚೂರು ಹೇಳ್ತೀನಿ ಮಾತಾಜಿ. ಹಾ ಸೊ ಹಾಗೆ. ನಿಮ್ಗೆ ಅಪ್ಪಣೆ ಇದ್ರೆ ಮಾತಾಜಿ. ಹಾ ಅಂದ್ರೆ ನಾವು ಹೇಳಿ. 18 ಅಧ್ಯಾಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಹೇಗೆ ನೀವು ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಅಕ್ಷರ ಬ್ರಹ್ಮ ಯೋಗದಲ್ಲಿ ಹೇಗೆ ನೀವು ಬ್ಯೂಟಿಫುಲಿ ಪೀಸ್ಫುಲಿ ಸಾಯೋದು ಹೇಗೆ ಅನ್ನೋದಕ್ಕೆ ಭಗವಂತ ಇಲ್ಲಿ ಉತ್ತರವನ್ನು ಕೊಡ್ತೀವಿ. ನಾವೆಲ್ಲ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಕೇಳಿರ್ತೀವಿ, ಆದ್ರೆ ಭಗವಂತ ಆರ್ಟ್ ಆಫ್ ಡೈಯಿಂಗ್ ಹೇಗೆ ಅನ್ನೋ ಬಗ್ಗೆ ತಿಳಿಸುವಂತಹ ಅಧ್ಯಾಯ ಅಂದ್ರೆ ಅಕ್ಷರ ಬ್ರಹ್ಮ ಯೋಗ. ಇದರಲ್ಲಿ ಭಗವಂತ ಹೇಳ್ತಾರೆ, ಅಂದ್ರೆ ಸಾವಿನ ಸಮಯದಲ್ಲಿ ನೀನು ನನ್ನನ್ನು ಸ್ಮರಿಸಿದ್ರೆ ನನ್ನನ್ನೇ ಸೇರುವೆ ಅಂತ. ಸೊ ಅವಾಗ ಎಲ್ಲರೂ ಏನ್ ಅನ್ಕೊಳ್ತಾರೆ, ಮಾತಾಜಿ ಅವಾಗ ಹೇಳಿದ ಹಾಗೆ, ಓ ಸಾವಿನ ಸಮಯದಲ್ಲಿ ಕೃಷ್ಣ ಅನ್ಬಹುದು, ತುಂಬಾ ಈಸಿ ಇದು ಅನ್ಕೊಳ್ತಾರೆ. ಅದಕ್ಕೆ ಉತ್ತರ ಪ್ರಭುಪಾದ್ರು ಕೊಡ್ತಾರೆ ಅನನ್ಯ ಚೇತಃ ಅನ್ನುವಂತಹ ಪದದಲ್ಲಿ. ಅನನ್ಯ ಚೇತಃ ಅಂತ ಹೇಳಿದ್ರೆ ಆ ಸಾವಿನ ಸಮಯದಲ್ಲೂ ಕೂಡ ನೀನು ನನ್ನನ್ನು ಸೇರ್ಬೇಕಾದ್ರೆ ನೀನು ಆ ರೀತಿಯ ಭಕ್ತಿ ಭಾವದಲ್ಲಿ ನನ್ನೊಂದಿಗೆ ಕನೆಕ್ಟ್ ಆಗಿರ್ಬೇಕು. ಇಲ್ಲದಿದ್ರೆ ಸಾವಿನ ಕೊನೆ ಕ್ಷಣದಲ್ಲಿ ನನ್ನ ಹೆಸರು ನಿನ್ನ ನಾಲಿಗೆಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಶುದ್ಧ ಭಕ್ತಿ ಸೇವೆ ಅಂದ್ರೆ ಏನು, ಅದು ತುಂಬಾ ಸರಳವಾದದ್ದು. ಬಾಕಿ ಎಲ್ಲ ಯೋಗಗಳನ್ನು ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಸ್ವಾರ್ಥ ಭಾವ ಅನ್ನೋದು ಇರುತ್ತೆ. ಮಾತಾಜಿ ಅವರು ಇವಾಗ ಹೇಳಿದ್ರಲ್ವಾ, ಒಂದೊಂದು ಬಗೆಯ ಬೇಡಿಕೆಯಿಂದ ಸೇರಿರ್ತಾರೆ, ಯೋಗ ಮಾಡ್ತಾ ಇರ್ತಾರೆ. ಅದೇ ರೀತಿ ಶುದ್ಧ ಭಕ್ತನಾದವರು ಭಕ್ತಿ ರಸಾಮೃತ ಸಿಂಧುವಲ್ಲಿ ಹೇಳ್ತಾರೆ, 5 ವಿಧವಾದ ಮೋಕ್ಷವನ್ನು ನಂಗೆ ಬೇಡ ಒಲ್ಲೆ ಅಂತ ಹೇಳ್ತಾನಂತೆ. ಅದು ಕೊಟ್ರು ನಂಗೆ ಬೇಡ, ಭಗವಂತ ಒಬ್ಬ ಸಾಕು. ಅವನು ಅದೇ ರೀತಿ ವರದಾ ಹೆಗ್ಡೆ ಮಾತಾಜಿ ಅವರು ಹೇಳ್ದಾಗೆ ಎಲ್ಲ ಪುಣ್ಯ ಕ್ಷೇತ್ರಕ್ಕೆಲ್ಲ ಹೋಗ್ಬೇಕಂತ ಇಲ್ಲ. ಅವನು ಎಲ್ಲಿ ಇದ್ರೂ ಕೂಡ ಅದೇ ಅವನಿಗೆ ಗೋಲೋಕ ವೃಂದಾವನ. ಆ ರೀತಿ ಇರ್ತಾನೆ ಶುದ್ಧ ಸತ್ವ ಭಕ್ತದಲ್ಲಿ ಇರುವಂತಹ ಭಕ್ತನಾದವನು. ಸೊ ಆ ರೀತಿ ಭಕ್ತಿಯಲ್ಲಿ ಇದ್ರೆ, ಆ ರೀತಿ ನಾವು ಅನವರತವಾಗಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಭಗವಂತನೊಂದಿಗೆ ನಿಷ್ಕಲ್ಮಶ ಭಾವದ ಭಕ್ತಿಯೊಂದಿಗೆ ಕನೆಕ್ಟ್ ಆದ್ರೆ ಮಾತ್ರ ಸಾವಿನ ಕೊನೆಯ ಕ್ಷಣದಲ್ಲೂ ಆಟೋಮೆಟಿಕಲಿ ಕೃಷ್ಣ ಅಂತ ಬರುತ್ತೆ. ಇಲ್ಲದಿದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಶ್ಲೋಕದಲ್ಲಿ ಆ ಕೃಷ್ಣ ಅಂತ ಬರ್ಬೇಕಾದ್ರೆ ಏನು ಮಾಡ್ಬೇಕು, ಅದೇ ರೀತಿ ಶುದ್ಧ ಸತ್ವ ಭಕ್ತಿ ಅಂತ ಹೇಳಿದ್ರೆ ಏನು, ಆ ಭಕ್ತಿ ಸೇವೆಯ ಒಂದು ಇಂಪಾರ್ಟೆನ್ಸ್ ಏನು ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತನೂ ಭಕ್ತಿ ಸೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದದ್ದು, ಶ್ರೇಷ್ಠವಾದದ್ದು, ಅದು ಮಾಡ್ಲಿಕ್ಕೆ ತುಂಬಾ ಸರಳ ಅನ್ನುವಂಥದ್ದು ಕೂಡ ಪ್ರಭುಪಾದ್ರು ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಯಾವ್ದೆಲ್ಲ ವಿಧವಿದೆ ಅನ್ನೋದು, ಆ ಭಕ್ತನ ಒಂದು ಭಾವವನ್ನು ಹೇಳ್ತಾ ಇದ್ದಾರೆ. ಯಾವೆಲ್ಲ ರೀತಿಯ ನಿಷ್ಕಲ್ಮಶ ಪ್ರೇಮ ಭಾವದಿಂದ ಆ ಭಗವಂತನೊಂದಿಗೆ ಭಕ್ತನಾದವನು ಕನೆಕ್ಟ್ ಆಗ್ಬಹುದು. ಅಲ್ಲಿ ಪ್ರೇಮ ಮಾತ್ರ ಬೇಕಾಗಿರೋದು, ನಿಷ್ಕಲ್ಮಶ ಪ್ರೇಮ, ಬೇರೆ ಯಾವುದೂ ಇಲ್ಲ. ಅಂದ್ರೆ ಭಕ್ತಿ ಸೇವೆ ಅಷ್ಟು ಸುಲಭ ಸರಳ ವಿಧಾನ ಅನ್ನೋದು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ನು ಯಾರಾದ್ರೂ ಹರೇ ಇಚ್ಛೆ ಕೃಷ್ಣ ಇದ್ರೆ ಮಾತಾಜಿ. ಹೇಳ್ತೀರಾ? ಹರೇ ಕೃಷ್ಣ. ಹಾ ಹೇಳಿ ಮಾತಾಜಿ. ಪರಿಶುದ್ಧ ಭಕ್ತನು ಭಗವಂತನಲ್ಲಿ ಬಿಟ್ಟು ಬೇರೆ ಯಾವುದನ್ನೇ ಚಿಂತಿಸುವುದಿಲ್ಲ. ಮತ್ತೆ ಪರಿಶುದ್ಧ ಭಕ್ತನು ಸ್ವರ್ಗ ಲೋಕಗಳಿಗೆ ಏರಬೇಕೆಂದು ಅವನಿಗೆ ಇಚ್ಛೆ ಇರುವುದಿಲ್ಲ. ಮತ್ತೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವುದಾಗ್ಲಿ ಮೋಕ್ಷವಾಗ್ಲಿ ಅವನಿಗೆ ಯಾವುದೇ ಇದರಿಂದ ಅದರ ಚಿಂತೆ ಇರುವುದಿಲ್ಲ. ಮತ್ತೆ ಪರಿಶುದ್ಧ ಭಕ್ತನಂದ್ರೆ ದೇವೋತ್ತಮ ಪರಮ ಪುರುಷನನ್ನು ಪ್ರಸನ್ನಗೊಳಿಸುವುದಲ್ಲದೆ ಬೇರೆ ಯಾವ ಅಪೇಕ್ಷೆಯೂ ಅವನಿಗೆ ಇರುವುದಿಲ್ಲ. ಮತ್ತೆ ಪರಿಶುದ್ಧ ಭಕ್ತನಿಗೆ ಇರಬೇಕಾದ ವಿಶೇಷ ಅರ್ಹತೆ ಅಂದ್ರೆ ನಿಶ್ಚಲವಾಗಿ ಅವನು ಕಾಲ ಅಥವಾ ದೇಶಗಳನ್ನು ಗಮನಿಸದೆ ಸದಾ ಕೃಷ್ಣನನ್ನು ಕುರಿತು ಯೋಚನೆ ಮಾಡುವುದು, ಯಾವ ಅಡೆತಡೆಗಳು ಇರಬಾರದು. ಎಲ್ಲೇ ಆಗಲಿ ಯಾವ ಕಾಲದಲ್ಲೇ ಆಗಲಿ ಆತನು ತನ್ನ ಸೇವೆಯನ್ನು ಸಲ್ಲಿಸಲು ಸಮರ್ಥನಾಗಿರ್ತಾನೆ. ಮತ್ತೆ ಪವಿತ್ರ ಸ್ಥಳವಾದ ವೃಂದಾವನದಂತಹ ಸ್ಥಳಗಳಿಗೆ ಹೋಗ್ಬೇಕು. ಸ್ಥಳದಲ್ಲಿ ಅಥವಾ ಪ್ರಭು ವಾಸ ಮಾಡಿದ ಪವಿತ್ರ ಊರಿನಲ್ಲಿ ಭಕ್ತನು ವಾಸ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ. ಆದ್ರೆ ಪರಿಶುದ್ಧ ಭಕ್ತನು ಎಲ್ಲಿಯೇ ಆದರೂ ವಾಸ ಮಾಡಿ ತನ್ನ ಪರಿಶುದ್ಧ ಭಕ್ತಿಯಿಂದ ವೃಂದಾವನದ ವಾತಾವರಣದಲ್ಲಿ ಸೃಷ್ಟಿಸಬಲ್ಲ. ಮತ್ತೆ ಪರಿಶುದ್ಧ ಭಕ್ತನು ಸದಾ ಕೃಷ್ಣನನ್ನು ಸ್ಮರಿಸುತ್ತಾ ಅವನನ್ನೇ ಧ್ಯಾನ ಮಾಡುತ್ತಾ ಇರ್ತಾನೆ.
ಹೀಗೆ ಭಕ್ತಿ ಯೋಗಿಗಳು ಅಂದ್ರೆ 5 ರೀತಿಗಳಲ್ಲಿ ಭಕ್ತಿಯನ್ನು ತೊಡಗಿರ್ತಾರೆ. ಅಂದ್ರೆ ಶಾಂತ ಭಕ್ತ ಅಂದ್ರೆ ತಟಸ್ಥನಾಗಿ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವವನು. ದಾಸ್ಯ ಭಕ್ತ ಸೇವಕನಾಗಿ ಪರಿಪೂರ್ವಕ ಸೇವೆಯನ್ನು ಮಾಡುವವನು. ಸಾಕ್ಯ ಭಕ್ತ ಸ್ನೇಹಿತನಾಗಿರುವವನು. ವಾತ್ಸಲ್ಯ ಭಕ್ತ ತಂದೆ ತಾಯಿಯ ಭಾವ ಇರುವವನು. ಮಾಧುರ್ಯ ಭಕ್ತ ಪರಮಪ್ರಭುವಿನಲ್ಲಿ ದಾಂಪತ್ಯ ಪ್ರೇಮವಿರುವವನು. ಮತ್ತೆ ಶುದ್ಧ ಭಕ್ತನಂದ್ರೆ ಪರಮಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ. ಹಾಗೆಯೇ ಪರಮಪ್ರಭುವು ಶುದ್ಧ ಭಕ್ತನನ್ನು ಒಂದು ಕ್ಷಣವೂ ಮರೆಯಲಾರ ಎಂದು ಇಷ್ಟ ಅರ್ಥ ಐತೆ. ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಯ್ತಾ ಎಲ್ಲರೂ? ಆಯ್ತಾ? ಇನ್ಯಾರಾದ್ರೂ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀರಾ ಏನಾದ್ರು ಪಾಯಿಂಟ್ಸ್? ಹರೇ ಕೃಷ್ಣ ಮಾತಾಜಿ. ಹೇಳಿ ಅದು ಮಾತಾಜಿ. ಮಾತಾಜಿ ಚೈತನ್ಯ ಚರಿತಾಮೃತದಲ್ಲಿ ಒಬ್ಬ ಭಕ್ತ ಶುದ್ಧ ಭಕ್ತನ ಬಗ್ಗೆ ವಿವರಿಸಿದ್ದಾರೆ. ಅವನು ನಿಷ್ಕಾಮವಾಗಿರ್ತಾನೆ, ಅಂದ್ರೆ ಅವನಿಗೆ ಯಾವುದೇ ಒಂದು ಆಸೆ ಅನ್ನೋದು ಇರೋದಿಲ್ಲ, ಸ್ವಾರ್ಥ ಇರೋದಿಲ್ಲ. ಅವನಿಗೆಲ್ಲ ಕೃಷ್ಣನ್ಗೆ ಖುಷಿ ಆಗ್ಬೇಕು ಅಂತ ಮಾತ್ರ ಅವನ ಜೀವನನ ನಡೆಸ್ತಾನೆ. ಆಮೇಲೆ ಇದೆ ಬೇರೆ ಎಲ್ಲ ಯೋಗಗಳು ತುಂಬಾನೇ ಒಂದು ಕಷ್ಟ ಕೊಡುತ್ತೆ, ಒಂದು ಕಷ್ಟ ಇರುತ್ತೆ. ಆದ್ರೆ ಭಕ್ತಿ ಯೋಗದಲ್ಲಿ ಅಷ್ಟೊಂದು ಹಿಂಸೆ ಮಾಡ್ಕೊಳಂತ ಯಾವುದೇ ಪ್ರಕ್ರಿಯೆ ಇರೋದಿಲ್ಲ. ಇದು ಸುಲಭವಾಗಿ ಆನಂದಪ್ರದವಾಗಿರುವಂತ ಒಂದು ಇದು ಪ್ರೋಸೆಸ್ ಆಗಿರುತ್ತೆ ಅಂತ ಒಂದು ಹೇಳಿಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಯ್ತಲ್ಲ? ಸೊ ನಾವಿಲ್ಲಿ ನೋಡಿದ್ವಿ, ಅನೇಕ ಭಕ್ತರು ವಿಧ ವಿಧವಾದ ರೀತಿಯಲ್ಲಿ ಎಲ್ಲ ಹೇಳಿದ್ರೆ ಈ ಒಂದು ಅನನ್ಯ ಭಕ್ತಿಯ ಬಗ್ಗೆ. ಸೊ ಇಲ್ಲಿ ನಾವು ನೋಡೋಣ ಇದು ಪ್ರಪಾದರು ಯಾವ ರೀತಿ ಇದನ್ನು ತೆಗೆದುಕೊಳ್ತಾರೆ ಅಂತ. ಈ ಒಂದು ಅನನ್ಯ ಭಕ್ತಿ ಅಂತ ಹೇಳಿದ್ರೆ ಇಲ್ಲಿ ನಾವು ಈಗ ಅನೇಕ ರೀತಿಯ ಭಕ್ತಿಗಳನ್ನು ನೋಡ್ತೇವೆ. ಈ ಕರ್ಮ ಮಿಶ್ರಿತ ಭಕ್ತಿ, ಅವರಿಗೆ ಫಲದ ಮೇಲೆ ಆಸಕ್ತಿ ಇದ್ದುಕೊಂಡೇ ಅವರು ಮಾಡುವಂತದ್ದು. ಸೊ ಅವರಿಗೆ ಫಲ ಬೇಕು, ಅದ್ರಲ್ಲಿ ನಾನು ಭಕ್ತಿ ಮಾಡ್ತೇನೆ, ಸೊ ನಂಗೆ ಏನಾದ್ರೂ ಬೇಕು ಅಂತ ಹೇಳಿ. ಜ್ಞಾನ ಮಿಶ್ರಿತ ಭಕ್ತಿಯಲ್ಲಿ ಅವರು ಭಗವಂತನ ಜೊತೆ ನನ್ಗೆ ಐಕ್ಯವಾಗಬೇಕು, ಅಥವಾ ಅವರು ಸಾಯುಜ್ಯ ಮುಕ್ತಿಯನ್ನು ಆ ಮೋಕ್ಷವನ್ನು ಬಯಸ್ತಾರೆ. ಯೋಗ ಮಿಶ್ರಿತದಲ್ಲಿ ಸಿದ್ಧಿಗಳನ್ನು ಬಯಸ್ತಾರೆ. ಸೊ ಏನಾದ್ರೂ ಒಂದು. ಆದ್ರೆ ಪರಿಶುದ್ಧ ಭಕ್ತಿ, ಅನನ್ಯ ಭಕ್ತಿ ನೀವೆಲ್ಲರೂ ಹೇಳಿದಾಗೆ ಅದು ಪರಿಶುದ್ಧವಾದದ್ದು, ಅಲ್ಲಿ ಅನ್ಯ ಚಿಂತೆ ಇಲ್ಲ, ಭಗವಂತ ಮಾತ್ರ, ಅದು ಬಿಟ್ರೆ ಬೇರೆ ಯಾವುದಿಲ್ಲ. ಹಾಗೆ ಈ ಒಂದು ಪ್ರಪಾದನ ಮನಸ್ಥಿತಿ ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಯಾವುದೇ ಸ್ಥಿತಿಯಲ್ಲಿದ್ದರೂ ಭಕ್ತಿ ಸೇವೆ ನಾವು ಮಾಡ್ಬೇಕು. ಪ್ರಪಾದರು ಹೇಳೋದು ಹಾಗೆ, ಯಾವುದೇ ಅದು ಎಲ್ಲೇ ಇರು, ಯಾವ ದೇಶದಲ್ಲಿರು, ಯಾವ ಕಾಲದಲ್ಲಿರು, ಯಾವ ಹುದೆ ಹೊತ್ತಾಗ್ಲಿ, ಅಂತೂ ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರ್ಬೇಕು. ನಾವು ಒಂದೊಂದ್ಸಲ ಅನ್ನಿಸ್ತೇವೆ, ನಾವು ಏನೋ ಒಂದು ಸೇವೆ ಮಾಡಿದ್ರೆ, ಒಂದು ಸಣ್ಣ ಸೇವೆ ಮಾಡಿದ್ರೆ ನಾನು ಸೇವೆ ಮಾಡಿದೆ ಅಂತ ಒಂದು ನಮ್ಮ ಹತ್ರ ಒಂದೊಂದು ಸಲ ನಾವು ನಮ್ಮ ಒಳಗೇನೆ ಬೇರೆಯವರ ಎದುರು ತೋರಿಸುದಿಲ್ಲ. ನಾನೇನೋ ಒಂದು ಸೇವೆ ಮಾಡಿದಾಗಿಂತ ನನ್ಗೆ ಒಂದು ಹಿಗ್ಗುತನ ಬರುವಂತದ್ದು ಇಲ್ಲ. ಇಲ್ಲಿ ಯಾವ ರೀತಿ ಅಂತ, ನಾವು ಎಷ್ಟೇ ಭಗವಂತನ ಸೇವೆ ಮಾಡುದು ಅದು ಇನ್ನೊಬ್ಬರಿಗೆ ಗೊತ್ತಾಗುವ ರೀತಿಯಲ್ಲಿ ಮಾಡ್ಲಿಕ್ಕೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಒಂದು ನುಡಿಕಟ್ಟಿದೆ ಏನಂದ್ರೆ, ನಾವು ಒಂದು ಕೈಯಲ್ಲಿ ದಾನ ಕೊಟ್ರೆ ಇನ್ನೊಂದು ಕೈಗೆ ತಿಳಿಬಾರ್ದಂತೆ. ಅದೇ ರೀತಿ ನಾವು ಏನು ಭಕ್ತಿ ಸೇವೆ ಮಾಡ್ತೇವೆ ಅದು ಖಾಲಿ ಭಗವಂತನಿಗೆ ಮಾತ್ರ ಗೊತ್ತಾಗಬೇಕು. ಯಾಕಂದ್ರೆ ನಾವು ಭಕ್ತಿ ಯಾರದು ಮಾಡುದು? ಬೇರೆಯವರ ತೋರಿಕೆಗೋಸ್ಕರ ನಾವು ಭಕ್ತಿ ಮಾಡುವಂತದ್ದಲ್ಲ. ಅವರು ನನ್ನನ್ನು ನೋಡ್ಬೇಕು, ಅವರು ನನ್ನನ್ನು ಪ್ರಶಂಸಿಸಬೇಕು, ಅಥವಾ ಅವರು ನನ್ನನ್ನು ಏನಾದ್ರೂ ಹೊಗಳ್ಬೇಕು. ಇಲ್ಲ, ನನ್ಗೆ ದೇವಸ್ಥಾನದಲ್ಲಿ ಅವರು ಹೇಳ್ಬೇಕು, ಇಲ್ಲ, ಭಗವಂತನಿಗೆ ಮಾತ್ರ. ನಾನು ಏನೇ ಭಕ್ತಿ ಮಾಡಿದ್ರು, ನಾನು ಕದ್ದು ಭಕ್ತಿ ಮಾಡಿದ್ರು ಅದು ಭಗವಂತನಿಗೆ ಗೊತ್ತಾಗುವಂತದ್ದು. ಇಲ್ಲ, ನಾವು ಏನೇ ಈಗ ಕೆಲವೊಂದು ವಿಷಯವನ್ನು ನಾವು ಕದ್ದು ಮಾಡ್ತೇವೆ, ಬಟ್ ಬೇರೆಯವರಿಗೆ ಗೊತ್ತಾಗದ ರೀತಿಯಲ್ಲಿ ಮಾಡ್ತೇವೆ. ಈ ಭಕ್ತಿನೂ ಅಷ್ಟೇ. ಭಕ್ತಿ ಯಾವ ರೀತಿ ಅಂತ ಹೇಳಿದ್ರೆ, ನಾವು ಅದು ಭಗವಂತನಿಗೆ ಮಾತ್ರ. ಇದರಲ್ಲಿ ಹಿಗ್ಗುತನ ನಮ್ಗೆ ಬರ್ಲೇಬಾರ್ದು. ನಾವು ಇಲ್ಲ, ನಾನು ಮಾಡಿದ್ದು ಭಗವಂತ, ನಾನು ನಿಂಗೆ ಇಷ್ಟು ಮಾಡಿದ್ದೇನೆ ಸೇವೆ, ಇದು ಕಮ್ಮಿನೇ ನನ್ಗೆ, ನಾನು ಅಧಮ, ನಾನು ತುಂಬಾ ಕೆಳಮಟ್ಟದಲ್ಲಿದ್ದೇನೆ, ನನ್ನಿಂದ ಇನ್ನೂ ನಾನು ಉತ್ತಮವಾಗಿ ಸೇವೆ ಸಲ್ವ. ಅವರು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾರೆ, ನನ್ಗೆ ಅಂತ ಒಂದು ಸೇವಾ ಮನೋಭಾವ ಕೊಡು ಭಗವಂತ ಅಂತ ನಾವು ಇನ್ನೂ ಬದಲಾಗಿ ಅವರು ಸೇವೆ ಮಾಡಿದ್ರು ಅವರ ಬಗ್ಗೆ ಏನಾದ್ರೂ ಸ್ವಲ್ಪ ನಾವು ಮನ ಮುರಿಸುವುದು ಇಲ್ಲ. ಅದು ಅವರು ಭಕ್ತಿ ಸೇವೆ ಮಾಡ್ತಾರೆ, ನನಗೆ ಅವರಾಗೇನೆ ಒಳ್ಳೆ ಮನಸ್ಸು ಕೊಡಪ್ಪ. ಆ ಒಂದು ನಾವು ತುಂಬಾ ಕೆಳಮಟ್ಟದಲ್ಲಿದ್ದೀವಿ ಭಕ್ತಿ ಅಂತ ಹೇಳ್ತಾರೆ. ಒಂದು ಕಡೆ ನಾನು ಆಚಾರ್ಯರದ ಒಂದು ವಿಷಯ ಕೇಳಿದ್ದೇನೆ. ಯಾವ ರೀತಿ ಅಂತ ಹೇಳಿದ್ರೆ, ಅವರು ಹೇಳೋದು ಆಚಾರ್ಯರು, ನಾವು ಮಂದಿರಕ್ಕೆ, ದೇವಸ್ಥಾನಕ್ಕೆ ಸೇವೆಗಾಗಿ ಅಥವಾ ಯಾವುದೇ ಒಂದು ವಿಷಯಕ್ಕೆ ಹೋಗುದಾದ್ರೆ, ಅಲ್ಲಿ ಸೇವೆಗೆ ಹೋಗುದಾದ್ರೆ, ನಾವು ಆ ದೇವಸ್ಥಾನದ ಒಂದು ಗೇಟ್ ಅಥವಾ ಏನು ಕಾಂಪೌಂಡ್ ವಾಲ್ ಇದೆ, ಅಲ್ಲಿ ನಾವು ಬಲಗಾಲಿಟ್ಟು ಹೋಗ್ತೇವೆ, ಅಥವಾ ದೇವಸ್ಥಾನದ ಒಳಗೆ ಬಲಗಾಲಿಟ್ಟು ಅಲ್ಲಿ ನಾವು ಅಂದ್ಕೊಳ್ಬೇಕಂತೆ, ನಾನು ಇಲ್ಲಿ ಬಂದಿದ್ದೇನೆ, ಈ ದೇವಸ್ಥಾನದಲ್ಲಿ ಎಷ್ಟೆಲ್ಲ ಬ್ರಹ್ಮಚಾರಿಗಳಿದ್ದಾರೆ, ಎಷ್ಟೆಲ್ಲ ಹಿರಿಯ ವೈಷ್ಣವರಿದ್ದಾರೆ, ಎಷ್ಟೆಲ್ಲ ಮಾತಾಜಿಯವರು ಎಷ್ಟೊಂದು ಸೇವೆ ಮಾಡ್ತಾರೆ, ಇವರು ತುಂಬಾ ಸೇವೆ ಮಾಡ್ತಾರೆ, ನಾನು ಏನೂ ಸೇವೆ ಮಾಡ್ತಿಲ್ಲ, ನನಗೆ ನನ್ನದು ಸೇವೆ ಏನೂ ಇಲ್ಲ, ಇಲ್ಲಿ ನಾನೊಬ್ಳೇ ತುಂಬಾ ಕನಿಷ್ಠ
ವ್ಯಕ್ತಿ, ಮತ್ತೆ ಇಲ್ಲೆಲ್ಲರೂ ಉತ್ತಮ ಸೇವೆ, ಅಂತ ಮನೋಭಾವನೆಯಲ್ಲಿ ನಾವು ದೇವಸ್ಥಾನದ ಒಳಗೆ ಹೋಗ್ಬೇಕಂತ ಹೇಳಿದ್ದಾರೆ. ನಿಜವಾಗಿ ಆ ಮಾತು ನನಗೆ ತುಂಬಾ ಖುಷಿ ಆಗ್ತದೆ. ಅದು ಮಾತು ಕೇಳಿದ ನಂತರ ನಂಗೆ ಅದೇ ಭಾವನೆ, ಅಂದ್ರೆ ನಾವು ನಮ್ಮ ಮನಸ್ಥಿತಿ ಯಾವ ರೀತಿ, ಏನೇ ಸೇವೆ ಮಾಡ್ಲಿ ಅದು ಇನ್ನೊಬ್ಬರಿಗೆ ಗೊತ್ತಾಗೋದು ಬೇಡ, ಆ ಭಗವಂತನಿಗೆ ಗೊತ್ತಾದ್ರೆ ಸಾಕು. ಯಾಕಂದ್ರೆ ಇಲ್ಲಿ ಬರುದು ಯಾಕೆ ಇದು ಹೇಳಿದ್ರೆ ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅದು ಭಗವಂತನಿಗೆ ಮಾತ್ರ ಗೊತ್ತಾದ್ರೆ ಸಾಕು. ಈ ಪ್ರಪಾದರು ಇಲ್ಲಿ ಏನ್ ಹೇಳಿದ್ರು, ಅನನ್ಯ ಭಕ್ತಿ. ನೀನು ಯಾವುದೇ ದೇಶದಲ್ಲಿದ್ರು, ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಒಂದು ಧಾಮದಲ್ಲಿ, ಆ ಧಾಮ ನೀನ್ ಎಲ್ಲಿ ಇರ್ತೀಯ ಆ ಧಾಮವನ್ನು ಬೃಂದಾವನ ಮಾಡುವಂತದ್ದು. ಈಗ ಪ್ರಪಾದರ ಒಂದು ಇದು ಯಾವ ರೀತಿ ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿದೆ ಪ್ರಪಾದರ ಆ ಒಂದು ಅವರು ಪಾರ್ಕ್ ಅಲ್ಲಿ ಇದ್ದುಕೊಂಡು ಎಷ್ಟು ಕಷ್ಟ ಬಂದ್ರು, ಆ ರೀತಿ ಅಂತ ಜನರ ನಡುವೆ ಆ ಹಿಪ್ಪಿಗಳು ಯಾವ ರೀತಿ ಅವರ ಒಂದು ಡ್ರೆಸ್ ಚೆನ್ನಾಗಿರೋದಿಲ್ಲ, ಅವರ ವ್ಯವಸ್ಥೆ ಚೆನ್ನಾಗಿರೋದಿಲ್ಲ, ಅವರ ಒಂದು 4 ನಿಯಂತ್ರಕ ತತ್ವಗಳನ್ನು ಪಾಲಿಸ್ತಿರ್ಲಿಲ್ಲ. ಅಂತ ಒಂದು ಜಾಗದಲ್ಲಿ ಪ್ರಭುಪಾದರು ಹೋಗಿ ಅವರು ಆ ಒಂದು ಜನರನ್ನೆಲ್ಲ ಅಲ್ಲಿ ಅವರನ್ನೆಲ್ಲ ಒಂದು ಭಕ್ತಿ ಪಥಕ್ಕೆ ತಂದು ಅವರು ಆ ಪ್ರದೇಶವನ್ನೇ ವೃಂದಾವನ ಮಾಡಿದ್ದಾರೆ. ಅವರು ಹೇಳ್ತಾರೆ, ನಾನೀಗ ನಿಮ್ಮ ಅಮೆರಿಕದಲ್ಲಿ ಇರ್ಬೋದು, ಆದರೆ ನಾನು ಅಮೆರಿಕದಲ್ಲಿ ಇದ್ರುನು ಇದೂನು ನಾನು ವೃಂದಾವನದ ಹಾಗೇನೆ ಅಂತ ಹೇಳ್ತಾರೆ. ಅಂದ್ರೆ ನಾನು ವೃಂದಾವನ ಧಾಮ ಭಾರತಕ್ಕೆ ಹೋಗ್ಬೇಕಂತಲ್ಲ, ಅದೇ ಆ ವೃಂದಾವನ ಧಾಮವೇ ಇದು. ಅಂದ್ರೆ ಇಲ್ಲಿಯೇ ನಾನು ಕೂತಲ್ಲಿ, ನಾನು ಎಲ್ಲಿ ಸ್ಥಾನೇ ಸ್ಥಿತ, ನಾವು ಎಲ್ಲಿದ್ದೇವೆ ಆ ಒಂದು ಪ್ರದೇಶವನ್ನೇ ನಾವು ವೃಂದಾವನ ಮಾಡುವಂತದ್ದು. ಯಾವ ರೀತಿ ಭಗವಂತನ ಭಕ್ತಿ ಸೇವೆಯಿಂದ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಅನನ್ಯ ಭಕ್ತಿಯಿಂದ ಮಾತ್ರ. ಇಲ್ಲ ನಾವು ಸ್ವಲ್ಪ ಈ 3 ರೀತಿಯ ಮಿಶ್ರ ಭಕ್ತಿಯಿಂದ ಆಗ್ಲಿ, ಅಥವಾ ಈ ಒಂದು ಜ್ಞಾನ ಮಿಶ್ರಿತ ಭಕ್ತಿ, ಕರ್ಮ ಮಿಶ್ರಿತ ಭಕ್ತಿ, ಯೋಗ ಅಂತ ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ಮಾತ್ರ ಪ್ರಭುಪಾದರಿಗೆ ಆ ಹಿಪ್ಪಿಗಳನ್ನು ತುಂಬಾ ಸಂತೋಷವಾಗಿ ಇಡ್ಲಿಕ್ಕೆ ಸಾಧ್ಯ ಆಯ್ತು. ಅವರ ಭಕ್ತಿಯಲ್ಲಿ ಅವರು ತುಂಬಾ ಸಂತೋಷವಾಗಿ ಇಟ್ರು. ಅದಕ್ಕೆ ಅಲ್ಲಿ ಹೇಳುವಂತದ್ದು ಪ್ರಭುಪಾದರು, ನಾವು ಯಾವುದೇ ಜಾಗದಲ್ಲಿ ಆ ಪ್ರದೇಶವನ್ನು ನಾವು ಧಾಮವನ್ನಾಗಿ, ಮಾತಾಜಿ ತುಂಬಾ ಮಂದಿ, ನೀವು ಹಲವು ಮಂದಿ ಹೇಳಿದ್ರೆ, ಸೊ ಅಂತ ಪ್ರದೇಶವನ್ನು ನಾವು ಎಲ್ಲೇ ಇರ್ಲಿ, ಕೆಲವರು ಭಕ್ತರು ಹೇಳ್ತಾರೆ, ತುಂಬಾ ಹಿರಿಯ ಆಚಾರ್ಯರು ಹೇಳ್ತಾರೆ, ಎಲ್ಲೇ ಇರ್ಲಿ ನರಕದಲ್ಲಿ ಆದ್ರೂ ಪರವಾಗಿಲ್ಲ ಅಂತೆಲ್ಲ ಹೇಳುವಂಥದ್ದು. ಇದಕ್ಕೆ ನಾವು ಉದಾಹರಣೆ ಕೊಡುವುದಂತ ಹೇಳಿದ್ರೆ, ನಾವು ಗೋಪಿಕೆಯರು ಒಂದು ಸಲ ನಾರದರ ಹತ್ರ ಭಗವಂತ ಕೃಷ್ಣ ಹೇಳ್ತಾರೆ, ನನಗೆ ತಲೆನೋವಾಗುತ್ತೆ, ನಂಗೆ ಪಾದದ ಧೂಳಿ ಬೇಕು, ಭಕ್ತರ ಪಾದದ ಧೂಳಿ ಬೇಕಂತ. ಅದಕ್ಕೆ ನಾರದರು ಸೀದಾ ಹೋಗ್ತಾರೆ, ಈ ಒಂದು ಬ್ರಾಹ್ಮಣನ ಬಳಿ ಹೋಗ್ತಾರೆ, ಕೃಷ್ಣನಿಗೆ ತುಂಬಾ ತಲೆನೋಯ್ತಿದೆ, ನಿಮ್ಮ ಪಾದದ ಧೂಳಿ ಕೊಡ್ತೀರಂತ. ಅದಕ್ಕೆ ಬ್ರಾಹ್ಮಣ ಹೇಳ್ತಾರೆ, ನನ್ನ ಪಾದದ ಧೂಳಿ ಕೃಷ್ಣನಿಗೆ ಕೊಟ್ರೆ ಆಯ್ತು, ಇನ್ನು ಮುಗಿಯಿತು ನನ್ನ ಅಂತ್ಯ, ನಾನು ಸೀದಾ ನರಕಕ್ಕೆ ಹೋಗ್ಬೇಕಾಗುತ್ತೆ ಅಂತ. ಅದಕ್ಕೆ ಬಂದು ಹಾಗೇನೆ ಹೇಳ್ತಾರೆ, ಇಲ್ಲ, ಬ್ರಾಹ್ಮಣನ ಹತ್ರ ಹೋದಾಗ ಅವರು ಪಾದದ ಧೂಳಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನೀವು ವೃಂದಾವನಕ್ಕೆ ಹೋದ್ರೆ ಅಲ್ಲಿ ಗೋಪಿಕೆಯರು ಕೊಡ್ತಾರೆ ಅಂತೇಳಿ. ಸೀದಾ ವೃಂದಾವನದಲ್ಲಿ ನಾರದರು ಗೋಪಿಕೆಯರ ಹತ್ರ ಕೇಳ್ತಾರೆ, ಕೃಷ್ಣನಿಗೆ ತುಂಬಾ ತಲೆನೋಯ್ತಿದೆ, ನಿಮ್ಮ ಪಾದದ ಧೂಳಿ ಕೊಡ್ತೀರಾ? ಏನು ಗೋಪಿಕೆಯರಿಗೆ ಒಂದು ಭಗವಂತನಿಗೆ ತಲೆನೋವ, ಅಯ್ಯೋ ನಮ್ಮ ಎಲ್ಲರೂ ಆ ಪಾದದಲ್ಲಿ, ನಿಜವಾಗಿ ವೃಂದಾವನದಲ್ಲಿ ಅವರ ಗೋಪಿಕೆಯರ ಪಾದದ ಅಡಿಯಲ್ಲಿ ಧೂಳು ಒಂದಿಷ್ಟೂನು ಇಲ್ಲ, ಲವಲೇಶನ್ ಒಂದು 0.001% ಇಲ್ಲ. ಆದ್ರೂನು ಎಲ್ಲಾ ಒಂದು ಗೋಪಿಕೆಯರು ತುಂಬಾ ಆ ಉಗುರಿನಲ್ಲಿ ಅವರ ಇದ್ದದ್ರಲ್ಲಿ ಕೆರೆಸಿ ಕೊಡುವಂತದ್ದು ಎಲ್ಲರೂ ಧೂಳು. ಅದಕ್ಕೆ ನಾರದರು ಹೇಳ್ತಾರೆ, ಇಷ್ಟೊಂದು ನೀವು ನಿಮ್ಮ ಪಾದದ ಧೂಳಿಯನ್ನು ಕೊಡ್ತಾ ಇದ್ದಿದ್ರ ಕೃಷ್ಣನ ತಲೆಗೆ ಮುಟ್ಟಿನ ತಲೆನೋವಿಗೆ? ಅದಕ್ಕೆ ಕೊಂಡೋಗಿ ಒಂದ್ಸಲ ನಮ್ಗೆ ಒಟ್ಟಾರೆ ಕೃಷ್ಣನ ತಲೆನೋವು ಗುಣ ಆಗ್ಬೇಕು. ಇಲ್ಲ, ನೀವು ಪಾದದ ಧೂಳಿ ಕೊಟ್ರೆ ಎಲ್ಲಿಗೆ ಹೋಗ್ತೀರಿ? ನರಕಕ್ಕೆ. ನಾವು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಕೃಷ್ಣನ ತಲೆನೋವು ಇದು ಗುಣ ಆಗ್ಬೇಕು. ಅಂದ್ರೆ ಅಷ್ಟು ಅನನ್ಯ ಭಕ್ತಿ, ಅಂತ ಒಂದು ಶುದ್ಧ ಭಕ್ತಿ. ಅಂದ್ರೆ ಭಗವಂತ ಇಲ್ಲಿ ಯಾವ ರೀತಿ ಅನನ್ಯ ಭಕ್ತಿ ಅಂದ್ರೆ ಈ ರೀತಿಯ ಅನನ್ಯ ಭಕ್ತಿ ಅಂತೆಲ್ಲ ಇಲ್ಲಿ ತಿಳಿಸುವಂತ. ಅದೇ ಪ್ರಪಾದರು ಯಾವ ರೀತಿ ಅಮೆರಿಕದಲ್ಲಿ ಈ ರೀತಿಯ ಒಂದು ಶುದ್ಧ ಮನಸ್ಸಿನಿಂದ ಅವರು ಭಗವಂತನ ಹತ್ರ, ಕೃಷ್ಣ ನೀನು ನನ್ನನ್ನು ಈ ಜಾಗಕ್ಕೆ ತಂದು ಬಂದಿದ್ದೆ, ನೀನು ಹೇಗೆ ನನ್ನನ್ನು ಕುಣಿಸ್ತಿ ಆ ರೀತಿ ನಾನು ಕುಣಿತೇನೆ, ಇಲ್ಲಿ ನೀನು ಕುಣಿಸ್ಲಿಕ್ಕೆ ನಾನು ಕುಣಿಯುವಂತದ್ದು ಅಂತೆಲ್ಲ ಹೇಳುವಂಥದ್ದು. ಅಂದ್ರೆ ಆ ಪರಿಸ್ಥಿತಿ, ಆ ಪ್ಲೇಸ್ ಯಾವ ರೀತಿ ಇತ್ತಂತ ಹೇಳಿದ್ರೆ, ನಾವು ಈ ಒಂದು ಪ್ರಭುಪಾದರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ಓದಿದ್ದೇವೆ. ಸೊ ಆ ರೀತಿಯ ಪ್ಲೇಸ್ ಅನ್ನ ಅವ್ರು ಏನ್ ಮಾಡ್ತಾರೆ, ವೃಂದಾವನ. ಅದಕ್ಕೆ ಹೇಳುವಂತದ್ದು, ನಮ್ಗೆ ಈಗ ಕೆಲವರಿಗೆ ನಮ್ಗೆಲ್ಲ ತುಂಬಾ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದ್ಸಲ ನಾವು ಮನೆಯಲ್ಲೇ ಕೂತೀವಿ, ಆಗ ನಮ್ಮ ಮನೆಯನ್ನೇ ವೃಂದಾವನವನಿಗೆ ಯಾವ ರೀತಿ ಕ್ಲಾಸ್ ಕೇಳುವಂತದ್ದು, ಪಕ್ಕದ ಮನೆಯವರನ್ನು ತಂದು ಅವರಿಗೆ 1-2 ಭಗವದ್ಗೀತೆಯ ಶ್ಲೋಕ ಹೇಳುವಂತದ್ದು ಮಕ್ಕಳಿಗೆ, ಅಥವಾ ಇನ್ನೊಬ್ಬರಿಗೆ ಒಂದು ಬುಕ್, ನಮ್ಮ ಆಚೆ ಈಚೆ ಅವರಿಗೆ ಒಂದು ಭಗವದ್ಗೀತೆ ಬುಕ್ ಕೊಡುವಂತದ್ದು, ಅವರನ್ನು ನಮ್ಮ ಮನೆಗೆ ಪ್ರಸಾದಕ್ಕೆ ಕರೆಯುವಂತದ್ದು, ಹಾಗೇನೆ ಒಂದು ದಿನ ಕರೆಯುವಂಥದ್ದು, ತಿಂಗಳಲ್ಲಿ 1 ಸಲ ಕರೆಯುವಂಥದ್ದು, ಮತ್ತೆ ನಮ್ಗೆ ಅದು ರೂಢಿಯಾಗಿ
ನಾವು ತಿಂಗಳಿಗೆ 2 ಸಲ ಕರೆಯುವಂಥದ್ದು, ಅಥವಾ ನಮ್ಮ ಮನೆಯಲ್ಲಿ ಹಬ್ಬ ಆದ್ರೆ ಕರೆಯುವಂಥದ್ದು. ಹೀಗೆ ಮಾಡಿದಾಗ ನಮ್ಮ ಮನೆಯಲ್ಲಿ ಅನೇಕ ಭಕ್ತರು ಈಗ ಈ ಈ ಒಂದು ಗುಂಪಿನಲ್ಲಿ ಆಗ್ಲಿ ಅಥವಾ ಅನೇಕ ಇಸ್ಕಾನ್ ಭಕ್ತರು ಈ ರೀತಿ ಮಾಡ್ತಾ ಇರ್ತಾರೆ. ಅವರಿಗೆ ಅದರಲ್ಲಿ ಒಂದು ಸಂತೋಷ. ಇದ್ರಲ್ಲಿ ನಮ್ಗೆ ಏನು ಸಿಕ್ಕಂತಂದ್ರೆ ನಮ್ಮ ಮನೆಯನ್ನೇ ನಾವು ವೃಂದಾವನದಲ್ಲಿ ಮಾಡ್ಬೋದು, ನಮ್ಮ ಮನೆಯನ್ನೇ ಮಾಯಾಪುರ ಧಾಮ ಮಾಡ್ಬೋದು, ಒರಿಸ್ಸಾ ಇದು ಜಗನ್ನಾಥಪುರಿ ಧಾಮ ಮಾಡ್ಬೋದು, ಅಥವಾ ಈ ಒಂದು ವೃಂದಾವನ ಧಾಮವನ್ನ ಮನೆಯಲ್ಲಿ ಇದ್ದುಕೊಂಡೇ ಮಾಡ್ಬೋದು. ಅದಕ್ಕೆ ಇಲ್ಲಿ ಹೇಳುವಂಥದ್ದು ನಾವು ಈ ಒಂದು ನಮ್ಮ ಭಕ್ತಿ ಸೇವೆ ಕೃಷ್ಣ ಪ್ರಜ್ಞೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ದೂರ ಹುಡುಕಿಕೊಂಡು ಹೋಗ್ಬೇಕಂತ ಹೇಳಿಲ್ಲ, ನಾವು ಇದ್ದ ಸ್ಥಳದಲ್ಲಿಯೇ ಇಲ್ಲಿ ಮಾಡ್ಬೋದು ಅಂತೇಳಿ ನಾವು ತಿಳ್ಕೊಳ್ಬಹುದು. ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರಿಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲರೂ, ಪ್ರತಿಯೊಬ್ಬರು. ಮುಂದಕ್ಕೆ ಹೋಗೋಣ. ಸತತ ಎಂದರೆ ಎಲ್ಲಿಯಾದರೂ ಮತ್ತು ಯಾವುದೇ ಸಮಯ ನನ್ನ ವಾಸ ವೃಂದಾವನದಲ್ಲಿ ಇದ್ದತೆ ಅದು ಕೃಷ್ಣನ ಸ್ಥಳ. ನೋಡಿ, ಅವರು ಎಲ್ಲಿ ಇರ್ತಾರೆ ಅದೆಲ್ಲವೂ ಕೃಷ್ಣನ ಸ್ಥಳ, ಅದೆಲ್ಲವೂ ಕೃಷ್ಣಮಯ, ಅದೇ ವೃಂದಾವನ. ಹಾಗಾಗಿ ಈಗ ನಾನು ಅಮೆರಿಕ ನಿಮ್ಮ ದೇಶದಲ್ಲಿ ಇದ್ದೇನೆ, ಆದರೆ ವೃಂದಾವನದಿಂದ ಹೊರಗಿದ್ದೇನೆ ಎಂದು ಅರ್ಥವಲ್ಲ. ಏಕೆಂದರೆ ನಾನು ಯಾವಾಗಲೂ ಕೃಷ್ಣನ ಬಗ್ಗೆ ಯೋಚಿಸಿದರೆ ನಾನು ಭಾರತದಲ್ಲಿ ವೃಂದಾವನದಲ್ಲಿ ಇದ್ದಂತೆ. ಅದು ನಮ್ಮ ಕೃಷ್ಣ. ನಾನು ಓದ್ಕೊಂಡು ಹೋಗ್ತೇನೆ ಯಾಕಂದ್ರೆ ಸಮಯ ಆಗ್ತಾ ಬರ್ತು. ಅದು ನಮ್ಮ ಕೃಷ್ಣ ಪ್ರಜ್ಞೆಯ ಜೀವನ. ಕೃಷ್ಣನಿಗೆ ಅದು ಬೇಕು, ನಾನು ಅದನ್ನು ಮಾಡಬೇಕು. ಯಾವುದನ್ನು ಭಗವಂತ ಇದು ಪ್ರಭುಪಾದರಿಗೆ ಅವರ ಗುರುಗಳ ಆದೇಶ ಇತ್ತು. ಸೊ ಅದೇ ರೀತಿ ಅವರು ಮಾಡ್ಬೇಕು. ನನ್ಗೆ ಆದೇಶ ಸಿಕ್ಕಿದೆ, ನಾನು ಹಾಗೆ ಮಾಡುವಂಥದ್ದು. ಮತ್ತೆ ಭಕ್ತಿ ಸೇವೆಯಲ್ಲಿ ನಾನು ಎಲ್ಲಿ ಹೋಗ್ತೇನೆ ಅದನ್ನು ವೃಂದಾವನದ ಆಗಿ ಮಾಡುವಂಥದ್ದು. ಅದು ವೃಂದಾವನದ ನಿವಾಸಿಗಳೆಲ್ಲರೂ ಕೃಷ್ಣನ ಆಸೆಯನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದರು. ಗೋಪಾಲಕರು, ಕರುಗಳು, ಹಸುಗಳು, ಮರಗಳು, ಹೂವುಗಳು, ಜಲ, ಗೋಪಿಯರು, ಹಿರಿಯ ನಿವಾಸಿಗಳು, ತಾಯಿ ಯಶೋಧ, ನಂದ ಅವರೆಲ್ಲರೂ ಕೃಷ್ಣನ ಆಸೆಯನ್ನು ಪೂರೈಸುವಲ್ಲಿ ನಿರತರಾಗಿದ್ರು. ಪ್ರತಿಯೊಬ್ಬರು ಕೂಡ ನಾನು ಕೃಷ್ಣನನ್ನು ಯಾವ ರೀತಿ ಇನ್ನು ಉನ್ನತವಾಗಿ ನಾನು ಸೇವೆ ಸಲ್ಲಿಸುದು. ಕೃಷ್ಣ ಆಚೆ ಹೋದ್ರೆ ಕಣ್ಣಿಗೆ ಕಾಣದಿದ್ರೆ ಸಾಕು ಅವರಿಗೆ, ಕೃಷ್ಣ ಎಲ್ಲಿ ಹೋದ ಅಂತಲೂ ಹುಡುಕಿಕೊಂಡು ಇರೋದು. ಪ್ರತಿಯೊಬ್ಬರು ವೃಂದಾವನದಲ್ಲಿ ಆ ರೀತಿ ಮನಸ್ಥಿತಿ ಇರುವಂತವರು. ಅದು ವೃಂದಾವನ. ಆದ್ದರಿಂದ ನೀವು ಕೃಷ್ಣನ ಆಸೆಗಳನ್ನು ಪೂರೈಸಲು ಒಪ್ಪಿದರೆ ನೀವು ಭೌತಿಕ ಜಗತ್ತನ್ನು ವೃಂದಾವನನ್ನಾಗಿ ಮಾಡಬಹುದು. ಅದು ವೃಂದಾವನ. ನೋಡಿ, ನಾವೀಗ ನಮ್ಮ ಮನೆಯನ್ನೇ ವೃಂದಾವನ ಅಂತನ್ನೇ ಮಾಡುವುದು ಏನಿಲ್ಲ. ಭಕ್ತಿ ಮಾಡುವಂತದ್ದು ಏನಾದ್ರೂ ಡಿಸ್ಟರ್ಬೆನ್ಸ್ ಆಗುತ್ತಾ ನಿಮ್ಗೆ? ಇನ್ನು ಸ್ವಲ್ಪ ಇಲ್ಲಿ ಅಂತ ಹೊರಗಡೆ ರೋಡಲ್ಲಿ ರಸ್ತೆಯಲ್ಲಿ ನಾವು ಹೋಗ್ತಾ ಉಂಟು. ಸೊ ಡಿಸ್ಟರ್ಬ್ ಆದ್ರೆ ಹೇಳಿ, ನಾನು ಜೋರು ಹೇಳಿ. ಸೊ ಅದು ವೃಂದಾವನ. ಆದ್ದರಿಂದ ನೀವು ಕೃಷ್ಣನ ಆಸೆಗಳನ್ನು ಪೂರೈಸಲು ಒಪ್ಪಿದರೆ ನೀವು ಒಂದು ನಿಮಿಷ ವೃಂದಾವನ. ಆದ್ದರಿಂದ ನೀವು ಕೃಷ್ಣನ ಆಸೆಗಳನ್ನು ಪೂರೈಸಲು ಒಪ್ಪಿದರೆ ನೀವು ಭೌತಿಕ ಜಗತ್ತನ್ನು ವೃಂದಾವನನ್ನಾಗಿ ಮಾಡಬಹುದು. ಅದು ವೃಂದಾವನ. ತಸ್ಯಾಹಂ ಸುಲಭ ಪಾರ್ಥ. ಭಗವಂತನು ಎಲ್ಲರ ವಿಷಯದಲ್ಲೂ ಕರುಣಾಮಯನು. ಆದರೆ ನಾವು ಆಗಲೇ ವಿವರಿಸಿದಂತೆ ಅತ್ತಿತ್ತ ಚಲಿಸದೆ ಸದಾ ತನ್ನನ್ನೇ ಸೇವಿಸುವವರ ವಿಷಯದಲ್ಲಿ ಆತನಿಗೆ ವಿಶೇಷ ಒಲವು. ಈಗ ಅನೇಕ ಮಂದಿ ಭಕ್ತಿ ಮಾಡ್ತಾರೆ, ನಾವು ನೋಡಿದ್ವಿ. ಅನೇಕ ಮಂದಿ ಕರ್ಮ ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ, ಯೋಗ ಮಿಶ್ರಿತ ಭಕ್ತಿ, ಅನೇಕ ರೀತಿಯಾದ. ಆದರೆ ಭಗವಂತನ ಶುದ್ಧ ಅನನ್ಯ ಭಕ್ತಿ ಎಂಬುದು ಹೇಗೆ ಅಂತ ಹೇಳಿದ್ರೆ, ಅತ್ತಿತ್ತ ಚಲಿಸದೆ ಸದಾ ನನ್ನದು ಯಾರು ಸೇವೆ ಮಾಡ್ತಾರೆ ಅಂತವರಿಗೆ ಭಗವಂತನಿಗೆ ತುಂಬಾ ವಿಶೇಷ ಒಲವು, ತುಂಬಾ ಪ್ರೀತಿ. ಮತ್ತೆ ಅವರ ಅಂತ ಭಕ್ತರಿಗೂ ಕೂಡ ಭಗವಂತ ಅಂದ್ರೆ ತುಂಬಾ ಪ್ರೀತಿ. ಅದಕ್ಕೆ ಹೇಳ್ತಾರೆ ಭಗವಂತ ಯಾವುದಕ್ಕೂ ಅವರು ಭಕ್ತಿಯನ್ನು ಕೊಡುದಿಲ್ಲ, ಆದ್ರೆ ಅವರು ಭಕ್ತರಿಗೆ ಶರಣಾಗ್ತಾರೆ ಅಂತ. ಭಗವಂತನೇ ಭಕ್ತರಿಗೆ ಶರಣಾಗ್ತಾನೆ. ನಾವು ನೋಡಿದ್ವಿ ಈಗ ಯಾವ ರೀತಿ ಅಂದ್ರೆ ಅರ್ಜುನನ ಒಂದು ಸಾರಥಿಯಾಗಿ ಭಗವಂತ ಅರ್ಜುನನಿಗೆ ಸೇವೆ ಸಲ್ಲಿಸಲು ರೆಡಿ ಆಗಿರ್ತಾರೆ. ಅದೇ ರೀತಿ ಇಲ್ಲಿ ಹೇಳುವಂತದ್ದು ಅಂತ ಭಕ್ತಿ ಭಗವಂತನ ಶುದ್ಧ ಭಕ್ತರು ಭಗವಂತನಿಗೆ ಸೇವೆ ಸಲ್ಲಿಸ ಭಗವಂತ ಅವರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತ ಸೇವೆ ಸಲ್ಲಿಸಲು ಭಗವಂತ ರೆಡಿ ಆಗುತ್ತಾನೆ. ಇಲ್ಲಿ ಹೇಳುವಂತಂದ್ರೆ ಭಗವಂತನು ಭಕ್ತರ ಮೇಲೆ ಅಷ್ಟು ಕರುಣಾಮಯನು ಇಲ್ಲಿ ಹೇಳುವಂತದ್ದು. ಆ ಬ್ರಹ್ಮ ಭುವನ ಲೋಕ ಪುನಃವರ್ತಿನೋ ಅರ್ಜುನ ಮಾಯಾಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಇಲ್ಲಿ ಹೇಳುವಂತದ್ದು ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತೀ ಕೆಳಗಿನ ಲೋಕದವರೆಗೂ ಎಲ್ಲಾ ಲೋಕಗಳು ದುಃಖದ ಆವಾಸಗಳು. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತದೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ
ನನ್ನ ನಿವಾಸವನ್ನು ಸೇರಿದನಿಗೆ ಪುನರ್ಜನ್ಮವಿಲ್ಲ. ನಮ್ಗೆ ಗೊತ್ತಿದೆ, ಈ ಭೌತಿಕ ಲೋಕದಿಂದ ಅತ್ಯಂತ ಬ್ರಹ್ಮ ಲೋಕದವರೆಗೆ ಪ್ರತಿಯೊಂದು ಲೋಕಗಳು ಕೂಡ ಭೌತಿಕ ಲೋಕಗಳು ಅದು ದುಃಖದ ಆವಾಸಗಳು. ಜನ್ಮ ಮೃತ್ಯು ಜರಾವಾದಿ ಇರುವಂತದ್ದೇ. ನಾವ್ ಎಣಿಸ್ಲಿಕ್ಕಿಲ್ಲ. ಇಲ್ಲ ಸ್ವರ್ಗಲೋಕ ಶಾಶ್ವತ ಇಲ್ಲ. ಯಾವಾಗ ನಮ್ಮ ಪುಣ್ಯ ಕೆಲಸ ಮಾಡಿ ನಾವು ಸ್ವರ್ಗಕ್ಕೆ ಹೋಗ್ತೇವ, ಅಲ್ಲಿ ನಮ್ಮ ಪುಣ್ಯ ತೀರಿದಗಳು ಮತ್ತೆ ನಾವು ಈ ಇದಕ್ಕೆ ಬರ್ತಾ ಇದ್ದೇವೆ. ಆಗ ನಾವು ಎಣಿಸ್ತೇವಲ್ಲ, ಓ ಸ್ವರ್ಗಲೋಕವೂ ಕೂಡ ಶಾಶ್ವತ ಅಲ್ಲ. ಮತ್ತೆ ಯಾವಾಗ ಈ ಒಂದು ಬ್ರಹ್ಮನ ಒಂದು ದಿನ ಆದ ನಂತರ ಯಾವಾಗ ಆಯಸ್ಸು ಬ್ರಹ್ಮನ 100 ವಯಸ್ಸು ಮುಗಿತ, ಆಗಲೂ ಅಷ್ಟೇ ಈ ಎಲ್ಲ ಭೌತಿಕ ಲೋಕಗಳು ನಾಶವಾಗುವಂತದ್ದು. ಆದರೆ ಕುಂತಿಯ ಪುತ್ರನ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವರಿಗೆ ಯಾವತ್ತೂ ಪುನರ್ಜನ್ಮವಿಲ್ಲ. ಮತ್ತೆ ಅವನು ಈ ಭಗವಂತನ ಲೋಕಕ್ಕೆ ಯಾರು ಹೋಗ್ತಾರೆ ಅಲ್ಲಿ ಅವರಿಗೆ ಪುನರ್ಜನ್ಮವಿಲ್ಲ. ಆದ್ರೆ ಈ ಭೌತಿಕ ಲೋಕದಲ್ಲಿ ಪ್ರತಿಯೊಂದು ಕಡೆನೂ ನಾವು ಈ ಭೌತಿಕ ಲೋಕದಲ್ಲಿ ನಾವು ನಮ್ಮ ಪಾಪ ನಮ್ಮ ಇಚ್ಛಾನುಸಾರ ಕರ್ಮಾನುಸಾರ ನಾವು ಏನು ಕರ್ತವ್ಯವನ್ನು ಮಾಡ್ತೇವೆ ಅದೇ ರೀತಿ ನಮ್ಗೆ ಇನ್ನೊಂದು ಜನ್ಮ ಸಿಗುವಂತದ್ದು. ಮತ್ತೆ ಪುಣ್ಯ ತೀರಿದ ನಂತರ ಮತ್ತೆ ಈ ಭೌತಿಕ ಲೋಕಕ್ಕೆ ಬರುವಂತದ್ದು. ಪಾಪದ ಕೆಲಸ ಮಾಡಿದ್ರೆ ನಾವು ಇನ್ನೊಂದು ಅದೋ ಲೋಕಗಳಿಗೆ ಹೋಗುವಂತದ್ದು. ಅಂತೂ ಈ ಒಂದು ಜನ್ಮ ಮರಣಗಳು ಮತ್ತೆ ಮತ್ತೆ ಇಲ್ಲಿ ಆಗ್ತಾನೆ ಇರುತ್ತವೆ. ಅದಕ್ಕೆ ಇಲ್ಲಿ ಹೇಳುವಂತದ್ದು ಈ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ ಅಂತ ಇಲ್ಲಿ ಹೇಳುವಂತದ್ದು. ಪುನರ್ ಆವರ್ತಿನೋ, ಪುನಃ ಹಿಂದಿರುಗುವುದು. ಹಗಲಿನಲ್ಲಿ ಐಹಿಕ ಚಟುವಟಿಕೆಗಳನ್ನು ನಡೆಸಲು ಅವರಿಗೆ ಹಲವಾರು ಶರೀರಗಳು ಲಭಿಸುತ್ತವೆ. ಆ ರಾತ್ರಿಯಲ್ಲಿ ಅವರಿಗೆ ದೇಹಗಳಿರುವುದಿಲ್ಲ. ಅವರು ವಿಷ್ಣುವಿನ ದೇಹದಲ್ಲಿ ಅಡಕವಾಗಿಯೇ ಉಳಿದಿರ್ತಾರೆ. ಮತ್ತೆ ಬ್ರಹ್ಮನ ಹಗಲು ಬಂದಾಗ ಅವರು ಪ್ರಕಟವಾಗುತ್ತಾರೆ. ಈಗ ಯಾವ ರೀತಿ ಅಂತ ಹೇಳಿದ್ರೆ, ಈ ಕಾರಣದಕ ಶಾಯಿ ವಿಷ್ಣು ತನ್ನ ರೋಮಕೂಪಗಳಿಂದ ಅವನು ಈ ಒಂದು ಅನೇಕ ಬ್ರಹ್ಮಾಂಡಗಳನ್ನು ಅವನು ಸೃಷ್ಟಿಸುವುದು. ಅವನ ಉಸಿರಿನಿಂದ ಕೂಡ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ, ಹೊರಬರುತ್ತವೆ. ಸೊ ಅನಂತರ ಕಾರಣೋದಕ ಶಾಯಿ ವಿಷ್ಣು ಗರ್ಭೋದಕ ಶಾಯಿ ವಿಷ್ಣುವಿನ ಹಾಗೆ ವಿಸ್ತರಣೆಗೊಂಡು ಮತ್ತೆ ಒಂದು ಗರ್ಭೋದಕ ಶಾಯಿ ವಿಷ್ಣುವಿನ ಹೊಕ್ಕುಳಿನಿಂದ ಒಂದು ಕಮಲದ ದಂಟಿನ ಮೇಲೆ ಕಮಲದ ಪುಷ್ಪದಿಂದ ಬ್ರಹ್ಮ ಬರುವಂತದ್ದು. ಅಲ್ಲಿ ಬ್ರಹ್ಮನಿಗೆ ಮತ್ತೆ ಅವನು ಬ್ರಹ್ಮ ಜ್ಞಾನ ಕೊಡ್ತಾನೆ. ಅನಂತರ ಬ್ರಹ್ಮ ಈ ಒಂದು ಭೌತಿಕ ಲೋಕದ ಪ್ರತಿಯೊಂದು ಒಂದು ಜೀವಿಗಳಿಗೆ ಎಲ್ಲಾ ಜೀವಿಗಳಿಗೆ ಆ ಒಂದು ದೇಹವನ್ನು ಕೊಡುವಂತದ್ದು. ಹೀಗೆ ಇದು ಮತ್ತೆ ಮತ್ತೆ ಆಗುವಂತದ್ದು. ಮತ್ತೆ ಬ್ರಹ್ಮನ 100 ವಯಸ್ಸಾದ ನಂತರ ಮತ್ತೆ ಅದು ನಾಶವಾಗುವಂತದ್ದು, ಪುನಃ ಉತ್ಪತ್ತಿ ಆಗುವಂಥದ್ದು. ಹಾಗೆ ಅನೇಕ ರೀತಿ ಯಾವ ರೀತಿ ಬ್ರಹ್ಮನ 100 ಆಯಸ್ಸು ಆಗುವಾಗ ಮತ್ತೆ ಬ್ರಹ್ಮನ ಒಂದು ದಿನ ಅಂತ್ಯ ಆಗುವ ಒಂದು ಹಗಲು ಅಂತ್ಯ ಆಗುವಾಗಲೂ ಸಹ ಈ ಒಂದು ಭೌತಿಕ ಲೋಕಗಳು ನಾಶ ಆಗ್ತವೆ. ಬ್ರಹ್ಮನ 100 ಆಯಸ್ಸು ಮುಗಿದಾಗಲೂ ನಾಶವಾಗ್ತವೆ. ಪ್ಲಸ್ ನಾವು ಈ ಭೌತಿಕ ಜಗತ್ತಿನಲ್ಲಿ ಇರುವಾಗ ನಮ್ಮ ಒಂದು ಅಂತ್ಯಕಾಲದಿಂದ ಇದು ನಾಶ ಆಗುತ್ತೆ. ಸೊ ಈಗ ಇಲ್ಲಿ ಏನು ಅನೇಕ ಸಲ ಹಾಗೆ ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಅನೇಕ ಬಾರಿ ನಾವು ಈ ಒಂದು ಭೌತಿಕ ಒಂದು ಇದಕ್ಕೆ ಮತ್ತೆ ಮತ್ತೆ ನಾವು ಜನ್ಮ ತಾಳ್ತೀವಿ. ಮತ್ತೆ ನಾವು ಪುನಃ ಹುಟ್ಟುತ್ತೇವೆ. ಮತ್ತೆ ಮತ್ತೆ ಹುಟ್ಟೋದು ಸಾಯುದು. ಈ ರೀತಿ ಇದು ಆಗ್ತಾನೆ ಇರ್ತದೆ. ಈ ಒಂದು ಚಕ್ರ ಭೂತ್ವ ಪ್ರಲೀಯತೆ, ಮತ್ತೆ ಮತ್ತೆ ಹುಟ್ಟುತ್ತದೆ, ಮತ್ತೆ ಮತ್ತೆ ನಾಶಿಸ್ತದೆ. ಈ ಭೌತಿಕ ಲೋಕವೇ ಹಾಗೆ. ಎಲ್ಲಿಂದ ಈ ಭೌತಿಕ ಲೋಕದಿಂದ ಬ್ರಹ್ಮ ಲೋಕದವರೆಗೆ ಈ ರೀತಿ ಮತ್ತೆ ಮತ್ತೆ ಆಗುವಂತದ್ದು, ಮತ್ತೆ ಮತ್ತೆ ಹುಟ್ಟುವಂಥದ್ದು, ಮತ್ತೆ ಮತ್ತೆ ನಾಶ ಆಗುವಂಥದ್ದು. ಸೊ 16ರಿಂದ 19 ಶ್ಲೋಕದವರೆಗೆ ಭೌತಿಕ ಪ್ರಪಂಚದ ಬಗ್ಗೆ ಹೇಳ್ತಾರೆ. 20 ರಿಂದ 22 ಶ್ಲೋಕದಲ್ಲಿ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ತಿಳಿಸುವಂತದ್ದು. ಭೌತಿಕ ಪ್ರಪಂಚ ಯಾವ ರೀತಿ ಅಂತ ಹೇಳಿದ್ರೆ, ಇದು ಜನ್ಮ ಮೃತ್ಯು ಜರ ವ್ಯಾಧಿಗೆ ಒಳಗೊಂಡಿರ್ತದೆ, 3 ಕ್ಲೇಶಗಳಿಗೆ ಒಳಗೊಂಡಿರ್ತದೆ. ಪ್ಲಸ್ ಇಲ್ಲಿ ತ್ರಿಗುಣಗಳಿಗೆ ನಾವು ಒಳಗೊಂಡಿರ್ತೇವೆ. ಇದು ವ್ಯತ್ಯಾಸ. ಇಲ್ಲಿ ಯಾವತ್ತಿದ್ರು ಇದು ದುಃಖಾಲಯ, ಇದು ಅಶಾಶ್ವತ. ಮತ್ತೆ ಆಧ್ಯಾತ್ಮಿಕ ಪ್ರಪಂಚ ಯಾವಾಗ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಮ್ಮೆ ನಾವು ಭಗವಂತನ ಅನನ್ಯ ಭಕ್ತಿ ಮಾಡಿ, ಭಗವಂತನ ಒಂದು ಪರಿಶುದ್ಧ ಭಕ್ತಿಯಿಂದ ಭಗವಂತನ ಸದಾ ನೆನಪು ತೆಗೆದುಕೊಂಡು ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಒಮ್ಮೆ ಕಾಲಿಟ್ಟೇವೆ ಅಂತ ಹೇಳಿದ್ರೆ, ಮತ್ತೆ ನಮಗೆ ಭೌತಿಕ ಪ್ರಪಂಚಕ್ಕೆ ಯಾವುದೇ ಭೌತಿಕ ಪ್ರಪಂಚದಲ್ಲಿ ಅನೇಕ ಲೋಕಗಳಿವೆ. ಊರ್ಧ್ವ ಲೋಕಗಳು ಮತ್ತೆ ಅಧೋ ಲೋಕಗಳು, ಹೀಗೆ ಟೋಟಲ್ 14 ಲೋಕಗಳು. ಯಾವುದೇ ಲೋಕಕ್ಕೆ ನಾವು ಹಿಂದಿರುಗ ಅವಶ್ಯಕತೆ ಇಲ್ಲ. ಅದು ಪರಂಧಾಮ, ಭಗವಂತನ ಪರಮಧಾಮ. ಅಲ್ಲಿ ನಾವು ಭಗವಂತನ ಸೇವೆ ಮಾಡಿಕೊಂಡು ಇರ್ಬೋದು ಅಂತೇಳಿ ಇಲ್ಲಿ ತಿಳ್ಕೊ. ಆಧ್ಯಾತ್ಮಿಕ ಪ್ರಪಂಚ ಶ್ಲೋಕಗಳನ್ನು ಓದಿ 8.22 20ರಿಂದ 22 ಆಧ್ಯಾತ್ಮಿಕ ಜಗತ್ತನ್ನು ವಿವರಿಸುವ ಪ್ರಮುಖ ಶ್ಲೋಕಗಳು ಮತ್ತು ನುಡಿಗಟ್ಟನ್ನು ಗುರುತಿಸಿ. ಅಲ್ಲಿ 20 ಮತ್ತೆ 22 ಕೆಲವೊಂದು ಇದನ್ನು ಹೇಳಿದ್ದಾರೆ. ನೋಡೋಣ ಅದು ಏನಿಲ್ಲ ಅಂತ. ಸನಾತನ, ಈಗ ಆಧ್ಯಾತ್ಮಿಕ ಲೋಕದ ಬಗ್ಗೆ. ಆಧ್ಯಾತ್ಮಿಕ ಲೋಕ ಸನಾತನ, ಅದು ಶಾಶ್ವತ. ನಾವು ತಿಳ್ಕೊಂಡಿದ್ದೇವೆ ಅನೇಕ ಒಂದು ಶ್ಲೋಕದಲ್ಲಿ. ಈ ಭೌತಿಕ ಲೋಕ ಯಾವತ್ತು ಅಶಾಶ್ವತ, ಆಧ್ಯಾತ್ಮಿಕ ಶಾಶ್ವತ ಅಂತೇಳಿ. ನಾವಿನಶ್ಯತಿ, ಆಧ್ಯಾತ್ಮಿಕ ಎಂತದೇ ಬ್ರಹ್ಮನ 100 ವಯಸ್ಸಾದ್ರೂ ಅಥವಾ ಇದು ಬ್ರಹ್ಮನ ಒಂದು ಹಗಲು
ಆದ್ರೆ ಸಹ ನಾಶ ಆಗ್ತದೆ, ಆವಾಗಲೂ ಅದು ನಾಶ ಆಗುದಿಲ್ಲ. ಮತ್ತೆ ನಮ್ಮದೊಂದು ಈ ಒಂದು ಅಂತ್ಯ ಆಗೋಗ್ಲಿ, ಇದೆಲ್ಲವೂ ಭೌತಿಕ ಲೋಕದಲ್ಲಿ ನಾಶ ಆಗುವಂತದ್ದೇ. ಆದ್ರೆ ಭಗವಂತನ ಆ ಒಂದು ಲೋಕ ಪರಂಧಾಮ ನಾವಿನಶ್ಯತಿ, ನಾಶವಾಗುವುದೇ ಇಲ್ಲ. ಪರಮಾಂಗತಿ, ಪರಮ ಅಂತಿಮ ಧಾಮ, ಗಮ್ಯಸ್ಥಾನ, ನಮ್ಮ ಭಗವಂತ ಈ ಗಮ್ಯಸ್ಥಾನ ಈ ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಭಗವಂತನ ಧಾಮವೇ ಒಂದು ಗಮ್ಯಸ್ಥಾನ. ನಮ್ಮದು ಮೇನ್ ಗುರಿ, ನಾವು ಪರಮ ಗುರಿಯನ್ನು ಸೇರುವಂತದ್ದು. ಹೇಗೆ ಪರಮ ಗುರಿಯನ್ನು? ನಾವು ಭಗವಂತನ ಭಕ್ತಿ ಸೇವೆ, ಭಗವಂತನ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಭಗವಂತನ ಭಕ್ತರ ಸೇವೆ ಮಾಡಿಕೊಂಡು ಭಗವಂತನ ಸೇವೆ ಮಾಡಿಕೊಂಡು ನಮ್ಮ ಪರಮ ಗುರಿ ನಾವು ಭಗವಂತನ ಸೇವೆ ಮಾಡುವಂತದ್ದು, ಆ ಗಮ್ಯಸ್ಥಾನಕ್ಕೆ ಹೋಗುವಂತದ್ದು ಅಂತೇಳಿ, ಅದು ನನ್ನ ಪರಮ ನಿವಾಸ ಅಂತೇಳಿ ಇಲ್ಲಿ ಭಗವಂತ ಹೇಳುವಂತದ್ದು. ಭಕ್ತಿಯ ಲಭ್ಯಸ ಅನನ್ಯಯ, ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ಹೇಗೆ ಸೇರಬೇಕು? ಪರಿಶುದ್ಧ ಭಕ್ತಿ, ನಾವೀಗೆಲ್ಲ ಚರ್ಚೆ ಮಾಡಿದ್ವಿ. ಅನನ್ಯ ಭಕ್ತಿ, ಅಂತ ಅನನ್ಯ ಭಕ್ತಿಯಿಂದ ಮಾತ್ರ ಈ ನಮ್ಮ ಅಂತ್ಯ ಕಾಲದಲ್ಲಿ ಭಗವಂತನನ್ನು ಸ್ಮರಿಸಬಹುದು. ಆಗ ನಾವು ಭಗವಂತನ ಧಾಮವನ್ನು ಹೋಗ್ಬಹುದು. ಹಾಗೆ ಈ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನ ಧಾಮವನ್ನು ಸೇರ್ಬಹುದು ಅಂತೇಳಿ ಈ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ಭಗವಂತನ ಇಲ್ಲಿ ಹೇಳುವಂತದ್ದು. ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳು ದೇಹವನ್ನು ಸೂಕ್ತವಾದ ಸಮಯದಲ್ಲಿ ತ್ಯಜಿಸಬೇಕು. ಈಗ ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳು ನಾವು ನೋಡಿದ್ದೇವೆ. ಅನೇಕ ಮಂದಿ ಈಗ ಕರ್ಮಿಗಳು ಏನಾದ್ರೂ ದೇಹ ತ್ಯಾಗ ಮಾಡಿದ್ರಂತ ಹೇಳಿದ್ರೆ ಸೀದಾ ಅವರು ಜ್ಯೋತಿಷಾಸ್ತ್ರ ಈ ದಿನ ಇವತ್ತಿ ಸೋಮವಾರ ದಿನ ಒಳ್ಳೇದುಂಟಾ ಅಥವಾ ಮರಣ ಹೊಂದಿದ್ರು ಒಳ್ಳೇದುಂಟಾ ಅಥವಾ ಏನಾದ್ರೂ ದುಷ್ಕೃತಿಗಳಾಗುತ್ತಾ ಅಂತೇಳಿ ನೀವು ಸ್ವಲ್ಪ ನೋಡಿ ಅಂತ ಜ್ಯೋತಿಷ್ಯರ ಹತ್ರ ಹೇಳುವಂಥದ್ದು. ಅದು ಜ್ಞಾನಿಗಳು ಅಷ್ಟೇ. ನಾನು ಇಂತ ಜ್ಞಾನಿಗಳು ಸಹ ಅದನ್ನೆಲ್ಲ ತುಂಬಾ ನೋಡುವಂಥದ್ದು. ಯೋಗಿಗಳು ಅಷ್ಟೇ, ಅವರು ತುಂಬಾ ಇದನ್ನೆಲ್ಲ ನೋಡ್ತಾರೆ ಸೂಕ್ತವಾದ ಸಮಯಕ್ಕೆ. ನಾವು ನೋಡಿದ್ದೇವೆ ಈ ಒಂದು ಅಷ್ಟಾಂಗ ಯೋಗದಲ್ಲಿ ಇಂಥದೇ ಕಾಲದಲ್ಲಿ ಆಗ್ಬೇಕು, ಮತ್ತೆ ರಾತ್ರಿಯ ಹೊತ್ತು ಸಂಭವಿಸಬಾರ್ದು, ಆ ತರ ಎಲ್ಲ ಇರ್ತದೆ. ಸೊ ಇದನ್ನೆಲ್ಲ ಆದ್ರೆ ಇಲ್ಲಿ ಭಗವಂತನ ಶುದ್ಧ ಭಕ್ತರು ಯಾವುದೇ ಇದಕ್ಕೆ ಅವರು ಅದನ್ನೆಲ್ಲ ಏನು, ಯಾಕಂದ್ರೆ ಭಗವಂತನ ಶುದ್ಧ ಭಕ್ತರು ಯಾವತ್ತು ಭಗವಂತನ ನೆನಪು ಮಾಡಿಕೊಂಡೇ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅವರಿಗೆ ಯಾವುದೇ ಒಂದು ಕಾಲದ ಇದು ಅನ್ವಯಿಸುವುದಿಲ್ಲ. ಅಗ್ನಿ ದೇವತೆಯ ಪ್ರಭಾವ ಕಾಲದಲ್ಲಿ ನೋಡಿ, ಅಲ್ಲಿ ಏನಂದ್ರೆ ಅಗ್ನಿ ದೇವತೆಯ ಪ್ರಭಾವ ಕಾಲದಲ್ಲಿ ಅಂದ್ರೆ ಮುಂಜಾನೆ ಒಂದು ಬೆಳಗಿನ ಹೊತ್ತು, ಹಗಲಿನಲ್ಲಿ ಅಂತ ಹೇಳ್ಬೋದು. ಬೆಳಕಿನಲ್ಲಿ ಹಗಲಿನ ಶುಭ ಕ್ಷಣದಲ್ಲಿ ಶುಕ್ಲ ಪಕ್ಷದಲ್ಲಿ ಬೆಳೆಯುತ್ತಿರುವ ಚಂದ್ರ, ಶುಕ್ಲ ಪಕ್ಷ ಅಂದ್ರೆ ಒಂದು 15 ದಿನದ, ಹೇಗೆ ಶುಕ್ಲ ಪಕ್ಷ ಅಂತ ಹೇಳಿದ್ರೆ ಈ ಒಂದು ಚಂದ್ರನು ಅಭಿವೃದ್ಧಿ ಆಗ್ಕೊಂಡು ಹೋಗ್ತಾನಲ್ಲ, ಅದಕ್ಕೆ ಶುಕ್ಲ ಪಕ್ಷ ಹೇಳ್ತಾರೆ. ಉತ್ತರಾಯಣ ಅಂತ ಹೇಳಿದ್ರೆ ಈ ಒಂದು ಭೀಷ್ಮಾಚಾರ್ಯರು ತಮ್ಮ ದೇಹ ತ್ಯಾಗವನ್ನು ನಾನು ಉತ್ತರಾಯಣ ಕಾಲದಲ್ಲಿ ತ್ಯಜಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಸಾಮಾನ್ಯವಾಗಿ ಇದು ಉತ್ತರಾಯಣ ಕಾಲ ಜನವರಿ 14, 15 ಆ ಟೈಮ್ ಅಲ್ಲಿ ಮತ್ತೆ 6 ತಿಂಗಳು ಇರುತ್ತೆ ಉತ್ತರಾಯಣ ಕಾಲ. ಅದು ಎಲ್ಲ ಈ ಒಂದು ಯಾರೆಲ್ಲ ಇಂಥ ಟೈಮ್ ಅನ್ನು ನೋಡಿ ಕೆಲವರು ದೇಹ ಬಿಡ್ತಾರೆ, ಈ ಕರ್ಮಿಗಳು, ಜ್ಞಾನಿಗಳು, ಯೋಗಿಗೆಲ್ಲ ಅಂತ ಸೂಕ್ತ ಸಮಯದಲ್ಲಿ ಅವರು ತ್ಯಜಿಸಿದರೆ ಮಾತ್ರ ಅವರು ಇಚ್ಛಿಸಿದ ಒಂದು ಲೋಕಕ್ಕೆ ಹೋಗುವಂತದ್ದು. ಅದನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತೆ ಆಕಸ್ಮಿಕವಾಗಲಿ ವ್ಯವಸ್ಥೆ ಮಾಡಿಕೊಂಡಾಗ್ಲಿ ಮೇಲೆ ಹೇಳಿದ ಕಾಲದಲ್ಲಿ ದೇಹವನ್ನು ಬಿಟ್ಟ ಮನುಷ್ಯರಿಗೆ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸೇರುವುದು ಸಾಧ್ಯವಾಗ್ತದೆ. ಆದ್ರೂ ಅವರು ಎಷ್ಟೇ ಅವರು ಟೈಮ್ ನೋಡ್ಲಿ, ಯಾವುದೇ ಟೈಮ್ ನೋಡ್ಕೊಂಡು ಎಷ್ಟೇ ಬ್ರಹ್ಮರಂಧ್ರದ ಮೂಲಕ ಅವರ ಪ್ರಾಣ ಹೋದ್ರು ಅವರು ಹೋಗುದೆಲ್ಲಿಗೆ? ಬ್ರಹ್ಮಜ್ಯೋತಿಗೆ ಹೋಗ್ಬಿಟ್ರೆ ಭಗವಂತನ ಧಾಮಕ್ಕೆ ಹೋಗುದಿಲ್ಲ ಅಂತೇಳಿ ಇಲ್ಲಿ ತಿಳಿಸ್ತಾರೆ. ನೋಡಿ, ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ಸೇರುವಂತದ್ದು. ಆದ್ರೆ ಇಲ್ಲಿ ಹೇಳುದಿಲ್ಲ ಅವರೆಲ್ಲ ಅಷ್ಟು ಎಲ್ಲ ಟೈಮ್ ನೋಡಿದ್ರು ಸಹ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ಇಲ್ಲಿ ತಿಳಿಸುದಿಲ್ಲ. ರಾತ್ರಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸುವ ಚಂದ್ರನ 15 ದಿನಗಳು ಅಥವಾ ದಕ್ಷಿಣಾಯನ ಈ ಚಂದ್ರಲೋಕವನ್ನು ಸೇರುತ್ತಾರೆ, ಆದ್ರೆ ಮರಳಿ ಬರುತ್ತಾರೆ. ನೋಡಿ, ಇಂಥ ರಾತ್ರಿಯಲ್ಲಿ ಯಾರು ಪ್ರಾಣ ಬಿಡ್ತಾರೆ, ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸಿ ಮತ್ತೆ ಅಮಾವಾಸ್ಯೆ ಬರುತ್ತೆ, ಮತ್ತೆ ದಕ್ಷಿಣಾಯನ. ಈಗ ಏನು ನಡೀತಾ ಇದೆ, ಇದು ಆಯನ ದಕ್ಷಿಣಾಯನ ಅಂತ ಹೇಳ್ತಾರೆ. ಸೊ ಇಂಥವರು ಇಂಥ ಟೈಮ್ ಅಲ್ಲಿ ಪ್ರಾಣ ಬಿಟ್ರೆ ಚಂದ್ರ ಲೋಕವನ್ನು ಸೇರ್ತಾರೆ. ಈಗ ನಾವು ಅಲ್ಲಿಂದ ಹೋದ್ರೆ ಮತ್ತೆ ಮರಳಿ ಬರ್ತಾರೆ. ನಾವು ನೋಡ್ತೇವೆ ಈ ಚಂದ್ರ ದೇವತೆಗಳು ಅಲ್ಲಿ ಹೋದ್ರು ಅದು ಸಹ ಒಂದು ಭೌತಿಕ ಲೋಕ. ಸೊ ಅದು ವಾಪಸ್ ಮತ್ತೆ ಇಲ್ಲಿಗೆ ಬರ್ತಾರೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯೋಗಿಯು ಪರಿಪೂರ್ಣನಾದರೆ ಐಹಿಕ ಜಗತ್ತನ್ನು ಬಿಡುವ ಕಾಲವನ್ನು, ಸನ್ನಿವೇಶವನ್ನು ಆರಿಸಿಕೊಳ್ಳಬಹುದು. ಯೋಗಿಗಳು ಪರಿಪೂರ್ಣ ಆದ್ರೆ ಮಾತ್ರ ಅವರು ಆರಿಸಿಕೊಳ್ಳಬಹುದು. ಆದ್ರೆ ಆತನು ಅಷ್ಟು ಪ್ರವೀಣನಲ್ಲದಿದ್ರೆ ಅಕಸ್ಮಾತಕ್ಕೆ ಆತನು ಸೂಕ್ತವಾದ ಸಮಯದಲ್ಲಿ ಮರಣ ಹೊಂದುವುದಕ್ಕೆ ಮುನ್ನೆ ಅವನು ಯಶಸ್ಸು ಅವಲಂಬಿಸುತ್ತದೆ. ನೋಡಿ, ಅವನು ಪರಿಪೂರ್ಣನಾಗಿದ್ರೆ ಮಾತ್ರ ಅವರು ಬ್ರಹ್ಮಜ್ಯೋತಿಗೆ ಹೋಗ್ಲಿಕ್ಕೆ ಆಗುದು. ಇಲ್ಲದಿದ್ರೆ ಅವನ ಟೈಮ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಅವನಿಗೆ ಒಂದು ಆಯ್ಕೆ ಮಾಡ್ಲಿಕ್ಕೆ ಅವನಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ
ಆ ಒಂದು ಅಷ್ಟಾಂಗ ಯೋಗ ನಮ್ಗೆ ಗೊತ್ತಿದೆ, ನಾವು ಓದಿದೀವಿ. ಅಲ್ಲಿ ಎಷ್ಟು ಕಷ್ಟ ಇದೆ ಆ ಒಂದು ಧ್ಯಾನ ಸಮಾಧಿ ಸ್ಥಿತಿ ಅಂತ ಹೇಳಿದ್ರೆ ಅಲ್ಲಿ ಪೂರ್ತಿ ಭಗವಂತನ ಮೇಲೆ ಭಗವಂತನಲ್ಲಿ ನಾವು ಸಮಾಧಿ ಆಗುವಂತದ್ದು. ಸೊ ಅಲ್ಲಿ ಅನಂತರ ಅದು ಮೂಲಾಧಾರ ಚಕ್ರದಿಂದ ಇದು ಒಂದೊಂದೇ ಏರಿ ಅಲ್ಲಿ ಬ್ರಹ್ಮ ಸಹಸ್ರಾರು ಚಕ್ರದಲ್ಲಿ ಮತ್ತೆ ಬ್ರಹ್ಮ ರಂಧ್ರದ ಮೂಲಕ ಹೊರಗೆ ಬರುವಂತದ್ದು. ಅಷ್ಟು ಪರಿಪೂರ್ಣರಾಗಿದ್ರೆ ಮಾತ್ರ ಅವರಿಗೆ ಅಂತ ಒಂದು ಪುಣ್ಯದ ಒಂದು ಇದು ಕಾಲ ಈ ಮರಣದ ಸಮಯದಲ್ಲಿ ಸಿಗ್ತದೆ ಅಂತೇಳಿ ಹೇಳುವಂತದ್ದು ಇಲ್ಲಿ. ಅಜ್ಜಿನ ಭಕ್ತರಿಗೆ 2 ಮಾರ್ಗಗಳು ತಿಳಿದಿದ್ದರು, ಅವರು ಗೊಂದಲಕ್ಕೆ ಒಳಗಾಗುವುದಿಲ್ಲ, ಆದ್ದರಿಂದ ಸದಾ ಯೋಗಯುಕ್ತನಾಗಿರು. ಈಗ ಭಕ್ತರಿಗೆ ನೀವು ಯಾವುದೇ ಕಾಲವನ್ನು ನೋಡಿ, ನಿಮ್ಗೆ ಯಾವ ಕಾಲಕ್ಕೂ ಅವರು ವಿಚಲಿತರಾಗುದಿಲ್ಲ, ಗೊಂದಲಕ್ಕೆ ಒಳಗಾಗುದಿಲ್ಲ. ಸದಾ ಅದಕ್ಕೆ ಭಗವಂತ ಹೇಳುವಂತ ಸದಾ ಯೋಗಯುಕ್ತನಾಗುವಂತಲ್ಲೇ ಸದಾ ನೀನು ಕೃಷ್ಣನನ್ನ ಸ್ಮರಿಸು, ಸದಾ ಭಗವಂತನನ್ನು ಸೇರಿಸು, ಭಗವಂತನ ಸೇವೆ ಮಾಡು. ಸದಾ ಅಭ್ಯಾಸ, ನಾವು ಹಿಂದಿನ ಶ್ಲೋಕಗಳಲ್ಲೆಲ್ಲ ನೋಡಿದ್ದೇವೆ, ಸದಾ ಅಭ್ಯಾಸ ಮಾಡಿದರೆ ಮಾತ್ರ ನಮ್ಗೆ ಈಗ ಸಾಮಾನ್ಯವಾಗಿ ನಾವು ಅನೇಕ ಭಕ್ತರು ಎಷ್ಟು ಒಂದು ಏನು ಗೊಂದಲಕ್ಕೆ ಒಳಗಾಗುದಿಲ್ಲ. ಅವರಿಗೆ ಎಷ್ಟೇ ಒಂದು ದೇಹಕ್ಕೆ ಆರೋಗ್ಯ ಚೆನ್ನಾಗಿಲ್ಲದಿದ್ರು ಅವರು ವಿಚಲಿತ ಆಗಲ್ಲ. ಅವರ ಭಕ್ತಿ ಸೇವೆಯನ್ನು ಅವರು ಮಾಡ್ತಾನೆ ಇದ್ದಾರೆ. ಅವರದ್ದು ಒಂದು ಕ್ಲಾಸ್ ಕೊಡುವಂತಾಗಲಿ, ಅವರದೊಂದು ಭಕ್ತಿಯ ಚಟುವಟಿಕೆಗಾಗ್ಲಿ, ಅಥವಾ ಭಕ್ತರ ಒಂದು ಒಟ್ಟಿಗೆ ಕೂತ್ಕೊಂಡು ಅವರ ಹತ್ರ ಸಂಭಾಷಣೆ, ಅವರಿಗೆ ಒಂದು ಗೈಡ್ಲೈನ್ಸ್ ಕೊಡುವುದಾಗ್ಲಿ, ಎಲ್ಲವನ್ನು ಈ ಭಕ್ತರು ಅವರ ದೇಹಕ್ಕೆ ಎಷ್ಟು ಅನಾರೋಗ್ಯ ಆದ್ರೂ ಸಹ, ಒಂದು ತೊಂದರೆ ಕೊಟ್ಟರು ಸಹ ಅವರು ಯಾವುದಕ್ಕೂ ವಿಚಲಿತ ಆಗುದಿಲ್ಲ. ಯಾಕೆಂದ್ರೆ ಅವರ ಒಳಗಿರುವ ಆ ಒಂದು ಚೇತನ, ಆ ಪರಮಾತ್ಮ ಸದಾ ಅವರಿಗೆ ಗೊತ್ತಿದೆ, ನನ್ನ ಈ ಭೌತಿಕ ದೇಹ ನನಗೆ ಯಾವತ್ತಿದ್ರೂ ತೊಂದರೆಯನ್ನೇ ಕೊಡುವಂಥದ್ದು. ಆದ್ರೆ ಒಳಗಿರುವ ಆತ್ಮ ಲವಲವಿಕೆಯಿಂದ ಪರಮಾತ್ಮನ ಜೊತೆ ನನಗೆ ಇನ್ನೂ ಸೇವೆ ಮಾಡ್ಬೇಕು ಎಂಬ ಯಾವಾಗ ಆ ಒಂದು ಪರಮಾತ್ಮ ಆ ಆತ್ಮನಿಗೆ ಇದು ಚೇತನ ಕೊಡ್ತಾ ಇರ್ತಾನೆ, ಆಗ ಅವನಿಗೆ ಇನ್ನೂ ಭಕ್ತಿ ಸೇವೆ ಮಾಡ್ಬೇಕಂತೇಳಿ ಇರ್ತದೆ. ಆಗ ಅವನು ಇಂಥ ಯಾವುದೇ ಮರಣ ಕಾಲದಲ್ಲಿ ಅವನು ಗೊಂದಲ ಪಡೋದಿಲ್ಲ. ಯಾರು ಪರಿಶುದ್ಧ ಭಕ್ತರು ಅಂತೇಳಿ ಹೇಳ್ತಾರೆ. 2 ಮಾರ್ಗಗಳ ವಿಷಯವಾಗಿ ಚಿಂತಿಸುವುದು ಕ್ಲೇಶದಾಯಕ ಎಂದು ಭಕ್ತನಿಗೆ ತಿಳಿಯಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಕೃಷ್ಣನ ಸೇವೆಯಲ್ಲಿ ಹೊಂದಿಕೊಳ್ಳುವುದು. ಇದರಿಂದ ಆಧ್ಯಾತ್ಮಿಕ ರಾಜ್ಯಕ್ಕೆ ಆ ಮನುಷ್ಯನ ಮಾರ್ಗವು ಸುರಕ್ಷಿತ, ಖಚಿತ ಮತ್ತು ನೇರವಾಗುತ್ತದೆ. ಭಕ್ತನಿಗೆ ಪರಮನಿವಾಸಕ್ಕೆ ತನ್ನ ಮಾರ್ಗವನ್ನು ಭಕ್ತಿಪೂರ್ವಕ ಸೇವೆಯು ಖಚಿತ ಮಾಡಿದೆ ಎಂದು ತಿಳಿಯುತ್ತದೆ. ನೋಡಿ, ಇಲ್ಲಿ ನಮ್ಗೆ ಈ ಫುಲ್ಲು ಅಧ್ಯಾಯದಲ್ಲಿ ಯಾವ ರೀತಿ ಅಂದ್ರೆ, ನಾವು ಭಗವಂತನ ಲೋಕಕ್ಕೆ, ಭಗವಂತನ ಸಮೀಪ ಹೋಗ್ಬೇಕಾದ್ರೆ ನಾವು ಯಾವ ರೀತಿ ತಯಾರಿ ನಡೆಸ್ಬೇಕಂತೇಳಿ ಈ ಅಧ್ಯಾಯ ಫುಲ್ಲು ನಮ್ಗೆ ಏನಿಲ್ಲ. ಭಗವಂತನ ಭಕ್ತಿ ಸೇವೆ ಇಲ್ಲಿ ಹೇಳ್ತಾರೆ, ಭಗವಂತನ ಭಕ್ತಿ ಸೇವೆ ಮಾಡುವುದು ಸುಲಭ, ಅಷ್ಟಾಂಗ ಯೋಗಕ್ಕಿಂತ ಇದು ಸುಲಭ. ಆದ್ರೆ ನಮ್ಗೆ ಈಗ ಈ ಒಂದು ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇದ್ದೇವೆ, ಬಟ್ ನಮ್ಗೆ ಇದು ತುಂಬಾ ಸುಲಭ ಅಂತ ಎಣಿಸಿಕೊಂಡು ನಾವು ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ಇದು ಸುಲಭವೇ ಇಲ್ಲ. ನನಗೆ ಜಪ ಮಾಡ್ಲಿಕ್ಕೆ 1.5-2 ಗಂಟೆ ತನಕ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದು ಕಷ್ಟವೇ. ನಾವು ಯಾವಾಗ ಮನಸ್ಸನ್ನು ದೃಢ ಮನಸ್ಸಿನಿಂದ ಕೂತ್ಕೊಂಡು ನಾವು ಜಪ ಮಾಡ್ಲಿಕ್ಕೆ ಕೂತ್ಕೊಳ್ತೇವೆ, ಆಗ 2 ಗಂಟೆ ನಮ್ಗೆ ಒಂದೊಂದ್ಸಲ ತುಂಬಾ ನನ್ನ ಜಪ ಫಾಸ್ಟ್ ಆಯ್ತಲ್ಲ ಅಂತ ಅನಿಸಿ, ಆದದಲ್ಲಿ 2 ಗಂಟೆ ಜಪ ಆದ್ರೂನು ಅದು ನಮ್ಗೆ ತುಂಬಾ ಸುಲಭವಾಗಿ, ಯಾಕೆಂದ್ರೆ ನಾವು ಅಷ್ಟೊಂದು ಸಂತೋಷಭರಿತವಾಗಿ ನಾವು ಭಗವಂತನ ನೆನಪಿಟ್ಟುಕೊಂಡು ಮಾಡಿದ್ರೆ ಅದು ಭಕ್ತಿ ಸೇವೆ ಸುಲಭ ಆಗ್ತದೆ. ಯಾವಾಗದು ಕಷ್ಟ ಇಲ್ಲ, ನನ್ಗೆ ತುಂಬಾ ನಿದ್ದೆ ಬರ್ತದೆ ಇಲ್ಲ, ಯಾವಾಗದು ಕಷ್ಟಕರ ಅಂತಲ್ಲ ಅನಿಸ್ತವೆ, ಆಗ ಈ ಭಕ್ತಿ ಸೇವೆನೂ ಅಷ್ಟೇ ತುಂಬಾ ಕಷ್ಟದಾಯಕ ಅಂತ ಅನಿಸುದು. ಆದ ಕಾರಣ ನಾವು ಎಣಿಸ್ಬೇಕು, ಈ ಭಕ್ತಿ ಸೇವೆ, ಈ ಕೃಷ್ಣ ಪ್ರಜ್ಞೆ ಎಂಬುದು ಕ್ಲೇಶದಾಯಕ ಅಲ್ಲ. ಇದು ಯಾರಿಗೆ ತಿಳಿತದೆ? ಭಕ್ತನಿಗೆ ಗೊತ್ತಾಗ್ತದೆ. ಈ ಕೃಷ್ಣ ಪ್ರಜ್ಞೆಯು ತುಂಬಾ ಕ್ಲೇಶದಾಯಕ ಅಲ್ಲ. ಇದರಲ್ಲಿ ನಾವು ಸದಾ ಭಗವಂತನ ನೆನಪು ಮಾಡಿದ್ರೆ ಅದು ಭಗವಂತನ ಒಂದು ಇದಕ್ಕೆ ನಾವು ಧಾಮವನ್ನು ಪ್ರವೇಶಿಸಬಹುದು, ಅಥವಾ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ಯಾವತ್ತು ಸದಾ ಇರುವ ಹಾಗೆ ಈ ಒಂದು ಭಕ್ತಿ ಮಾರ್ಗ ನಮ್ಮನ್ನು ಆ ರೀತಿ ಕೊಂಡೊಯ್ತದೆ ಅಂತೇಳಿ ತಿಳ್ಕೊಳ್ಬಹುದು. ಪರಮನಿವಾಸ, ಭಕ್ತಿಯಿಂದ ಖಾತರಿಪಡಿಸಲು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ನಾವು 8.5ರಲ್ಲಿ ನೋಡಿದ್ದೇವೆ, ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ನಾವು ನೋಡಿದ್ದೇವೆ, ಯಾರು ಭಗವಂತನ ಒಂದು ಭಕ್ತಿಯನ್ನು ಅನನ್ಯ ಚಿಂತರಾಗಿ, ಅಥವಾ ಯಾವ ಅನ್ಯ ಚಿಂತೆ ಇಲ್ಲದೆ, ಯಾವುದೇ ಮಿಶ್ರ ಇಲ್ಲದೆ ನಾವು ಯಾರು ಮಾಡ್ತೇವೆ, ಆಗ ಅದು ಅಲ್ಲಿ ಇದು ಶುದ್ಧ ಭಕ್ತಿ ಸೇವೆಯಲ್ಲಿ ಸತ್ವಗುಣದಲ್ಲಿ ನಾವು ಯಾವಾಗ ಮಾಡ್ತೇವೆ, ಆಗ ಅಲ್ಲಿ ನನ್ನ ಸ್ವಭಾವವನ್ನು ಹೊಂದುವುದಕ್ಕೆ ಸಂಶಯವೇ ಇಲ್ಲ ಅಂತೆಲ್ಲ ಹೇಳಿದ್ದು. ನಿಸ್ಸಂಶಯವಾಗಿಯೂ ನನ್ನನ್ನು ಹೊಂದುವೆ, ಅಲ್ಲಿ ಹೇಳ್ತಾರೆ ನಿಸ್ಸಂಶಯವಾಗಿಯೂ ನನ್ನನ್ನು ಹೊಂದುವೆ. ಯಾವಾಗ ನೀವು
ಯಾವ ಒಂದು ಅನ್ಯ ಯೋಚನೆ ಇಲ್ಲದೆ ಮಾಡ್ತೇವೆ ಆ ಭಕ್ತಿಯನ್ನು, ಆಗ ನಿಸ್ಸಂಶಯವಾಗಿ ಹೊಂದುವೆ. ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಯಾರು ಎಂಥ ಭಕ್ತನು, ಯಾರು ಪ್ರಯಾಣದ ಅಂದ್ರೆ ಈ ಒಂದು ಮರಣದ ಕಾಲದಲ್ಲಿ ಯಾವ ಮನುಷ್ಯನು ಸದಾ ಭಗವಂತನ ಚಿಂತೆಯಲ್ಲಿ ಇರ್ತೇನೆ, ಭಗವಂತನ ನೆನೆಸ್ತೇನೆ, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ನಾನು ಸುಲಭವಾಗಿ ಲಭ್ಯನು. ಯಾರಿಗೆ? ಪರಿಶುದ್ಧ ಭಕ್ತರಿಗೆ ಭಗವಂತನು ಸುಲಭವಾಗಿ ಲಭ್ಯ ಆಗ್ತಾನೆ. ಸೊ ನಾವೇನ್ ಮಾಡ್ಬೇಕು? ಪರಿಶುದ್ಧ ಭಕ್ತಿಯಿಂದ ಅವನನ್ನು ಸೇರ್ಬಹುದು. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗಿನ ಭಾಗ ಭಗವದ್ಗೀತೆಯ ತೀರುಳು. ಮೊದಲನೆಯ 6 ಮತ್ತು ಕೊನೆಯ 6 ಅಧ್ಯಾಯಗಳು ಭಗವಂತನು ವಿಶೇಷವಾಗಿ ರಕ್ಷಿಸುವ ಮಧ್ಯದ 6 ಅಧ್ಯಾಯಗಳಿಗೆ ಕವಚವಿದ್ದಂತೆ. ಇದು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಭಗವದ್ಗೀತೆಯನ್ನು ಅದರಲ್ಲಿಯೂ ಮಧ್ಯದ 6 ಅಧ್ಯಾಯಗಳನ್ನು ಭಕ್ತರ ಸಹವಾಸದಲ್ಲಿ ಅರ್ಥ ಮಾಡಿಕೊಳ್ಳುವ ಸುಯೋಗವು ಮನುಷ್ಯನಿಗೆ ಪ್ರಾಪ್ತವಾದರೆ ಅವನ ಬದುಕು ಎಲ್ಲಾ ತಪಸ್ಸು, ಯಜ್ಞಗಳು, ದಾನಗಳು, ಊಹೆಗಳು ಮೊದಲಾದುವನ್ನೆಲ್ಲ ಮೀರಿ ಭವ್ಯವಾಗುತ್ತದೆ. ಏಕೆಂದರೆ ಈ ಚಟುವಟಿಕೆಗಳ ಎಲ್ಲಾ ಫಲಗಳನ್ನು ಕೃಷ್ಣ ಪ್ರಜ್ಞೆಯೊಂದರಿಂದಲೇ ಪಡೆಯಬಹುದು. ಯಾವಾಗ ಅಂತ ಹೇಳಿದ್ರೆ, ನಮ್ಮದು ನಾವು ಮಾಡುವ ಪ್ರತಿಯೊಂದು ತಪಸ್ಸು, ನಾವು ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ತಪಸ್ಸು ಮಾಡ್ತೇವೆ, ಏನೆಲ್ಲ ಯಜ್ಞ ಅಂದ್ರೆ ಜಪಯಜ್ಞ ಅಂತ ತಿಳ್ಕೊಳ್ಬೇಕು. ದಾನಗಳು, ನಾವು ಭಗವಂತನ ಯಾರಿಗೆ ಭಗವಂತನ ದೇವಸ್ಥಾನಕ್ಕೆ ಅಥವಾ ನಾವು ಯಾರೇ ಭಗವಂತನ ಭಕ್ತರಿಗೆ ಏನಾದ್ರೂ ಕೊಡ್ತೇವೆ, ಅದೆಲ್ಲವೂ ನಾವು ಇಲ್ಲಿ ಏನಾಗ್ತದೆ, ಭಕ್ತಿ ಸೇವೆಯಲ್ಲಿ ಅದು ಎಲ್ಲ ಭಕ್ತಿಮಯವಾಗ್ತದೆ, ಆಧ್ಯಾತ್ಮಿಕವಾಗಿರ್ತದೆ. ಇಂಥ ಕೃಷ್ಣ ಪ್ರಜ್ಞೆಯೊಂದಿಗೆ ಮಾಡಿದ್ರೆ ಎಲ್ಲಾ ಫಲಗಳು ಕೃಷ್ಣ ಪ್ರಜ್ಞೆಯೊಂದರಿಂದಲೇ ಪಡಿಬಹುದು ಅಂತೆಲ್ಲ ಇಲ್ಲಿ ಹೇಳುವಂಥದ್ದು. ಯಾವುದೆಲ್ಲ ಫಲ ಎಲ್ಲ ಉತ್ತಮವಾದ ಫಲ ಸಿಗ್ತದೆ, ಅದು ನಾವು ಅನನ್ಯ ಒಂದು ಭಕ್ತಿಯಿಂದ ಮಾಡಿದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಉತ್ತಮವಾದ ಫಲವನ್ನು ಪಡಿಬಹುದು ಅಂತೆಲ್ಲ ಇಲ್ಲಿ ತಿಳಿಸ್ತಾ ಇದೆ. ಸೊ ಶೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ಇದು ಅಟೆಂಡೆನ್ಸ್ ಹಾಕ್ತೀರಾ ಪ್ರಭುಜಿ? ಹಾಕಿದ್ದೀನಿ ಮಾತಾಜಿ. ಸ್ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಇಷ್ಟು ಹೊತ್ತು ನೀವು ತುಂಬಾ ಶ್ರದ್ಧೆಯಿಂದ ಈ ಒಂದು ತರಗತಿಯನ್ನು ಕೇಳಿದಿರಿ. ಸೊ ನಿಮ್ಗೆ ಅನಂತ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿಲ್ಲ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ದಯಮಾಡಿ ಹಾಕಿ. ಅದು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಲಿಂಕ್ ಬಂದಿಲ್ಲ ಹಾಕಿದ್ದಾರೆ ಮಾತಾಜಿ, ಚಾಟ್ ಹಾಕಿದ್ದಾರೆ. ಪ್ರಭುಜಿ ಇನ್ನೊಂದ್ಸಲ ಹಾಕಿ ಬಿಡಿ ಲಿಂಕ್. ಮತ್ತೆ ಯಾರೆಲ್ಲ ಬರ್ಲಿಕ್ಕೆ ಬರಲ್ಲ ಅಟೆಂಡೆನ್ಸ್ ದಯವಿಟ್ಟು ನೋಡ್ರಿ. ವಿನಾಯಕ್ ಪ್ರಭು ಒಮ್ಮೆ ಶೇರ್ ಮಾಡಿ ಪ್ರಭುಜಿ. ನಂಗೆ ಸಿಕ್ಕಿಲ್ಲ ಪ್ರಭುಜಿ, ಕಾಣ್ತಾ ಇಲ್ಲ. ಮೇ ಬಿ ನೆಟ್ವರ್ಕ್ ಇಶ್ಯೂನ ಗೊತ್ತಿಲ್ಲ ಪ್ರಭುಜಿ. ನಮಗೆ ಕಾಣ್ತಾ ಇಲ್ಲ ಪ್ರಭುಜಿ. ಪ್ರಭುಜಿ ಶೇರ್ ಮಾಡ್ತೀನಿ. దీంట్లో ఒక్క పర్ఫెక్ట్ నాకు మళ్ళీ చూపించి కదా వేసిండు వాళ్ళది మీ అబ్బాయి వేసిన్నాను. ఆ ప్రభు నడుస్తాను, లేదంటే తను ఏంటో ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ವಿನಾಯಕ್ ಪ್ರಭು ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿ. ಬಂದಿದೆ ಲಿಂಕ್ ಬಂತು ಮಾತಾಜಿ. ಪ್ರಭುಜಿ ಬಂದಿದೆ ಪ್ರಭುಜಿ, ಬಂದಿದೆ. ಸುಜಾತ ಮಾತಾಜಿ, ನಾನು ಅಟೆಂಡೆನ್ಸ್ ಹಾಕ್ತೀನಿ ಮಾತಾಜಿ ನಿಮ್ದು. ಹಾಕಿರಾ? ಸರಿ ಪ್ರಭು. ನಮ್ ಪ್ರಭು ಹಾಕಂತ ಮಾಡಂತ ಹೇಳಿದ್ದೆ ಪ್ರಭು, ಅವ್ರಿಗೂ ತಿಳಿದದ ಇಲ್ವೋ ಅದಕ್ಕೆ ಕೇಳದೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಡಿವೋಟೀಸ್, ಇದು ಬುಧವಾರ ಕ್ಲಾಸ್ ಇಲ್ಲ. ಓಕೆ. ಮತ್ತೆ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ದಯವಿಟ್ಟು ಬಂದು ಭಕ್ತರ ಒಂದು ಸೇವೆ ಮಾಡಬಹುದು. ಇದೊಂದು ಸುಧಾವಕಾಶ. ಮತ್ತೆ ಭಕ್ತರ ಪಾದಧೂಳಿನ ಸಿಗುತ್ತೆ, ಯಾಕೆಂದ್ರೆ ತುಂಬಾ ಶ್ರೇಷ್ಠ ವೈಷ್ಣವರೆಲ್ಲ ಬರ್ತಾ ಇದ್ದಾರೆ. ಸೊ ಯಾವಾಗ ಮಾತಾಜಿ? ಹಾ ಮಾತಾಜಿ. ಯಾವಾಗ ಮಾತಾಜಿ? ಮಾತಾಜಿ ಅದು ನಿಮ್ಗೆ ಮೆಸೇಜ್ ಬಂದಿಲ್ವಾ? ಅದು ಮಾತಾಜಿ ಗುರುವಾರ ಮತ್ತೆ ಶುಕ್ರವಾರ ಬರ್ತಾರೆ ಮಾತಾಜಿ. ಅನೇಕ ವೈಷ್ಣವರು ಬರ್ತಾರೆ. ಅಂದ್ರೆ ಅದು ಹೇಗೆ ಅಂತ ಹೇಳಿದ್ರೆ, ಅದು ಇದು ಎಲ್ಲಾ ಸೌತ್ ಝೋನ್ ಇದ್ದು, ಇಸ್ಕಾನ್ ಸೌತ್ ಝೋನ್ ಇದು ಎಲ್ಲಾ ಅಧ್ಯಕ್ಷರು, ಬ್ರಹ್ಮಚಾರಿಗಳು, ಸನ್ಯಾಸಿಗಳೆಲ್ಲ ಬರ್ತಾರೆ ಮಂಗಳೂರು ರಾಧಾ ಗೋವಿಂದ ಮಂದಿರಕ್ಕೆ.
ಹೌದಾ ಮಾತಾಜಿ? ಹಾ ಮಾತಾಜಿ, ಅಂದ್ರೆ ಅವರದ್ದು ಸಮಾವೇಶ ಇರುತ್ತೆ. ಸೊ ಅದು ಈ ಸಲ ಬೇರೆ ಬೇರೆ ಟೆಂಪಲ್ ಆಯ್ಕೆ ಮಾಡ್ತಾರೆ. ಈ ಸಲ ಈ ಒಂದು ಮಂಗಳೂರಲ್ಲಿ ಆಯ್ಕೆ ಮಾಡಿದ್ದಾರೆ. ಸೊ ಹಾಗೆ ಎಲ್ಲ ಇದೆ. ಯಾಕೆ ಅಂತ ಹೇಳಿದ್ರೆ ಇದೊಂಥರ ಇಲ್ಲಿರುವ ಭಕ್ತರಿಗೆಲ್ಲ ಯಾರೆಲ್ಲ ಇಲ್ಲಿ ಭಗವಂತನ ಒಂದು ಕ್ಲಾಸ್ ಕೇಳ್ತಿರೋ, ಸೊ ಅವರಿಗೆಲ್ಲ ಒಂದು ಸದಾವಕಾಶ ಸಿಕ್ಕಿದಾಗ್ಲಾಗುತ್ತೆ ಒಂದು ಸೇವೆ ಮಾಡುವಂತದ್ದು. ಸೊ ಯಾರಿಗೆ ಆಗುತ್ತೆ ಅವರು ಪ್ರಯತ್ನ ಮಾಡಿ ಒಂದು ದಿನ ಆದ್ರೂ ಸೇವೆ ಮಾಡಿ ಹೋಗ್ಬೋದು. ದೂರ ಇದೆ, ಗೊತ್ತಾಗುತ್ತೆ ನಂಗೆ, ಎಲ್ಲರೂ ದೂರ ದೂರದಿಂದ ಇದ್ದೀರಾ. ಬಟ್ ಇದೊಂದು ಅವಕಾಶ, ಎಲ್ಲ ಪರಿಚಯ ಆಗುತ್ತೆ. ನೋಡಿ ಪ್ರಯತ್ನ ಮಾಡಿ ಆದಷ್ಟು. ಹಾ ಮಾತಾಜಿ. ನಿಮ್ಗೆ ಬಂದ್ರೂನು ಅಲ್ಲಿ ತುಂಬಾ ಸೇವೆನೇ ಇರ್ತದೆ. ಇಷ್ಟು ಸಣ್ಣ ಸೇವೆ ಮಾಡಿದ್ರೆ ಸಹ ನಿಮ್ಗೆ ಇದು ಏನು ನಾವು ಇವತ್ತಿನ ತರಗತಿಯಲ್ಲಿ ಭಕ್ತಿ ಯೋಗದಲ್ಲಿ ಓದ್ತಾ ಇದ್ದೇವೆ, ಭಗವತ್ ಪ್ರಾಪ್ತಿ, ಅದು ನಿಮ್ಗೆ ಒಂದ್ ಸ್ವಲ್ಪ ಭಗವತ್ ಪ್ರಾಪ್ತಿಯಾದಾಗೆ ಅಂತ ಅನಿಸ್ತದೆ ಅಷ್ಟೇ. ಮತ್ತೆ ಹಿರಿಯ ವೈಷ್ಣವರದೊಂದು ಅನೇಕ ಹಿರಿಯ ವೈಷ್ಣವರು ಬರ್ತಾರೆ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಕ್ಲಾಸ್ ಎಂಡ್ ಮಾಡೋಣ ಅಲ್ಲ? ಹಾ ಮಾತಾಜಿ. ಓಕೆ, ಧನ್ಯವಾದಗಳು ಪ್ರಭುಜಿ. ಬುಧವಾರ ಕ್ಲಾಸ್ ಇರುವುದಿಲ್ಲ. ಓಕೆ, ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು. 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 ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು.